Hallelujah, 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 hallelujah. Thank you, Lord. Thank you, Jesus. Thank you, Jesus. Praise you, Jesus. Hallelujah. Thank you, Lord. Thank you, Father. Glory, Lord. Thank you, Jesus. Glory, 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 Lord. Thank you, Lord Jesus. Praise you, Jesus. Hallelujah. Thank you, Lord. Thank you, glory, Lord Jesus. Hallelujah. Thank you, Father. Glory, glory, Lord. Thank you, Jesus. Praise Heavenly you. Father, we thank you, we praise you. ಪರಲೋಕದ ತಂದೆಯೇ, ವಿಶೇಷವಾಗಿ ಅಪ್ಪ ತಂದೆಯೇ, ನಿಮಗೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. Thank you for this topic on abiding in the presence of God. ಅಪ್ಪ ತಂದೆಯೇ, ನಿಮ್ಮ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದರ ಬಗ್ಗೆ ನೀವು ನಮಗೆ ಕಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. The truth has been revealed to us. ಸತ್ಯವನ್ನ ನೀವು ನಮಗೆ ಆಳವಾಗಿ ಕಲಿಸಿಕೊಡ್ತಿರುವುದಕ್ಕಾಗಿ And the ಸ್ತೋತ್ರ truth ಸಲ್ಲಿಸ್ತೇವೆ. makes us free. ಆ ಸತ್ಯವು ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. As we dive deeper and deeper into this topic, ಈ ಒಂದು ವಿಷಯದಲ್ಲಿ ನಾವು ಇನ್ನೂ ಆಳವಾಗಿ ಹೋಗುವಾಗ we thank you in advance. ನಾವು ಮುಂಚಿತವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. The great change, the great transformation that is going to take place. ಸೊ ಹೌದು, ಖಂಡಿತವಾಗಿ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ದೊಡ್ಡ ಬದಲಾವಣೆಯನ್ನ ಪರಿವರ್ತನೆ ತರುವುದಕ್ಕಾಗಿ ಸ್ತೋತ್ರ. And our life will never ever be the same. ನಮ್ಮ ಜೀವಿತವು ಯಾವ ಕಾರಣಕ್ಕೂ ಇಂದು ಇರುವಂತೆ ಎಂದಿಗೂ ಇರದಂತೆ ಬದಲಾಗಿ ಸಂಪೂರ್ಣದ ಬದಲಾವಣೆ ತರುವುದಕ್ಕಾಗಿ ಸ್ತೋತ್ರ. Thank you, Father. ಅಪ್ಪ ತಂದೆಯೇ, in Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್. ಆಮೆನ್. Praise God. Praise God. So from the last 2 days we are studying on abiding in the presence of God. ಕಳೆದ 2 ದಿನಗಳಿಂದ ನಾವೆಲ್ಲರೂ ಕೂಡ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದರ ಬಗ್ಗೆ ನಾವು ಕಲಿತಾ ಇದ್ದೇವೆ. And we took the example of Joseph. ನಾವು ಜೋಸೆಫನ ಆ ಉದಾಹರಣೆಯನ್ನು ತೆಗೆದುಕೊಂಡು ನಾವು ನೋಡ್ತಾ ಇದ್ವಿ. Even though he was sold by his brothers as a slave, ಈವನ್ ಆತನ ಸ್ವತಃ ಸಹೋದರರ ಮೂಲಕ ಜೀತದಾಳಾಗಿ ಮಾರಲ್ಪಟ್ಟರು. a slave would die a slave. ಸೊ ಗುಲಾಮಗಿರಿಗೆ ಒಂದ್ಸಲ ಮಾರಲ್ಪಟ್ಟ ಮೇಲೆ ಆತನು ಗುಲಾಮನಾಗಿಯೇ ಸಾಯಬೇಕಾಗ್ತದೆ. Absolutely no future for a slave. ಖಂಡಿತವಾಗಿಯೂ ಗುಲಾಮನಿಗೆ ಇನ್ನು ಮುಂದೆ ಒಳ್ಳೆಯ ಭವಿಷ್ಯ ಯಾವುದೂ ಇರೋದಿಲ್ಲ. Surely as a human being he should have had hurts. ಖಂಡಿತವಾಗಿಯೂ ಮನುಷ್ಯನಾಗಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ನೊಂದುಕೊಳ್ಬೇಕು, ನೋವುಗಳನ್ನು ಅನುಭವಿಸ್ತಾನೆ, rejection, ತಿರಸ್ಕಾರಗಳನ್ನು ಅನುಭವಿಸ್ತಾನೆ, and all kinds of negative emotions. ನಕಾರಾತ್ಮಕವಾದಂತಹ ಭಾವನೆಗಳನ್ನು ಅನುಭವಿಸ್ತಾನೆ. But the Bible says that the Lord was with Joseph. ಆದರೆ ದೇವರ ವಾಕ್ಯ ಹೇಳುತ್ತದೆ ಜೋಸೆಫನೊಂದಿಗೆ ದೇವರಿದ್ದರು ಎಂಬುದಾಗಿ. So when the Lord is with you and you are with the Lord, you are abiding in the presence of God. ಸೊ ದೇವರು ನಿಮ್ಮೊಂದಿಗಿದ್ದು ನೀವು ದೇವರೊಂದಿಗೆ ಇರುವುದಾದ್ರೆ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಿ ಎಂಬುದಾಗಿ. It does not matter what people do to you. ಸೊ ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಏನೇ ತಪ್ಪಾದ ಕಾರ್ಯಗಳನ್ನ ಮಾಡಿದ್ರು ಕೂಡ This morning God wants to teach all of us. ಈ ಸುಪ್ರಭಾತದಲ್ಲಿ ದೇವರು ನಮ್ಮೆಲ್ಲರಿಗೂ ಕಲಿಸಿಕೊಡ್ತಾ ಇದ್ದಾರೆ. Others' action does not govern your life. ಮತ್ತೊಬ್ಬರ ಅಂದ್ರೆ ಪರರ ಕಾರ್ಯಗಳು ಯಾವ ಕಾರಣಕ್ಕೂ ನಮ್ಮ ಜೀವಿತದ ಮೇಲೆ ದೊರೆತನ ಮಾಡುವುದಿಲ್ಲ ಎಂಬುದಾಗಿ When people came against you, ಜನರು ನಿಮಗೆ ವಿರುದ್ಧವಾಗಿ ಬರುವಾಗ, might be insulted you, abused you, ಹೌದು, ನಿಮಗೆ ತುಚ್ಛೀಕರಿಸಿ ಮಾತನಾಡಬಹುದು, ನಿಮಗೆ ತೊಂದರೆ ಕೊಡಬಹುದು, rejected you, gave you absolute unjust treatment. ಖಂಡಿತವಾಗಿ ನಿಮ್ಮನ್ನು ತಿರಸ್ಕರಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸಬಹುದು. It does not matter what they do to you. ಅವ್ರು ಏನ್ ಮಾಡ್ತಾರೋ ಅದು ಯಾವ ಕಾರಣಕ್ಕೂ ನಿಮಗೆ ಯಾವುದೇ ಸಂಬಂಧಪಟ್ಟಿದ್ದಲ್ಲ. What matters is what do you do to them. ಆದ್ರೆ ಮುಖ್ಯವಾದಂತಹ ಒಂದು ವಿಷಯ ಏನಂತಂದ್ರೆ ಅವರು ಈ ಕಾರ್ಯವನ್ನು ಮಾಡುವಾಗ ನೀವು ಯಾವ ರೀತಿ ಅವರಿಗೆ ಏನ್ ಕಾರ್ಯ ಮಾಡ್ತೀರಿ ಅದಾಗಿದೆ ನಿಮ್ಮ ಭವಿಷ್ಯದಲ್ಲಿ ನೆರವೇರುವಂತದ್ದು. If you react, ನೀವು ಪ್ರತಿಕ್ರಿಯೆ ತೋರೋದಾದ್ರೆ your life is going to be miserable. ಖಂಡಿತವಾಗಿಯೂ ನೀವು ಅವ್ರು ಯಾವ ತರ ನಿಮಗೆ ಕಾರ್ಯ ಮಾಡ್ತಿದ್ರು ಅದಕ್ಕೆ ಅನುಗುಣವಾಗಿ ಕಾರ್ಯ ಮಾಡೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ನಷ್ಟಪಟ್ಟು ಹೋಗ್ತದೆ. Because you are no longer abiding in the presence of God. ಆ ರೀತಿ ಮಾಡುವುದಾದ್ರೆ ಖಂಡಿತವಾಗಿಯೂ ನೀವು ಇನ್ನೆಂದಿಗೂ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿಲ್ಲ ಎಂಬುದಾಗಿ. God called Joseph a slave, a prosperous man. ಸೊ ದೇವರು ಗುಲಾಮನಾಗಿದ್ದಂತಹ ಜೀತದಾಳಾಗಿದ್ದಂತಹ ಜೋಸೆಫನನ್ನ ನೋಡಿ ಹೇಳ್ತಾ ಇದ್ದಾರೆ ಸಮೃದ್ಧಿಯಾಗಿದೆ ಎಂಬುದಾಗಿ. So material things in our life do not define prosperity. ನಾವು ಹೊಂದಿರುವಂತಹ ಆಸ್ತಿ, ಹಣಕಾಸು ಅಥವಾ ಯಾವುದೇ ವಿಧವಾದಂತಹ ವಾಹನಗಳು ಯಾವುದೂ ಕೂಡ ನಮ್ಮನ್ನ ಸಮೃದ್ಧಿಯಾದ ವ್ಯಕ್ತಿ ಎಂಬುದಾಗಿ ಪರಿಗಣಿಸೋದಿಲ್ಲ. But we living a life of love is what defines prosperity. ಸೊ ನಮ್ಮ ಸಮೃದ್ಧಿಯು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತಂದ್ರೆ ನಾವು ಎಷ್ಟು ಮಟ್ಟಿಗೆ ದೇವರ ಪ್ರೀತಿಯಲ್ಲಿ ಮುನ್ನಡಿತೀವೋ ಅದಾಗಿದೆ ನಮಗೆ ನಮ್ಮ ಸಮೃದ್ಧಿಯನ್ನು ಪ್ರಕಟಪಡಿಸುವುದು. Abiding in the presence of God defines prosperity. ಸೊ ನಾನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂತದ್ದು ನನ್ನ ಸಮೃದ್ಧಿಯನ್ನ ಪ್ರಕಟಪಡಿಸುತ್ತದೆ. So the devil's technique is to get us away from abiding
in the presence of God. ಸೈತಾನನ ಒಂದು ಟೆಕ್ನಿಕ್, ಆತನ ಕುತಂತ್ರ ಏನಂತಂದ್ರೆ ನಮ್ಮನ್ನು ಹೇಗಾದ್ರೂ ಮಾಡಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿರುವಂತ ನಮ್ಮನ್ನ ಅಲ್ಲಿನ ಹೊರಡೆ ಕರ್ಕೊಂಡು ಹೋಗುವಂತದ್ದು. And if he is able to get you into a negative emotion, ಸೊ ಆತನು ನಿಮ್ಮಲ್ಲಿ ನಕಾರಾತ್ಮಕದ ಮನೋಭಾವನೆಗಳನ್ನ ಉಂಟು ಮಾಡಲು ಅವನು ಅದರಲ್ಲಿ ಗೆಲುವನ್ನು ಸಾಧಿಸಿದ್ರೆ, for example, when a person is worried, ಸೊ ಉದಾಹರಣೆಗೆ ಒಂದು ವ್ಯಕ್ತಿ ಚಿಂತಕ್ರಾಂತನಾಗಿರುವಾಗ is no longer abiding in the presence of God. ಆತನು ಖಂಡಿತವಾಗಿಯೂ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿಲ್ಲ ಎಂಬುದಾಗಿ. And whoever you are, ನೀವು ಯಾರೇ ಆಗಿರಬಹುದು, whatever your title on earth, ನೀವು ಈ ಭೂಲೋಕದಲ್ಲಿ ನಿಮಗೆ ಯಾವುದೇ ರೀತಿಯ ಹೆಸರುಗಳಿರಬಹುದು, whatever your position in life, ಈ ಭೂಲೋಕದಲ್ಲಿ ನಿಮಗೆ ಯಾವುದೇ ವಿಧವಾದ ಗೌರವ ಅಂತಸ್ತು ಇರಬಹುದು, if you are not abiding in the presence of God, there is no prosperity, there is no success. Your life is going to go into self-destruction. ಆದರೆ ನಿಮಗೆ ಇಷ್ಟು ಉನ್ನತವಾದ ಹೆಸರುಗಳಿದ್ರೂ ಕೂಡ ನೀವು ದೇವರ ಪ್ರಸನ್ನತೆ ನೆಲೆಗೊಳ್ಳದೆ ಹೋದ್ರೆ ಖಂಡಿತವಾಗಿಯೂ ನೀವು ಎಲ್ಲ ಕಾರ್ಯಗಳನ್ನ ಕಳ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಸ್ವಯಂ ವಿನಾಶವನ್ನ ನೀವೇ ಅನುಭವಿಸ್ತೀರಿ. One of the sure litmus tests that you are abiding in the presence of God is walking in love for God and for others. ಸೊ ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಿ ಎಂಬುದಾಗಿ ಹೇಳಲಿಕ್ಕೆ ಇರುವಂತಹ ಒಂದು ದೊಡ್ಡ ಪರೀಕ್ಷೆ ಯಾವುದು ಅಂತಂದ್ರೆ, ನೀವು ದೇವರನ್ನ ಪ್ರೀತಿಸುವಂತದ್ದು, ಅದೇ ರೀತಿ ನಿಮ್ಮ ನೆರೆಹೊರೆಯವರಿಗೆ ಪ್ರೀತಿಯನ್ನು ತೋರುವಂತದ್ದು. So we have to demonstrate the love. ನಾವು ಖಂಡಿತವಾಗಿಯೂ ಆ ಪ್ರೀತಿಯನ್ನ ನಾವು ವ್ಯಕ್ತಪಡಿಸಲೇಬೇಕು. Praise God. So you can write down obeying God's word. Obeying God's word is one of the ways we demonstrate a love for God. Obeying God's word is one of the ways of demonstrating God's love. Obeying God's word is one of the ways we demonstrate a love for God. Demonstrate a love for God. Yeah. So ದೇವರ ವಾಕ್ಯಕ್ಕೆ ವಿಧೇಯತೆ ತೋರುವಂತದ್ದು, ದೇವರ ವಾಕ್ಯಕ್ಕೆ ವಿಧೇಯತೆ ತೋರುವಂತದ್ದು ದೇವರಿಗೆ ನಾವು ತೋರುವ ಪ್ರೀತಿಯ ಒಂದು ಮಾರ್ಗವಾಗಿದೆ. ದೇವರಿಗೆ ತೋರುವ ನಮ್ಮ ಪ್ರೀತಿಯ ಒಂದು ಮಾರ್ಗವಾಗಿದೆ. So every moment we are challenged whether I am going to allow my decision to be according to the written word of God or my emotions. For example, somebody does evil to you. Do I repay evil for evil, and insult for insult, and abuse for abuse? Then I demonstrate with my action that I am not operating in love. ಸೊ ಉದಾಹರಣೆಗೆ ನಮ್ಮ ವಿರುದ್ಧವಾಗಿ ಯಾರಾದ್ರೂ ನಮಗೆ ತೊಂದರೆ ಕೊಡ್ಲಿಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನಾನು ಅವರಿಗೆ ಮುಯಿ ತೀರಿಸೋದಾದ್ರೆ, ಅವ್ರು ಯಾವ ರೀತಿ ಮಾತನಾಡ್ತಾ ಇದ್ರೋ ಅದೇ ತರ ನಾನು ಕೂಡ ತುಚ್ಛೀಕರಿಸಿ ಮಾತನಾಡೋದಾದ್ರೆ, ಅವ್ರು ಯಾವ ರೀತಿ ಕಾರ್ಯ ಮಾಡ್ತಾ ಇದಾರೋ ಅದಕ್ಕೆ ಅನುಗುಣವಾಗಿ ನಾನು ಈ ಕಡೆಯಿಂದ ಅದೇ ರೀತಿ ಕಾರ್ಯ ಮಾಡೋದಾದ್ರೆ ಖಂಡಿತವಾಗಿಯೂ ನಾನು ಯಾವ ಕಾರಣಕ್ಕೂ ದೇವರ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಮತ್ತು ನಾನು ದೇವರ ಪ್ರಸನ್ನತೆಯಲ್ಲಿಲ್ಲ ಎಂಬುದಾಗಿ. Do we get this test every day? ಈ ರೀತಿಯ ಪರೀಕ್ಷೆಯನ್ನ ನಾವು ಪ್ರತಿದಿನವೂ ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. Husband and wife, ಪತಿ ಪತ್ನಿಯರ ಮಧ್ಯೆ we get the best teaching with the husband, with our spouse. Yes, ಖಂಡಿತವಾಗಿಯೂ ಈ ರೀತಿಯ ಪರೀಕ್ಷೆ ಖಂಡಿತವಾಗಿಯೂ ಪತಿ ಪತ್ನಿಯರ ಮಧ್ಯದಲ್ಲಿ ಪ್ರತಿದಿನ ಇರ್ತದೆ. You got a lot of guts. Hallelujah. Hallelujah. Praise God. Praise God. So where do we get the best training? ಹಾಗಾದ್ರೆ ಅತ್ಯುತ್ತಮವಾದ ತರಬೇತಿ ಎಲ್ಲಾಗುವಂತದ್ದು? And children, where do you get the best training? So ಮಕ್ಕಳು ಎಲ್ಲಿ ಒಳ್ಳೆಯ ಟ್ರೈನಿಂಗ್ ಆಗುವಂತದ್ದು? Joshua, where do you get the best training? ಹೊರಗಡೆನ ಮನೆಯಲ್ಲ? ಇಲ್ಲ. Home, no? Full training, no? Praise God. Praise God. So if a person is able to pass the test at home, he is able to pass the test anywhere in the world. So
ಒಂದು ವ್ಯಕ್ತಿ ತನ್ನ ಕುಟುಂಬದಲ್ಲಿ ತನ್ನ ಮನೆಯ ಒಳಗಡೆ ಆತನು ಪರೀಕ್ಷೆಯನ್ನ ಪಾಸ್ ಮಾಡೋದ್ರಲ್ಲಿ ಚಾಣಕ್ಷನಾದ್ರೆ ಖಂಡಿತವಾಗಿ ಅವನು ಎಲ್ಲೇ ಹೊರಗಡೆ ಹೋಗ್ಲಿ ಎಲ್ಲಾ ಕಡೆ ಬರುವಂತ ಪರೀಕ್ಷೆಗಳಲ್ಲಿ ಅವನು ಖಂಡಿತವಾಗಿಯೂ ತೇರ್ಗಡೆ ಆಗ್ತಾನೆ. So Shining, if somebody is irritating at home. ಸೊ ಯಾರಾದ್ರೂ ನಿನ್ನ ಮನೆಯಲ್ಲಿ ತಮ್ಮನೇ ಜೋಶುವನೇ ನೀನು ಇರಿಟೇಟ್ ಮಾಡ್ದ, and you are an elder one, ನೀನು ದೊಡ್ಡವಳು, you have authority over him, ನೀನು ತಮ್ಮನ ಮೇಲೆ ಅಧಿಕಾರ ಇದೆ, but listening to the word of God, you are praying for him and you are keeping quiet, not retaliate. ಸೊ ಅದರ ಈಗ ದೇವರ ವಾಕ್ಯವನ್ನ ನೀನು ಕಲಿತಾ ಇದೀಯಾ. ಸೊ ಅದರಿಂದಾಗಿ ಈಗ ನೀನು ಯಾವುದೇ ಕಾರಣಕ್ಕೂ ತಮ್ಮ ಏನೇ ಮಾತಾಡಿದ್ರು ಕೂಡ ನೀನು ಮುಯಿ ತೀರಿಸ್ತಾ ಇಲ್ಲ. And your friend was watching all that. ಇದನ್ನೆಲ್ಲವನ್ನ ನಿಮ್ಮ ಫ್ರೆಂಡ್ ನೋಡ್ತಾ ಇದಾರೆ. Your friend was a coward, chicken. ನಿಮ್ಮ ಫ್ರೆಂಡ್ ನೋಡಿ ಏನ್ ಹೇಳ್ತಾರೆ, ಜಸ್ಟ್ ತಮ್ಮ ಈ ರೀತಿ ಮಾತಾಡುವಾಗ ಅಕ್ಕಾಗಿ ಜಸ್ಟ್ ಅಕ್ಕಾಗಿ ಜಸ್ಟ್ ಇವಳೇನು ಸೈಲೆಂಟ್ ಆಗಿದ್ದಾಳೆ, ಇವಳು ನೋಡಿದ್ರೆ ಒಳ್ಳೆ ಹೇಡಿ ತರ ಕುಳಿತುಕೊಂಡಿದ್ದಾಳೆ ಎಂಬುದಾಗಿ. So there will be some instigation. ಅಲ್ಲಿ ಅಲ್ಲಿ ಅವರು ನಿನಗೆ ಪ್ರಚೋದನೆ ಕೊಡುವಂಥದ್ದು. But you are saying, I will demonstrate God's love. ಸೊ ಆದ್ರೆ ನೀನ್ ಹೇಳ್ತಾ ಇದೀಯಾ, ಇಲ್ಲ ನಾನು ದೇವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಎಂಬುದಾಗಿ. Don't you look fool in this world? ಖಂಡಿತವಾಗಿಯೂ ಈ ಲೋಕದಲ್ಲಿ ಲೋಕದ ಮಕ್ಕಳು ಹೇಳೋದಿಲ್ವಾ ನೀನು ಒಳ ಮೂರ್ಖಳು ಎಂಬುದಾಗಿ ತೋರಿಸ್ಕೊಳ್ತಾರೆ. Not small ಮಾಮೂರ್ಖ, ಸಾಧಾರಣ ಮೂರ್ಖಳಲ್ಲ, ದೊಡ್ಡ ಮೂರ್ಖಳು ಎಂಬುದಾಗಿ ಹೇಳೋದಿಲ್ವಾ. I just remembered Flori. ಸೊ ಫ್ಲೋರಿ ಸಹೋದರಿಯನ್ನ ಜ್ಞಾಪಿಸ್ಕೊಳ್ತಾ ಇದಾರ. Even when I went with her, they still remember a nickname Murgi. ಸೊ ಖಂಡಿತವಾಗಿಯೂ ಆ ಮಗಳೊಂದಿಗೆ ಪಪ್ಪ ಅವರ ಸ್ಥಳಕ್ಕೆ ಹೋಗಿ ಕೊಡ್ಲಿಕ್ಕೆ ಹೋದಾಗ ಅವರೆಲ್ಲರೂ ಕೂಡ ಹಿಂದೆ ಏನ್ ಕರೀತಾ ಇದ್ರು ಕೋಳಿ ಮರಿ ಎಂಬುದಾಗಿ ಅದೇ ತರ ಆ ಮಗಳನ್ನ ಅದೇ ತರ ಜ್ಞಾಪಿಸ್ತಾ ಇದ್ರು. She was Murgi because she could not retaliate. ಸೊ ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಯಾವುದೇ ವಿಧ ಮುಯಿ ತೀರಿಸ್ತಾ ಇರಲಿಲ್ಲ. ಯಾರು ಏನ್ ಹೇಳಿದ್ರು ಕೂಡ ಓದ್ಕೊಳ್ತಾ ಇದ್ರು, ಕೋಳಿ ಮರಿ ತರ ಇದ್ರು. But words would come which they could not hear. ಆದ್ರೂ ಕೋಳಿ ಮರಿ ತರ ಇದ್ರು ಕೂಡ ಬಟ್ ಬಾಯಿ ತೆಗೆದು ಹೇಳುವಂತ ಬಾಯಿನ ಓಪನ್ ಮಾಡಿ ನುಡಿದ್ರೆ ಖಂಡಿತವಾಗಿ ಯಾವ ಕಾರಣಕ್ಕೂ ಅವ್ರು ಕೇಳಿಸ್ಕೊಳಕ್ ತಂತ್ರಜ್ಞಗಳು ಬರ್ತಾ ಇತ್ತು. Has anybody ever tried? You don't know, huh? You can speak words so softly the other person doesn't know, and you still can keep on smiling. Oh, you all don't know in my soul. Bombay people know very nicely. What? See, he doesn't understand what I'm talking. Praise God. You don't know. Yeah. Huh? Yeah, understand. Understand, you have practiced already. ಸೊ ಯಾರಾದ್ರೂ ನಮ್ಗೆ ವಿರುದ್ಧವಾಗಿ ಮಾತನಾಡುವಾಗ ಈವನ್ ನಾವು ನೋಡ್ಲಿಕ್ಕೆ ಸೈಲೆಂಟ್ ಆಗಿ ತೋರಿಸ್ಕೊಳ್ಬಹುದು, ನಮ್ ಬಾಯಿ ತೆರೆಯದೇ ಇರ್ಬೋದು, ಆದ್ರೂ ಕೂಡ ಒಳಗಡೆ ಜ್ವಾಲಾಮುಖಿ ಕುದಿತಾ ಇರ್ತದೆ. ಹೌದಾ? ಜ್ವಾಲಾಮುಖಿ. ವಾಲ್ಕೆನೋ. Okay. So when Flori came to know the word of God, ಸೊ ಆ ಸಹೋದರಿ ಫ್ಲೋರಿಡಾ ಯಾವಾಗ ದೇವರ ವಾಕ್ಯವನ್ನ ಅರ್ಥಕೊಳ್ಳಿಕ್ ಬಂದ್ರು, she realized that I should pass the test of love. ಸೊ ಆಗ ಅವ್ರಿಗೆ ಗೊತ್ತಾಯ್ತು, ನಾನು ಇದು ಪ್ರೀತಿಯ ಪರೀಕ್ಷೆಯಾಗಿದೆ, ಈ ಪ್ರೀತಿಯ ಪರೀಕ್ಷೆಯನ್ನು ಪಾಸ್ ಮಾಡ್ಬೇಕು. At home, in the office, everywhere. ಸೊ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ, ಈವನ್ ತನ್ನ ಆಫೀಸ್ ಅಲ್ಲೂ ಕೂಡ ಈ ಪ್ರೀತಿಯ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ನಿರ್ಧಾರ. There was a particular manager who was troubling her like anything. ಸೊ ಅವರ ಮೇಲಧಿಕಾರಿ ಅಂತ ಮ್ಯಾನೇಜರ್ ಕಂಪನಿಯಲ್ಲಿ ಅವರ ಆಫೀಸ್ ನಲ್ಲಿ ಯಾರು ತೊಂದರೆ ಕೊಡದ ರೀತಿಯಲ್ಲಿ ಅಷ್ಟು ಯಥೇಚ್ಛ ತೊಂದರೆ ಕೊಡ್ತಾ ಇದಾರೆ. She made up her mind that I will resign now. ಸೊ ಆಗ ಆ ಸಹೋದರಿ ಒಂದು ನಿರ್ಧಾರಕ್ಕೆ ಬಂದ್ರು, ನಾನು ಈ ಕೆಲಸವನ್ನ ನಾನು ರಾಜೀನಾಮೆ ಕೊಡ್ತೇನೆ ಎಂಬುದಾಗಿ. But then she began to realize this man is giving her a good training to learn agape love. ಸೊ ಆದ್ರೆ ಸಹೋದರಿ ಒಂದು ನಿರ್ಧಾರಕ್ಕೆ ಬಂದ್ರು, ಇಲ್ಲ ಈ ಒಂದು ಮ್ಯಾನೇಜರ್ ನಾನು ತೊಂದರೆ ಕೊಡುವಾಗ ನಾನು ಕಲಿತಂತಹ ದೇವರ ಪ್ರೀತಿಯನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿ ಇದು ಒಂದು ನನಗೆ ಒಂದು ಒಳ್ಳೆ ಅವಕಾಶ ಎಂಬುದಾಗಿ ಅಲ್ಲಿಂದ She was praying for 6 years for the conversion of the main boss. ಸೊ ಆ ಕಂಪನಿಯ ಮುಖ್ಯ ಬಾಸ್ಗಾಗಿ ಸುಮಾರು 6 ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದ್ದಾರೆ ಅವರ ಪರಿವರ್ತನೆಗಾಗಿ. So the complaint reached the boss. ಸೊ ಹಾಗಾಗಿ ಈ ಒಂದು ತೊಂದರೆ ಬಾಸ್ ಲೆವೆಲ್ಗೆ ಹೋಗ್ತು, ಬಾಸ್ ಗೊತ್ತಾಯ್ತು. So the boss said, Flori, I want to meet you for 5 minutes or 10 minutes. ಸೊ ಆಗ ಬಾಸ್ ಹೇಳಿದ್ರು, ಜಸ್ಟ್ ಫ್ಲೋರಿ, ಜಸ್ಟ್ ನಾನು ನಿನ್ನ ಒಂದು 5 ನಿಮಿಷ ಅಥವಾ 10 ನಿಮಿಷ ನಿನ್ನ ಹತ್ರ ಮಾತಾಡ್ತೇನೆ ಎಂಬುದಾಗಿ. So I said, when you go and sit with him, no, take this 5 wisdom keys. One by one, you start speaking those wisdom keys. So, ಜ್ಞಾನ ಮತ್ತು ಮಾರ್ಗದರ್ಶನ. You don't know during testimonies we speak. ಸೊ ಆ ಒಂದು ಜ್ಞಾನ ಮತ್ತು ಮಾರ್ಗದರ್ಶನದ ಆ ಕೀಗಳನ್ನ
ಒಂದು 4-5 ತೆಗೆದುಕೊಂಡು ಅವ್ರ ಮುಂದೆ ಹೋಗಿ ಕೂತ್ಕೊಂಡು ಅದನ್ನ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರು. Praise God. Hallelujah. Hallelujah. Thank you, Jesus. Thank you, Jesus. So she got a chance and the boss started talking and she started giving him wisdom keys. He got so fascinated with the first key, then she gave the second one and the third one and the fourth one. He canceled all appointments and sat with her for 85 minutes. ಸೊ ಹಾಗಾಗಿ ಇವ್ರು ಯಾವಾಗ ಹೋಗಿ ಬಾಸ್ ಹತ್ರ ಮಾತಾಡುವಾಗ ಮೊದಲು ಜ್ಞಾನದ ಒಂದು ಮೊದಲನೇ ಪಾಯಿಂಟ್ ಮಾತಾಡಿದ್ರು, ಎರಡನೇದು, ಮೂರನೇದು, ಈ ರೀತಿ ಅವ್ರು ತೆಗೆದುಕೊಳ್ಳುವಂತ ಒಂದು 4 ಕೀಗಳನ್ನ ಅದ್ರ ಬಗ್ಗೆ ಮಾತಾಡುವಾಗ ಸುಮಾರು 5-10 ನಿಮಿಷ ನಿನ್ನ ಹತ್ರ ಮಾತಾಡಬೇಕು ಎಂಬುದಾಗಿ ಹೇಳಿದ ಬಾಸ್ ಸುಮಾರು 85 ನಿಮಿಷಗಳ ಕಾಲ ಕಂಟಿನ್ಯೂಸ್ ನಿರಂತರ ಮಾತಾಡಿದ್ರು. So after listening to her, he said, I want people like you to lead the team. ಸೊ ಆಗ ಬಾಸ್ ಹೇಳಿದ್ರು, ನಿನ್ನಂತಹ ವ್ಯಕ್ತಿಗಳು ಬೇಕು ನನಗೆ ಟೀಮ್ ಅನ್ನ ಲೀಡ್ ಮಾಡ್ಲಿಕ್ಕಾಗಿ, ಪ್ರಾಜೆಕ್ಟ್ ಅನ್ನು ಲೀಡ್ ಮಾಡ್ಲಿಕ್ಕಾಗಿ. So she became the manager. ಸೊ ಅದಾದ್ಮೇಲೆ ಅವರು ಅದೇ ಕಂಪನಿ ಮ್ಯಾನೇಜರ್ ಆದ್ರು. And the manager is reporting to her. ಸೊ ಈಗ ಅವರ ಮೇಲಿದ್ದಂತಹ ಮ್ಯಾನೇಜರ್ ಈಗ ಈ ಮಗಳಿಗೆ ರಿಪೋರ್ಟ್ ಮಾಡುವಂತ ಪರಿಸ್ಥಿತಿ ಬಂತು. She got straight away top position. ಸೊ ಆಗ ಈ ಮಗಳು ಫ್ಲೋರಿಟಾ ಮ್ಯಾನೇಜರ್ ಗಿಂತಲೂ ಮೇಲ್ಮಟ್ಟದ ಉದ್ಯೋಗವನ್ನ, ಅಂತ ಉನ್ನತ ಮಟ್ಟವನ್ನ ಬಾಸ್ ಇಂದ ಡೈರೆಕ್ಟ್ ಪಡ್ಕೊಂಡಿದ್ದಾರೆ. So now everybody said, now it's your turn to give. ಸೊ ಆಗ ಎಲ್ಲರೂ ಹೇಳ್ತಿದ್ದಾರೆ ಫ್ಲೋರಿಟಾಗೆ, ಈಗ ಇದುವರೆಗೂ ನಿನ್ನ ಮ್ಯಾನೇಜರ್ ನಿನ್ಗೆ ಏನ್ ತೊಂದರೆ ಕೊಡ್ತಾ ಇದ್ನೋ, ಈಗ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬುದಾಗಿ ಹೇಳುವ ರೀತಿಯಲ್ಲಿ ಈಗ ನಿನಗೊಂದು ಚಾನ್ಸ್ ಇದೆ, ನೀನು ಮುಯಿ ತೀರಿಸು. So she said, then what is the difference between me and him? ಸೊ ಆಗ ಸಹೋದರ ಹೇಳಿದ್ರು, ಈ ರೀತಿ ನಾನು ಮುಯಿ ತೀರಿಸೋದಾದ್ರೆ ಆ ವ್ಯಕ್ತಿ ಮ್ಯಾನೇಜರ್ ಆಗಿರುವಾಗ ನಾನು ಏನ್ ತೊಂದರೆ ಕೊಟ್ರು, ಅದೇ ತರ ಈಗ ನಾನು ಮ್ಯಾನೇಜರ್ ಆಗಿರುವಾಗ ಆ ವ್ಯಕ್ತಿ ತೊಂದರೆ ಕೊಟ್ರೆ ನಮ್ಮಿಬ್ರಿಗೆ ಏನ್ ವ್ಯತ್ಯಾಸ? So now every day she is sending the word of God to the boss. ಸೊ ಪ್ರತಿದಿನ ದೇವರ ವಾಕ್ಯವನ್ನ ಬಾಸ್ಗೆ ಕಳಿಸ್ಲಿಕ್ಕೆ ಪ್ರಾರಂಭಿಸಿದ್ರು. So she said, I will convert this manager also with love. ಸೊ ಆಗ ಜಸ್ಟ್ ಈ ತೊಂದರೆ ಕೊಡ್ತಿರುವಂತಹ ಮ್ಯಾನೇಜರ್ ಕೂಡ ನಾನು ದೇವರ ವಾಕ್ಯದ ಮೂಲಕ ನಾನು ಸಂಪೂರ್ಣ ಪರಿವರ್ತನೆ ಮಾಡ್ತೀನಿ. So every moment a person is obeying God's word, is operating in God's love, and operating in God's love means abiding in the presence of God, and abiding in the presence of God will always, always, always lead you to prosperity and success, and that's what Joshua 1:8 says. ಸೊ ಅದಕ್ಕಾಗಿ ಒಂದು ವ್ಯಕ್ತಿ ಎಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ದೇವರ ವಾಕ್ಯಕ್ಕೆ ಅಧೀನಾಗಿ ಮತ್ತು ದೇವರ ಪ್ರೀತಿಯಲ್ಲಿ ನಿರಂತರವಾಗಿ ಮುನ್ನಡೆಯೋದಾದ್ರೆ ಆ ವ್ಯಕ್ತಿ ದೇವರ ಪ್ರಸನ್ನತೆಯಲ್ಲಿ ಇದ್ದಾನೆ ಎಂಬುದಾಗಿ. ದೇವರ ಪ್ರಸನ್ನತೆಯಲ್ಲಿ ಒಂದು ವ್ಯಕ್ತಿ ಇರುವಾಗ ಖಂಡಿತವಾಗಿಯೂ ಆ ಪ್ರಸನ್ನತೆಯು ಆತನನ್ನ ಏಳಿಗೆಗೆ, ಯಶಸ್ಸಿಗೆ ಮತ್ತು ಜಯದ ಹಾದಿಯನ್ನು ಮುನ್ನಡೆಸುತ್ತದೆ. ಅದನ್ನಾಗಿದೆ ಯೆಹೋಶುವ 1:8 ಹೇಳುವಂಥದ್ದು. That's what God said to Joshua, no? 3 things. ಅದಕ್ಕಾಗಿ ಯೆಹೋಶುವನಿಗೆ ದೇವರು 3 ಕಾರ್ಯಗಳನ್ನ ತಿಳಿಸಿದ್ದು. How do you abide in the presence of God? ಹೇಗೆ ಒಂದು ವ್ಯಕ್ತಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂಥದ್ದು? Teach your tongue to speak God's word. ಸೊ ನಿಮ್ಮ ನಾಲಿಗೆಗೆ ಯಾವ ಕಾರಣಕ್ಕೂ ಸಮಸ್ಯೆಗಳು ನುಡಿಯದಂತೆ ಬದಲಾಗಿ ದೇವರ ವಾಕ್ಯಗಳನ್ನು ಮಾತ್ರ ನುಡಿಯುವಂತೆ ತರಬೇತಿಯನ್ನು ಕೊಡಬೇಕು. Wash your mind by meditating on the word day and night. ಹಗಲು ರಾತ್ರಿ ಎನ್ನದೆ ದೇವರ ವಾಕ್ಯಗಳನ್ನ ಧ್ಯಾನಿಸುವುದರ ಮೂಲಕ ನಿಮ್ಮ ಮನಸ್ಸನ್ನ ತೊಳೆದು ಶುದ್ಧೀಕರಿಸಿಕೊಳ್ಳಬೇಕು. So when you teach your tongue and master your tongue and master your mind, then only you will be able to apply the word of God day and night. ಸೊ ನೀವು ನಿಮ್ಮ ನಾಲಿಗೆಗೆ ದೇವರ ವಾಕ್ಯ ನುಡಿಯುವಂತೆಯೂ ನಿಮ್ಮ ಮನಸ್ಸು ದೇವರ ವಾಕ್ಯವನ್ನು ಧ್ಯಾನಿಸುವಂತೆಯೂ ನೀವು ತರಬೇತಿನ ಕೊಡೋದಾದ್ರೆ ಆಗ ನಿಮ್ಮ ಕಾರ್ಯಗಳು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪರಿವರ್ತನೆ Now you are abiding in the presence of God. ಈ 3 ಕಾರ್ಯಗಳು ದೇವರ ವಾಕ್ಯದ ಪ್ರಕಾರ ಇರುವಾಗ ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಿ ಎಂಬುದಾಗಿ. And the presence of God will make you walk the way of prosperity. ಸೊ ಆ ದೇವರ ಪ್ರಸನ್ನತೆಯು ನಿಮ್ಮನ್ನು ಜಯದ ಹಾದಿಯಲ್ಲಿ ಮುನ್ನಡೆಸುತ್ತದೆ. And you will have great success. ಅಷ್ಟು ಮಾತ್ರ ನೀವು ಮಹಾ ಜಯಶಾಲಿಯಾಗಿ ಏಳಿಗೆಯನ್ನು ಸಮೃದ್ಧಿಯನ್ನು ಕಾಣುವಿರಿ. In the presence of God, last night we learned that God will reveal to us the path of our life. ಸೊ ನಾವು ಕಳೆದ ತರಗತಿಯಲ್ಲಿ ರಾತ್ರಿಯಲ್ಲಿ ನಾವು ಧ್ಯಾನಿಸಿದ್ವಿ, ಆ ದೇವರ ಪ್ರಸನ್ನತೆಯಲ್ಲಿ ನಾನು ಇರುವಾಗ ದೇವರು ಆ ಪ್ರಸನ್ನತೆಯು ನಮಗೆ ಜೀವದ ಮಾರ್ಗವನ್ನು ತೋರಿಸುತ್ತದೆ. You will be immensely filled with joy. ನೀವು ಯಥೇಚ್ಛವಾದಂತಹ ಆನಂದವನ್ನು ಅನುಭವಿಸ್ತೀರಿ. And you will enjoy the pleasure that comes from the presence of God. ಸೊ ದೇವರ ಪ್ರಸನ್ನತೆಯಲ್ಲಿ ಬರುವಂತಹ ಒಂದು ಆನಂದವನ್ನ ಸದಾಕಾಲ ಬಯಕೆಗಳನ್ನ ನೀವು ಆನಂದದಿಂದ ಅನುಭವಿಸ್ತಾ ಇರ್ತೀರಿ. There are 2 kinds of people who obey the word. ಸೊ 2 ವಿಧವಾದಂತಹ ವ್ಯಕ್ತಿಗಳು ದೇವರ ವಾಕ್ಯಕ್ಕೆ ವಿಧೇಯತೆ ತೋರ್ತಾರೆ. One preacher says, ಸೊ ಒಂದು ಪ್ರಬೋಧಕ ಹೇಳ್ತಾರೆ, if you don't obey the word of God, you're going to hell. ಸೊ
ಸೊ ಒಂದು ಪ್ರಬೋಧಕ ಹೇಳ್ತಾ ಇದ್ದಾನೆ, ನೀವು ದೇವರ ವಾಕ್ಯಕ್ಕೆ ವಿಧೇಯತೆ ತೋರದೆ ಹೋದ್ರೆ ನೀವು ನರಕಕ್ಕೆ ಖಂಡಿತವಾಗಿ ಹೋಗ್ತೀರಿ ಎಂಬುದಾಗಿ. There's no way out. You've got to receive Jesus as your Lord God and Savior. ಸೊ ಹಾಗಾಗಿ ನೀವು ರಕ್ಷಣೆ ಹೊಂದಬೇಕಾದ್ರೆ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರು ಸ್ವೀಕಾರ ಮಾಡ್ಕೊಳ್ಳದೆ ಬೇರೆ ಯಾವುದೇ ಮಾರ್ಗವಿಲ್ಲ. The only way to escape from hell is Jesus. Obey. ಸೊ ನೀವು ಆ ನರಕದ ಯಾತನೆಯಿಂದ ಬಿಡುಗಡೆ ಆಗ್ಬೇಕಾದ್ರೆ, ತಪ್ಪಿಸ್ಕೊಳ್ಬೇಕಾದ್ರೆ ಇರೋದು ಏಕೈಕ ಮಾರ್ಗ ಯೇಸುವನ್ನ ನೀವು ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇರ್ತಾನೆ. First one. Second preacher comes and says, ಎರಡನೇ ಪ್ರಬೋಧಕರು ಬಂದು ಇನ್ನೊಬ್ಬರು ಪ್ರಬೋಧಕ ಮುಂದೆ ಹೇಳ್ತಾ ಇದಾರೆ, oh, Jesus loves you. ಸೊ ಈವನ್ ಜಸ್ಟ್ ಯೇಸು ಕ್ರಿಸ್ತರು ನಿಮ್ಮನ್ನ ಸದಾಕಾಲ ಪ್ರೀತಿಸುವಂತವರು. He loves you so much that he took your place on the cross. ಸೊ ನಿನ್ನ ಬದಲಿಗೆ ನೀನು ಮಾಡಿದ ಪಾಪಕ್ಕಾಗಿ ಅವರು ಶಿಲುಬೆ ಮರಣವನ್ನ ನಿನಗೋಸ್ಕರ ಅವರು ಶಿಲುಬೆ ತೆಗೆದರು. And this preacher preaches so much of love. ಸೊ ಈ ಪ್ರಬೋಧಕರು ದೇವರ ಪ್ರೀತಿಯ ಬಗ್ಗೆ ಪ್ರಭು ಯೇಸು ನಿನ್ನನ್ನು ಎಷ್ಟು ಯಥೇಚ್ಛವಾಗಿ ಪ್ರೀತಿಸುತ್ತಾರೆ ಎಂಬುದಾಗಿ ಪ್ರಕಟಪಡಿಸಿದರು. God will not force you. ಅಷ್ಟು ಮಾತ್ರ ಅಲ್ಲ, ಆ ಪ್ರಬೋಧಕ ಹೇಳ್ತಾ ಇದ್ದಾರೆ, ದೇವರು ಯಾರನ್ನೂ ಒತ್ತಾಯ ಪಡಿಸೋದಿಲ್ಲ, But he has set you free. ಆದ್ರೂ ಕೂಡ ಅವರು ನಿನ್ನನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತ Now, who do you want to make the Lord of your life, Satan or Jesus? ಸೊ ಹಾಗಾದ್ರೆ ನೀವು ಈಗ ಯಾರನ್ನ ನಿಮ್ಮ ಯಜಮಾನನಾಗಿ ನಿಮ್ಮ ಪ್ರಭುವಾಗಿ ಸ್ವೀಕರಿಸಿಕೊಳ್ಬೇಕು, ಯೇಸುವನ್ನ ಅಥವಾ ಸೈತಾನನ್ನ ಎಂಬುದಾಗಿ ನಿಮ್ಮ ಆಯ್ಕೆ. So two preachers preach the same gospel, so in two different ways. ಇಬ್ಬರು ಪ್ರಬೋಧಕರು ಕೂಡ ರಕ್ಷಣೆಯ ಸುವಾರ್ತೆಯನ್ನು ಸಾರಿದ್ದಾರೆ, ಆದ್ರೆ ಅವರ ರಕ್ಷಣೆಯ ಸುವಾರ್ತೆ ಸಾರುವಂತ ಹಾದಿ ವಿಭಿನ್ನವಾಗಿದೆ. One gave you fear, ಒಂದು ಮೊದಲನೇ ಪ್ರಬೋಧಕ ನಿಮಗೆ ಭಯವನ್ನು ಕೊಟ್ಟಿದ್ದಾರೆ, one gave you love. ಸೊ ಎರಡನೇ ಪ್ರಬೋಧಕ ನಿಮ್ಗೆ ಕೊಟ್ಟಿದ್ದು ಪ್ರೀತಿಯನ್ನ. One gave you vinegar, ಸೊ ಒಬ್ಬರು ನಿಮಗೆ ಹುಳಿ ರಸವನ್ನು ಕೊಟ್ಟಿದ್ದಾರೆ, and the other one gave you sugar. ಸೊ ಇನ್ನೊಂದು ವ್ಯಕ್ತಿ ಜೇನುತುಪ್ಪ ಹನಿ ಕೊಟ್ಟಿದ್ದಾರೆ, ಸಕ್ಕರೆ. Honey. So now tell me, which one will have a good relationship with Jesus? ಹಾಗಾದ್ರೆ ಈ ಎರಡು ವ್ಯಕ್ತಿಗಳು ನೀಡಿದಂತಹ ಆ ಕಾರ್ಯದಲ್ಲಿ ಯಾವ ವ್ಯಕ್ತಿ ಇನ್ನು ಆತ್ಮಿಕವಾದ ಒಂದು ಆ ಸಂಬಂಧದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ? Honey. So the one with honey, is he obeying the word because if he doesn't obey, he'll get cursed, or he's obeying the word because he loves Jesus? ಸೊ ನೀವು ಜೇನುತುಪ್ಪವನ್ನ ಇಷ್ಟಪಡ್ತೀರಿ ಎಂಬುದಾಗಿ ಹೇಳುವಾಗ, ಎರಡನೇ ಕಾರ್ಯವನ್ನು ಇಷ್ಟಪಡ್ತೀನಿ ಎಂಬುದಾಗಿ ಹೇಳುವಾಗ, ನೀವು ದೇವರ ವಾಕ್ಯಕ್ಕೆ ವಿಧೇಯತೆ ತೋರುವಂಥದ್ದು, ನೀವು ಹೌದು ನಾನು ವಿಧೇಯತೆ ತೋರದೆ ಹೋದ್ರೆ ನಾನೇನ್ ನರಕ್ಕೊಟ್ಟು ಹೋಗ್ತೀನಿ ಎಂಬ ಭಯದಿಂದಾಗಿ ನೀವು ಅದನ್ನ ವಿಧೇಯತೆ ತೋರುವಂಥದ್ದ? ಖಂಡಿತ ಇಲ್ಲ, ಪ್ರೀತಿಯಿಂದ ವಿಧೇಯತೆ ತೋರ್ತಾ ಇದ್ದೀನಿ. Can I ask a question? How many children you got? ಹೇಳಿ ಆನ್ಸರ್. Okay. Now I'll just ask you a general question. Let's say you're a mother and you got a child. Okay. Now, will you look after the child full night? Because when the child will grow up, the child will take care of you. Or you are looking after the child because you love child. ಸೊ ನೀವು ತಾಯಿಯಾಗಿದ್ದೀರಿ ಎಂಬುದಾಗಿ ಕಲ್ಪನೆ ಮಾಡ್ಕೊಳ್ಳಿ, ನೀವು ಮಕ್ಕಳಿದ್ದಾರೆ ಎಂಬುದಾಗಿ ಕಲ್ಪನೆ ಮಾಡ್ಕೊಳ್ಳಿ. ನೀವು ಇಡೀ ಹಗಲು ರಾತ್ರಿಯಿಂದಲೇ ಆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀರಿ. ಈಗ ಆ ಮಕ್ಕಳನ್ನ ನೋಡ್ಕೊಳ್ತಿರುವಂತದ್ದು ನೀವು ಇನ್ನು ಮುಂದೆ ಈ ಮಕ್ಕಳು ದೊಡ್ಡವರಾದ್ಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಎಂಬುದಾಗಿ ಆ ಉದ್ದೇಶ ಇಟ್ಕೊಂಡು ನೋಡ್ಕೊಳ್ತೀರಾ? That the child will take care of you. ನಾನು ಹೇಳ್ತಾ ಇದ್ದೇನೆ, ನೀವು ಹಗಲು ರಾತ್ರಿ ನೀವು ಆ ಮಗುವನ್ನ ನೋಡ್ಕೊಳ್ತಾ ಇದ್ದೀರಿ. ಆ ಮಗುವನ್ನು ನೋಡ್ಕೊಳ್ಳೋ ಸಂದರ್ಭದಲ್ಲಿ ನೀವೇನಾದ್ರೂ ಏನೋ ನಿರೀಕ್ಷೆ ಇಟ್ಕೊಂಡು ಈ ಮಗು ದೊಡ್ಡ ಬೆಳೆದ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಉದ್ದೇಶ ಇಟ್ಕೊಂಡು ನೀವು ನೋಡ್ಕೊಳ್ತೀರಾ ಅಥವಾ ಪ್ರೀತಿಯಿಂದ ಮಾಡ್ತಾ ಇದ್ದೀರಾ? Correct. So with love, you can take any difficult situations. ಸೊ ಆ ಪ್ರೀತಿಯಿಂದಾಗಿ ನೀವು ಎಂತಹ ಮಕ್ಕಳ ಮೂಲಕ ಎಂತ ಪರಿಸ್ಥಿತಿ ಬಂದ್ರು, ಕಠಿಣವಾದ ಪರಿಸ್ಥಿತಿ ಬಂದ್ರು ಕೂಡ ಎಲ್ಲವನ್ನೂ ಒತ್ಕೊಳ್ಳಿಕ್ಕೆ ಸಿದ್ಧರಾಗಿರ್ತೀವಿ. If your agenda is not love but anything else, then it is difficult. ಸೊ ನಿಮ್ಮ ಆ ಒಂದು ಆ ಮುಖ್ಯವಾದ ಕಾರ್ಯ ಪ್ರೀತಿ ಆಗದೆ ಹೋದ್ರೆ ಖಂಡಿತವಾಗಿಯೂ ಜಸ್ಟ್ ಜೀವನ ಒಂದು ಸಂಕಷ್ಟವಾಗಿರುತ್ತೆ. So in the same way, to obey God's word, if the root of your relationship is love, then it's very easy. But if the root is when I obey God will bless me, then it's difficult. ಸೊ ದೇವರೊಂದಿಗಿನ ಆ ಒಂದು ಆ ಸಂಬಂಧ ನಿಮ್ಮ ಪ್ರೀತಿಯ ಸಂಬಂಧವಾಗಿದ್ರೆ ಮಾತ್ರ ನೀವು ದೇವರ ವಾಕ್ಯಕ್ಕೆ ವಿಧೇಯತೆ ತೋರುವುದು ತುಂಬಾ ಸುಲಭವಾಗಿರ್ತದೆ. ಆದ್ರೆ ನೀವು ದೇವರೊಂದಿಗಿನ ಆ ಒಂದು ಸಂಬಂಧದಲ್ಲಿ ನಾನು ದೇವರಿಂದ ಏನಾದ್ರೂ ಒಂದನ್ನ ಸ್ವೀಕರಿಸಿಕೊಳ್ಬೇಕು ಅಥವಾ ಅವರಿಂದ ನಾನು ಆಶೀರ್ವಾದ ಪಡ್ಕೊಳ್ಬೇಕೆಂಬುದಾಗಿ ಆ ಕಡೆ ಏನನ್ನು ಪಡ್ಕೊಳ್ಬೇಕೆಂಬುದಾಗಿ ಗಮನ ಕೊಡ್ತೀರಿ, ಖಂಡಿತವಾಗಿಯೂ ಒಂದು ಶೋಚನೀಯ ಸ್ಥಿತಿಯನ್ನು ಅನುಭವಿಸ್ತೀರಿ. Praise God. Praise God. What about the nurse who is on duty?
8 hours duty, Manepo. Doctor saying another 8 hours, please. No nurse, Manepo. So And the baby at home sick, no Manepo. Day and night service on. ಸೊ ಈಗ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರುವಂತಹ ಸಹೋದರಿ ಅಲ್ಲಿ ರೋಗಿಗಳ ನೋಡ್ಕೊಳ್ಳುವಂತ ಸಂದರ್ಭದಲ್ಲಿ ಈವನ್ 8 hours ಡ್ಯೂಟಿ ಮಾಡಿದಾರೆ. ತದನಂತರ ಡಾಕ್ಟರ್ ಏನಾದ್ರು ಜಸ್ಟ್ ಇನ್ನೊಂದು ಸ್ವಲ್ಪ ಅದನ್ನ ಕಂಟಿನ್ಯೂ ಮಾಡಿ ಎಂಬುದಾಗಿ ಹೇಳುವಾಗ ಅವ್ರು ಹೇಳ್ತಾರೆ, ಇಲ್ಲ ನಂಗೆ ಸುಸ್ತಾಗಿದೆ, ಮನೆಗೆ ಹೋಗ್ತಾನೆ. ಆದ್ರೆ ಅದೇ ಮನೆಯಲ್ಲಿ ತನ್ನ ಮಗು ಹುಷಾರಿಲ್ಲದೆ ಹೋದ್ರೆ ಹಗಲು ರಾತ್ರಿ ಅನ್ನದೇ ಆ ಮಗುವನ್ನ ನೋಡ್ಕೊಳ್ತಾ ಇರ್ತಾನೆ. Go to the hospital to pray or ask for far. ಸೊ ಆಸ್ಪತ್ರೆಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿ, ಅಯ್ಯೋ ಆಸ್ಪತ್ರೆ ತುಂಬಾ ದೂರ ಇದೆ. When your child is in the hospital, ಆದ್ರೆ ನಿಮ್ಮ ಮಗು ಆಸ್ಪತ್ರೆಯಲ್ಲಿ ಇದ್ರೆ day and night in the hospital, ನೀವು ಹಗಲು ರಾತ್ರಿ ಅಷ್ಟು ದೂರ ಪಯಣ coming ಮಾಡಿ home running again, coming home running again. ಸೊ ವೆರಿ ಗುಡ್. Right or wrong? ಕರೆಕ್ಟ್. One is love, another is duty, tomorrow. ಸೊ ಅನೇಕ ಸಂದರ್ಭದಲ್ಲಿ ಈ ರೀತಿ ಕಾರ್ಯ ಆಗ್ತದೆ. ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ ಜಸ್ಟ್ ಅಷ್ಟು ದೂರ ಹೋಗ್ಬೇಕಾ, ಇಲ್ಲಿಂದ ಫೋನಲ್ಲೇ ಮಾಡೋಣ ಅಂತ ಹೇಳ್ತಾರೆ. ಅದೇ ನಮ್ಮ ಮಗು ಅಲ್ಲೇ ಅಡ್ಮಿಟ್ ಆದಾಗ 28 ಸಲ ಓಡಾಡಿ ಜಸ್ಟ್ ಮಗುವಿನ ಬಳಿಯಲ್ಲಿ ಆಸ್ಪತ್ರೆ ಎಷ್ಟೇ ದೂರ ಇದ್ರೂ ಕೂಡ ಹೋಗಿ ಮಾಡ್ತವೆ. ಕಾರಣ ಒಂದರಲ್ಲಿ ಪ್ರೀತಿ ಇದೆ, ಇನ್ನೊಂದು ನಮ್ಮ ಡ್ಯೂಟಿ ಎಂಬುದಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. Joshua is in the hospital that time. ನನ್ನ ಮಗ ಜೋಶುವ ಆಸ್ಪತ್ರೆಯಲ್ಲಿ ಇದ್ದ. And that time 1 o'clock. ರಾತ್ರಿ 1 ಗಂಟೆ ಸಮಯ. I come to visit Joshua. ಸೊ ಆ ರಾತ್ರಿ ಸಮಯದಲ್ಲಿ ಉದಾಹರಣೆಗೆ ಪಪ್ಪ 1 ಗಂಟೆ ರಾತ್ರಿ ಬಂದು ಅವರನ್ನು ಭೇಟಿ ಮಾಡಿದ್ರು. And I pray for him. ಸೊ ಇವರು ಜೋಶುವಿಗಾಗಿ ಪ್ರಾರ್ಥನೆ ಮಾಡಿದ್ರು. Sarah, will you be happy? ಸೊ ಖಂಡಿತವಾಗಿ ನಿಮ್ಗೆ ಸಂತೋಷ ಆಗ್ತದ ಪ್ರತಿ ಬಂದು ಪಪ್ಪ 1 ಗಂಟೆ ಹುಷಾರಿಲ್ಲದ ಸಂದರ್ಭದಲ್ಲಿ ರಾತ್ರಿ 1 ಗಂಟೆಗೆ ಬಂದು ಪ್ರಾರ್ಥನೆ ಮಾಡಿದಾಗ ಸಂತೋಷ ಆಗಲ್ವಾ? ಎಸ್. ಪ್ರೈಸ್ ಗಾಡ್. ಯಾಕಂದ್ರೆ ಪಪ್ಪ ಬಂದು ನಮ್ಮ ಮಗುವಾಗಿ ರಾತ್ರಿ 1 ಗಂಟೆ ಆದ್ರೂ ಪರವಾಗಿಲ್ಲ ಬಂದು ನನಗೋಸ್ಕರ ಸಮಯ ಬಿಟ್ಟು ಬಂದು ಏನೇ ಕೆಲಸದಿಂದ ಬಂದು ನನ್ನ ಮಗುವಾಗಿ ಪ್ರಾರ್ಥನೆ ಮಾಡಿ ಸರಿಯಾಗಿದೆ, ಸರಿ ಸಂತೋಷ ಪಡ್ತವೆ. So all parents will be happy. ಎಲ್ಲ ತಂದೆಗಳು ಸಂತೋಷ ಪಡ್ತವೆ. But when the preacher has to go to somebody's house at 1 o'clock at night, this is the time and no pain at home. ಆದ್ರೆ ಈಗ ಅದೇ ನಾನು ಈಗ ರಾತ್ರಿ 1 ಗಂಟೆ ಸಮಯದಲ್ಲಿ ಯಾವ್ದಾದ್ರು ಮನೆಗೆ ಹೋಗಿ ರೋಗಿಗೆ ಪ್ರೇಯರ್ ಮಾಡ್ಬೇಕಾದ್ರೆ ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮನೇಲಿ ಏನಿಸ್ತದೆ, ಇಷ್ಟೊತ್ತಲ್ಲಿ ಹೋಗ್ಬೇಕಾ, ಇನ್ನು ಬೇರೆ ಕೆಲಸ ಇಲ್ವಾ? ಈ ರೀತಿ ಅನೇಕ ವಿಧವಾದಂತಹ ತಡೆಗಳು ಬರ್ತವೆ. Hallelujah. Hallelujah. One, when it is love, I want everybody to come and help me. But actual love is I go out of my way to help others. ಸೊ ಒಂದು ಹಾದಿ ಏನಂತಂದ್ರೆ ಪರರು ಬಂದು ನನ್ನನ್ನ ಯಾವಾಗ ಹಗಲಾಗ್ಲಾಗ್ಲಿ ಅಥವಾ ರಾತ್ರಿ ಮಧ್ಯರಾತ್ರಿ ಆಗ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ಬೇಕು ಅಥವಾ ನನ್ನ ಪರಿಸ್ಥಿತಿಯನ್ನು ಬಿಡುಗಡೆ ಮಾಡ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅತ್ಯುನ್ನತವಾದ ಪ್ರೀತಿ ಯಾವುದು ಅಂತಂದ್ರೆ ನಾನು ನನ್ನ ಹಾದಿಯನ್ನು ಕೂಡ ಮೀರಿ ಎಲ್ಲರಿಗೂ ಮಿಗಿಲಾಗಿ ನಾನು ಪರರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕಾಗಿ ಹೋಗುವಂತದ್ದಾಗಿದೆ ಪರರ ಮೇಲೆ ತೋರುವಂತಹ ಪ್ರೀತಿ. Last night we had to go to the hospital. ಸೊ ರಾತ್ರಿ ನನ್ನ ಪಪ್ಪ ಆಕ್ಚುಲಿ ಆಸ್ಪತ್ರೆಗೆ ಹೋಗಿದ್ರು. And everybody said visiting hours closed. ಸೊ ಎಲ್ಲರೂ ಹೇಳಿದ್ರು ಈ ಸಮಯ ವಿಸಿಟಿಂಗ್ ಅವರ್ಸ್ ಸಂಪೂರ್ಣ ಕ್ಲೋಸ್ ಆಗಿದೆ. I said after midnight all doors open. ಸೊ ಇವ್ರು ಹೇಳ್ತಿದ್ರು ಇಲ್ಲ ಮಧ್ಯರಾತ್ರಿ ಆದ್ಮೇಲೆ ಎಲ್ಲಾ ಬಾಗಿಲುಗಳು ಓಪನ್ ಆಗಿರ್ತದೆ. How do I know? ಹೇಗೆ ಇವ್ರು ಗೊತ್ತು? That's how I practice in Goa. ಸೊ ಯಾಕಂದ್ರೆ ಇವ್ರಿಗೆ ಹೇಗೆ ಅದು 100% ಗ್ಯಾರಂಟಿ ಹೇಳ್ತಾ ಇದಾರೆ ಮಧ್ಯರಾತ್ರಿ ಆದ್ಮೇಲೆ ಎಲ್ಲಾ ಬಾಗಿಲುಗಳು ಓಪನ್ ಆಗಿರ್ತದೆ ಎಂಬುದಾಗಿ. ಯಾಕಂದ್ರೆ ಗೋವಾದಲ್ಲಿ ಇವರು ಅದನ್ನ I not visit the hospital during the daytime. Night time that hello. ಹಗಲಲ್ಲಿ ಯಾವ ಕಾರಣ ಪಪ್ಪ ಆಸ್ಪತ್ರೆಗಳಿಗೆ ಭೇಟಿ ಕೊಡೋದಿಲ್ಲ ರೋಗಿಗಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಿ. ಯಾಕಂದ್ರೆ ಹಗಲಲ್ಲಿ ಇಲ್ಲ ಒಬ್ಬರನ್ನೇ ಬಿಡೋದು, ಇಲ್ಲ ಈ ಸಮಯ ಅಲ್ಲ, ಬಿಡೋ ಸಮಯ ಇಲ್ಲ, ಭೇಟಿಯ ಸಮಯ ಇಲ್ಲ ಅನ್ನೋದು ಹೇಳ್ತಾರೆ. ಆದ್ರೆ ರಾತ್ರಿ ಸಮಯದಲ್ಲಿ ಆದ್ರೆ ಅವರೆಲ್ಲ ನಿದ್ರೆ ಮಾಡ್ತಾ ಇರ್ತಾರೆ, ಏನೋ ಜಸ್ಟ್ ನಿದ್ರೆ ಭಂಗ ಪಡಿಸ್ಕೊಂಡು ಆಯ್ತು ಹೋಗಿ ಬೇಗ ಒಂದು ಬಿಡಿ ಅಂತ ಹೇಳ್ತಾರೆ. Our classes are getting over at 12:30. ಸೊ ಖಂಡಿತವಾಗಿ no traffic on the road. 10 minutes reaching the hospital, pray. 20 minutes reaching the hospital, pray and pray a long time and come, and he is thinking a doctor on duty has come, special checking. Everything going and coming back, no problem. ಸೊ ಹೇಗಿದ್ರು ಕೂಡ ರಾತ್ರಿ ಎಲ್ಲ ಪ್ರಾರ್ಥನೆ ಕೂಡ ಮುಗಿಬೇಕಾದ್ರೆ 12:30 1 ಗಂಟೆ ಆಗ್ತದೆ. ತದನಂತರ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಒಂದು 20 ನಿಮಿಷ, ಅಲ್ಲೋಗಿ ಜಾಸ್ತಿ ಮೊದಲಾದ್ರೆ 2 ನಿಮಿಷ ಡಾಕ್ಟರ್ ಬರ್ತಾರೆ ಬೇಗ ಅಂತ ಹೇಳ್ತಾ ಇದ್ರು. ಈಗ 20 ನಿಮಿಷ ಅಲ್ಲ, ಅರ್ಧ ಗಂಟೆ ಅವ್ರ ಜೊತೆ ಕುಳಿತುಕೊಂಡು ವಾಕ್ಯ ಹಂಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಒಂದು 20 ನಿಮಿಷ ಆರಾಮಾಗಿ ಇರ್ಬೋದು. I remember one priest, his brother was, the priest was in the hospital
And his brother went to visit him, they did not allow it. ಸೊ ಒಂದು ಗುರುಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಆದ್ರೆ ಅವರ ಸಹೋದರರು ಆಸ್ಪತ್ರೆಯಲ್ಲಿ ತನ್ನ ಗುರುಗಳನ್ನ ನೋಡ್ಲಿಕ್ಕಾಗಿ ಹೋದಾಗ ಅವರು ಒಳಗಡೆ ಬಿಡ್ಲಿಲ್ಲ. So I said, no problem, I'll go and meet them. ಸೊ ಪರವಾಗಿಲ್ಲ, ನಿಮ್ಮನ್ನ ಬಿಡದೇ ಇರ್ಬೋದು, ಪರವಾಗಿಲ್ಲ, ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ಕೊ ಬರ್ತೇನೆ. Went at 1:30. ರಾತ್ರಿ 1:00 ಇವರು ಹೋದ್ರು. That fellow was sleeping. ಸೊ ಅಲ್ಲಿ ನೋಡ್ಕೊಳ್ಳೋದು ವ್ಯಕ್ತಿ ನಿದ್ರೆ ಮಾಡ್ತಾ ಇದ್ರು. I did not ask him straight away. ನಿದ್ರೆ ಮಾಡೋ ಸಂದರ್ಭದಲ್ಲಿ ಇವ್ರು ಡಿಸ್ಟರ್ಬ್ ಮಾಡಿಲ್ಲ, ಅವರು ಏನು ಕೇಳಿಲ್ಲ, ಇವ್ರು ಡೈರೆಕ್ಟ್ ನೇರವಾಗಿ ಹೋದ್ರು. After I finished everything and I came out, that time his eyes opened. ಸೊ ಇವರು ಎಲ್ಲ ಪ್ರಾರ್ಥನೆ ಮುಗಿಸಿ ಇನ್ನೂರಿಗೆ ಬರುವಾಗ ಅಲ್ಲಿ ಸೆಕ್ಯೂರಿಟಿ ಕುಳಿತಿರೋ ವ್ಯಕ್ತಿ ಆಗ ಅವನಿಗೆ ಎಚ್ಚರ ಆಗಿದೆ. I asked him, what are you doing? ಇವರೇ ಆ ವ್ಯಕ್ತಿ ಕೇಳ್ತಾ ಇರೋದು, he got scared that I'm somebody on. ಸೊ ಆಗ ಇವರೇ ಆ ವ್ಯಕ್ತಿ ಏನ್ ಮಾಡ್ತಿದ್ಯಪ್ಪ ಇಲ್ಲಿ ಕೂತ್ಕೊಂಡು ಕೇಳಿದ ತಕ್ಷಣ ಆ ವ್ಯಕ್ತಿ ತಿಳ್ಕೊಂಡ್ರು ಮೋಸ್ಟ್ಲಿ ಈ ಒಂದು ಸಂಬಂಧಪಟ್ಟವರು. And I looked at the watch and looked at him. There was not a word out. He's quiet. ಆಗ ಇವರೇ ಆ ಸಹೋದರ ನೋಡಿ ನಿದ್ರೆ ಮಾಡೋದು ನೋಡ್ಬಿಟ್ಟು ಟೈಮ್ ನೋಡಿ ಆ ವ್ಯಕ್ತಿ ನೋಡುವಾಗ ಆ ವ್ಯಕ್ತಿ ತಿಳ್ಕೊಂಡ್ರು ಈ ಒಂದು ಹಾಸ್ಪಿಟಲ್ ಈ ವ್ಯಕ್ತಿ ಯಾವ್ದೋ ಒಂದು ಅಧಿಕಾರಿ ಅಂತ ತಿಳಿದು ಒಂದ್ ಅಕ್ಷರ ಬಾಯಿ ತೆಗಿಲಿಲ್ಲ. Yesterday also the same thing happened. ನೆನ್ನೆ ಕೂಡ ಅದೇ ರೀತಿ, ನೆನ್ನೆ ರಾತ್ರಿ ಕೂಡ ಅದೇ ರೀತಿ ಕಾರ್ಯ ಸಂಭವಿಸಿದ್ದು. Because after 12 they feel. ಯಾಕಂದ್ರೆ 12:30 ಆದ್ಮೇಲೆ ಖಂಡಿತವಾಗಿ ಎಲ್ರಿಗೂ ನಿದ್ರಾವಸ್ಥೆ ಇರ್ತದೆ. So when you do out of love, ನೀವು ಪ್ರೀತಿಯಿಂದ ಕಾರ್ಯವನ್ನ ಮಾಡೋದಾದ್ರೆ you will go out of your comfort zone. ನೀವು ಖಂಡಿತವಾಗಿ ನಿಮಗಿರುವಂತಹ ಸುಖಕರವಾದ ಸಮಾಧಾನಕರವಾದಂತಹ ಆ ಒಂದು ಪರಿಸ್ಥಿತಿಯಿಂದ ಖಂಡಿತ ಹೊರಗಡೆ ಹೋಗ್ತೀವಿ. You are not doing that I will get something from him. I am not doing because I'll get something from him. ನಾನು ಇದನ್ನ ಮಾಡ್ತಾ ಇರುವಂತದ್ದು ಆಚೆ ಕಡೆಯಿಂದ ಏನಾದ್ರೂ ಮುಂದೆ ಒಂದಿನ ನನಗೆ ಒಳ್ಳೆ ಸಿಗ್ತದೆ I am not doing because I'll get something from God. ಸೊ ಈವನ್ ಜಸ್ಟ್ ನಾನು ಇದನ್ನ ಮಾಡೋದ್ರಿಂದ ದೇವರಿಂದ ನನಗೆ ಏನೋ ಒಂದು ಸಿಗ್ತದೆ ಎಂಬುದಾಗಿ ಮಾಡೋದಲ್ಲ. I am only doing because of what he did for me on the cross. Fantastic. Praise God. ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೇನೆ ಅಂತಂದ್ರೆ ಯೇಸು ಕ್ರಿಸ್ತರು ನನ್ನ ಪರವಾಗಿ ಶಿಲುಬೆ ಮೇಲೆ ನನಗೋಸ್ಕರ ಏನ್ ಕಾರ್ಯ ಮಾಡಿದಾರೋ ಅದ್ರ ಕಡೆ ಗಮನ ಕೊಟ್ಟಿರೋದ್ರಿಂದ ಇದೆಲ್ಲವನ್ನ ಕಾರ್ಯ ಮಾಡ್ತಾ ಇದ್ದಾನೆ. So write down. ಬರ್ಕೊಳ್ಳಿ. When I choose to obey God, I am actually choosing. When I choose to obey God, I am actually choosing to walk in the Spirit and not in the flesh. Walk in the Spirit and not in the flesh. I'm actually choosing to walk in the Spirit, not in the flesh. ನಾನು ದೇವರಿಗೆ ವಿಧೇಯನಾಗಿ ನಡೆಯಲು ಆಯ್ಕೆ ಮಾಡಿಕೊಳ್ಳುವುದಾದರೆ ನಾನು ನಿಜವಾಗಿಯೂ ಆತ್ಮಿಕವಾಗಿ ನಡೆಯುತ್ತಿದ್ದೇನೆ ಹೊರತು ಶಾರೀರಿಕವಾಗಿ ಅಲ್ಲ. So give me Galatians 5:16. ಆತ್ಮಿಕವಾಗಿ ನಡೆಯುತ್ತಿದ್ದೇನೆ ಹೊರತು ಶಾರೀರಿಕವಾಗಿ ಅಲ್ಲ. ಗಲಾತಿಯ 5:16. Galatians 5:16. What happened? What are you checking? Yeah. I'm on flight mode. Okay. 5:16. ಗಲಾತ್ಯರಿಗೆ ಬರೆದ ಪತ್ರ 5ನೇ ವಾಕ್ಯ 16. This I say then, walk in the Spirit and you shall not fulfill the lust of the flesh. So ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 16ರಲ್ಲಿ ನೋಡ್ತಾ ಇದ್ದೇವೆ. ನಾನು ಹೇಳುವುದೇನೆಂದರೆ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಯನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. So I will translate in English now. ಈಗ ಇವರು ಇಂಗ್ಲಿಷ್ ನಲ್ಲಿ ಅದನ್ನ ಅದನ್ನ ಭಾಷಾಂತರ ಮಾಡ್ತಾ ಇದ್ದಾರೆ. When we were in school, we had that change the voice grammar. ಸೊ ಖಂಡಿತವಾಗಿ ನಾವು ಶಾಲೆಯಲ್ಲಿ ಓದುವಾಗ ಗ್ರಾಮರ್ ತರಗತಿಯಲ್ಲಿ ವಾಯ್ಸ್ ಅನ್ನು ಚೇಂಜ್ ಮಾಡುವಂಥದ್ದು, ಇಂಡೈರೆಕ್ಟ್ ವಾಯ್ಸ್, ಡೈರೆಕ್ಟ್ ವಾಯ್ಸ್.
Oh, you know. He's teaching her, huh? That's why. So now if I change the voice and I say, stop fulfilling the lust of the flesh and you shall walk in the spirit. ಸೊ ಈಗ ಇಲ್ಲಿ ನಾವು ಹೇಳ್ತಾ ಇದ್ದೇವೆ, ನೀವು ಶರೀರ ಭಾವದ ಅಭಿಲಾಷೆಯನ್ನು ನಿಲ್ಲಿಸಿದ್ರೆ ನೀವು ಆತ್ಮದಲ್ಲಿ ನಡೀತಾ ಇದ್ದೀರಿ ಎಂಬುದಾಗಿ. ಕರೆಕ್ಟಾ? ನೀವು ಶರೀರದ ಅಭಿಲಾಷೆಯನ್ನ ನೀವು ಶಾರೀರಿಕವಾದ ಕಾರ್ಯ ನಿಲ್ಲಿಸಿದ್ರೆ ನೀವು ಆತ್ಮದಲ್ಲಿ ನಡೀತಾ ಇದ್ದೀರಿ ಎಂಬುದಾಗಿ. ಹೌದಾ? Many people, ಅನೇಕ ಮಂದಿ ಈ ರೀತಿ ನಂಬ್ತಾರೆ. live a life like this. ಸೊ ಈ ರೀತಿಯಾಗಿ ಜೀವಿಸ್ತಾ ಇರುವಂತದ್ದು, ನಂಬಿಕೆಯಲ್ಲಿ ಜೀವಿಸ್ತಾ ಇರುವಂತದ್ದು. I will stop walking in the flesh. ನಾನು ಶರೀರಕ್ಕೆ ಅನುಸಾರವಾಗಿ ಶಾರೀರಿಕ ನಡೆಯುವಂತ ಕಾರ್ಯವನ್ನು ನಿಲ್ಲಿಸಿದ್ರೆ then I will be able to walk in the spirit. ಆಗ ನಾನು ಆತ್ಮದಲ್ಲಿ ನಡಿಲಿಕ್ಕಾಗಿ ಶಕ್ತನಾಗ್ತೇನೆ ಎಂಬುದಾಗಿ. What is walking in the spirit, Shani? ಆತ್ಮದಲ್ಲಿ ನಡೆಯೋದು ಅಂತಂದ್ರೆ ಏನು? ಆತ್ಮ ಅಂದ್ರೆ ಏನು? ಆತ್ಮದಲ್ಲಿ ನಡೆಯೋದು ಅಂದ್ರೆ Atma. You show what is walking in the spirit? ಆತ್ಮದಲ್ಲಿ ನಡೆಯೋದು ಅಂದ್ರೆ ಏನು? ಆತ್ಮ ಅಂದ್ರೆ ಏನು? Walking in the spirit simply means thinking, believing, acting according to the word of God. ಯಾಕಂದ್ರೆ ಆತ್ಮದಲ್ಲಿ ನಡೆಯೋದು ಅಂತಂದ್ರೆ Speaking, thinking, believing, and doing. ಆತ್ಮದಲ್ಲಿ ನಡೆಯೋದು ಅಂತಂದ್ರೆ ಆತ್ಮದ ನಮ್ಗೆ ಗೊತ್ತಿದೆ, ವಾಕ್ಯ ನಾನು ನುಡಿದಿರುವಂತ ನನ್ನ ವಾಕ್ಯಗಳೇ ಆತ್ಮವಾಗಿವೆ, ಪ್ರಭೇಶ ಹೇಳಿದ್ದಾರೆ. ಅದಕ್ಕಾಗಿ ನೀವು ದೇವರ ವಾಕ್ಯ ನುಡಿಯುತ್ತಾ ಅದಕ್ಕನುಗುಣವಾಗಿ ಅದನ್ನೇ ಆಲೋಚನೆ ಮಾಡುತ್ತಾ ಅದರ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದರ ಪ್ರಕಾರ ಕಾರ್ಯವನ್ನ ಕೈ ನಡೆಯುವುದಾದ್ರೆ ನೀವು ಆತ್ಮದಲ್ಲಿ ನಡೀತಿದ್ದೀರಿ ಎಂಬುದಾಗಿ. So let's say a person is drinking alcohol. ಸೊ ಈಗ He's got this addiction. ಓಕೆ, ಈಗ ಒಂದು ವ್ಯಕ್ತಿ ದುಶ್ಚಟಕ್ಕೆ ಅವನು ದಾಸನಾಗಿದ್ದಾನೆ, ಪ್ರತಿದಿನ ಕುಡಿತಾ ಇದ್ದಾನೆ. So he wants to be free from alcohol. ಸೊ ಈಗ ಆ ದುಶ್ಚಟದಿಂದ ಹೊರ ಬರಬೇಕೆಂಬುದಾಗಿ ಆತ ಇಷ್ಟಪಡ್ತಾ ಇದ್ದಾನೆ. So he says, first I'll stop drinking. ಸೊ ಆ ವ್ಯಕ್ತಿ ಹೇಳ್ತಾನೆ, ಮೊದಲು ನಾನು ಖಂಡಿತವಾಗಿಯೂ ಈ ಕುಡಿಯುವುದನ್ನ ಬಿಡಬೇಕು. Then God will fill me with the Holy Spirit. ಆಗ ನಾನು ಈ ಕೆಟ್ಟದನ್ನ ಬಿಟ್ಟ ಮೇಲೆ ದೇವರು ಪವಿತ್ರಾತ್ಮರಿಂದ ನಾನು ತುಂಬಿಸ್ತಾರೆ. And I'll be able to walk with the Lord. ಸೊ ಆಗ ಮಾತ್ರ ನಾನು ಪವಿತ್ರಾತ್ಮರೊಂದಿಗೆ ನಾನು ಮುನ್ನಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ಅವನು ನಂಬ್ತಾನೆ. ಸರಿಯಾ ಇಲ್ಲ? ಕರೆಕ್ಟಾ? ಹೌದಾ? ಒಂದು ವ್ಯಕ್ತಿ ತಾನು ಕುಡಿತಾ ಇದ್ದಾನೆ, ಆ ಕುಡಿಯ ಕೆಟ್ಟ ಕಾರ್ಯ ಬಿಟ್ಟಾಗ ದೇವರು ಪವಿತ್ರಾತ್ಮರಿಂದ ನಾನು ತುಂಬಿಸಿ, ಯಾವಾಗ ಪವಿತ್ರಾತ್ಮ ತುಂಬ್ತಾರೋ ಆಗ ಮಾತ್ರ ನಾನು ದೇವರೊಂದಿಗೆ ಪ್ರಭುವಿನೊಂದಿಗೆ ಮುನ್ನಡೆಯಲಿಕ್ಕೆ ಸಾಧ್ಯ. ಹೌದಾ? ಯಾತಕ್ಕಾಗಿ ಇಲ್ಲ? ನೀವೇ ಎಲ್ರು ಯಾತಕ್ಕಾಗಿ ಆ ರೀತಿ ಅಲ್ಲ? Why no? Hello, why no? ಯಾತಕ್ಕಾಗಿ ಇಲ್ಲ? ಎಲ್ರು ನೀವು because when a person is studying the word, thinking on the word, speaking the word, okay, he is empowered by the word and the Spirit of God that the lust of the flesh will flee from you. ಯಾಕೆಂದ್ರೆ ಒಂದು ವ್ಯಕ್ತಿ ದೇವರ ವಾಕ್ಯಗಳನ್ನು ನುಡಿಯುತ್ತಾ ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ದೇವರ ವಾಕ್ಯದಲ್ಲಿ ಅನುದಿನವೂ ಕೂಡ ಕಾಲ ಕಳೆಯೋದಾದ್ರೆ ಆಗ ದೇವರ ಆತ್ಮರು ಆತನನ್ನ ಬಲಪಡಿಸೋದು ಮಾತ್ರವಲ್ಲ, ದೇವರ ಆತ್ಮರು ಆತನ ಬಲಪಡಿಸುವಾಗ ಆತನಲ್ಲಿರುವಂತಹ ಬೇಡದಿರುವಂತಹ ಶಾರೀರಿಕ ಕಾರ್ಯ ಆತನ ಬಿಟ್ಟು ಪಲಾಯನವಾಗುತ್ತದೆ. I remember one pastor giving a testimony. So ಇವ್ರಿಗೆ ಜ್ಞಾಪಕ ಇದೆ, ಒಂದು ಪಾಸ್ಟರ್ ಇವ್ರಿಗೆ ಒಂದು ಸಾಕ್ಷಿಯನ್ನು ಕೊಡುವಂತ ಕಾರ್ಯ. He was in a heavy metal band. ಸೊ ಅವರು ಸಂಪೂರ್ಣವಾಗಿ ಲೋಕದ ಕಾರ್ಯದಲ್ಲಿ ಇವು ಕೂಡ ಏನು ಹೆವಿ ಮೆಟಲ್ ಬ್ಯಾಂಡ್ ದೊಡ್ಡ ಒಂದು ಸ್ಟೇಜ್ ಮೇಲೆ ಒಟ್ಟು ಸಂಗೀತದ going from country to country, ದೇಶದಿಂದ ರಾಷ್ಟ್ರಗಳನ್ನು ಸುತ್ತಾಡ್ತಾ ಇದ್ರು. ಆ ಒಂದು very very deep in cocaine. ಸೊ ಆದ್ರೆ ಆ ಸಹೋದರ ಜಸ್ಟ್ ಒಂದು ಡ್ರಗ್ಸ್ ತೆಗೆದುಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿದ್ರು. ಅಷ್ಟು ಹೆಚ್ಚಿಗೆ ಡ್ರಗ್ಸ್ ತೆಗೆದುಕೊಳ್ಳೋದು. ಸೊ ಆತನು ಯಾವ ಕಾರಣಕ್ಕೂ ಅದನ್ನ ತೆಗೆದುಕೊಳ್ಳದೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು. ಸೊ ಅಷ್ಟು ಮಾತ್ರ ಅಲ್ಲ, ನಾನಾ ರೀತಿಯ ಒಂದು ದುರಾತ್ಮನ ಶಕ್ತಿ ಆತನಲ್ಲಿ ಕಾರ್ಯ ಮಾಡ್ತಾ ಇತ್ತು. So somebody told him, if you start reading the Bible, God will take care of everything.
ಸೊ ಆ ವ್ಯಕ್ತಿಗೆ ರಾತ್ರಿ ಆದ್ರೂ ಕೂಡ ನಿದ್ರೆ ಬರ್ತಲ್ಲ, ಆ ರೀತಿ ಒಂದು ಖಿನ್ನತೆಗೆ ಒಳಗಾಗಿರುವ ವ್ಯಕ್ತಿ. ಬಟ್ ಆದ್ರೆ ಒಳ್ಳೆ ಹೆಸರು ಮಾಡಿದ್ದಾರೆ, ರಾಷ್ಟ್ರಕ್ಕೆ ಹೋಗ್ತಾ ಇದಾರೆ. ಆದ್ರೆ ಯಾರೊಬ್ರು ಹೇಳಿದ್ರು, ನೀನು ಬೈಬಲ್ ನ ಓದ್ಲಿಕ್ಕೆ ಪ್ರಾರಂಭಿಸು, ಆಗ ಉಳಿದ ಕಾರ್ಯವನ್ನ ಮಿಕ್ಕ ಎಲ್ಲಾ ಕಾರ್ಯಗಳನ್ನ ದೇವ್ರು ನೋಡ್ಕೊಳ್ತಾರೆ. So he used to use the Bible. ಸೊ ಆ ಸಹೋದರ ಓಕೆ ಅಂತ ಹೇಳಿ ಕೊನೆಗೆ after his show. ಸೊ ಆ ವ್ಯಕ್ತಿ ಪ್ರತಿ ದಿನವೂ ಕೂಡ ಹೊರಗಡೆ ಹೋಗಿ ಏನೆಲ್ಲ ತನ್ನ ಪ್ರೋಗ್ರಾಮ್ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿತ್ತು, ಅದಾದ್ಮೇಲೆ ಅವರು ಬೈಬಲ್ ಓದಲಿಕ್ಕೆ ಪ್ರಾರಂಭಿಸಿದ್ರು. On the Bible paper on the page you put that cocaine. ಸೊ ಆ ಬೈಬಲ್ ನ ಓಪನ್ ಮಾಡಿ ಬೈಬಲ್ ನ ಪುಟಗಳ ಮೇಲೆ ಆ ಡ್ರಗ್ಸ್ ಅನ್ನ ಹಾಕಿ and he would sniff it from the Bible page. ಸೊ ಆ ಬೈಬಲ್ ನ ಪೇಜ್ ಮೇಲೆ ಇರುವಂತಹ ಆ ಡ್ರಗ್ಸ್ ಅನ್ನ ಅವರು ಎಳ್ಕೊಳ್ತಾ ಇದ್ರು, ಒಳಗಡೆ ತೆಗೆದುಕೊಳ್ತಾ ಇದ್ರು. And when he is high, ಸೊ ಆತನಿಗೆ ಅದು ಹೆಚ್ಚಾದಾಗ ಮತ್ತೆ ಇರದಾಗ he would go for 4 hours 5 hours reading the Bible. ಸೊ ಆ ವ್ಯಕ್ತಿ ಡ್ರಗ್ಸ್ ತೆಗೆದುಕೊಂಡು ಮತ್ತೆ ಇರಿದಾಗ ಆ ವ್ಯಕ್ತಿ ಬೈಬಲ್ ನ 4 ರಿಂದ 5 ಗಂಟೆಗಳ ತನಕ ಓದ್ತಾ ಇದ್ದ. Every night he would do that. ಪ್ರತಿ ರಾತ್ರಿ ಕೂಡ ಇದೇ ಕಾರ್ಯ ಮಾಡ್ತಾ ಇರುವಂತದ್ದು. Slowly he found that the taste for cocaine is dying off. ಸೊ ನಿಧಾನ ನೋಡೋದಾದ್ರೆ ಆ ಒಂದು ಡ್ರಗ್ಸ್ ಅನ್ನ ತೆಗೆದುಕೊಳ್ಬೇಕೆಂಬ ಇದ್ದಂತ ಬಯಕೆ ಸಂಪೂರ್ಣವಾಗಿ ಅಂತ ಸಾಯಲಿಕ್ಕೆ ಪ್ರಾರಂಭ ಆಯಿತು. And the desire for the Bible began to increase very high. ಸೊ ದೇವರ ವಾಕ್ಯವನ್ನ ಧ್ಯಾನಿಸುವಂತದ್ರಲ್ಲಿ ಕಲ್ತ್ಕೊಳ್ಳುವಂತದ್ರಲ್ಲಿ ಅದು ಆ ಒಂದು ಬಯಕೆ ಅತ್ಯುನ್ನತ ಮಟ್ಟಕ್ಕೆ ಹೋಯಿತು. He did not even get a desire to take drugs anymore. ಸೊ ಇನ್ನು ಮುಂದೆ ಡ್ರಗ್ಸ್ ಅನ್ನ ಯಾವ ಕಾರಣಕ್ಕೂ ತೆಗೆದುಕೊಳ್ಳಲಿಕ್ಕೆ ಬಯಕೆ ಅವರು ಬರಲೇ ಇಲ್ಲ. There were no withdrawals. ಅಲ್ಲಿ ಯಾವುದೇ ಕಾರಣಕ್ಕೂ withdrawals ಆಗಲಿಲ್ಲ. There was no more desire to play the heavy metal with the wrong lyrics. ಸೊ ಆ ವ್ಯಕ್ತಿ ಲೋಕದಲ್ಲಿ ನಾನಾ ವಿಧವಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕಾದ್ರೆ ತಪ್ಪಾದಂತಹ ಹಾಡುಗಳನ್ನ ಕೆಟ್ಟ ಹಾಡುಗಳನ್ನ ಹಾಡ್ಕೊಂಡು ಲೋಕದ ಹಾಡುಗಳನ್ನ ಹಾಡ್ಕೊಂಡು ಜನಗಳಿಗೆಲ್ಲ ಸಂತೋಷ ಪಡಿಸುವಂತ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರು. Slowly he started going to church. ಸೊ ಈಗ ಹಾಗಾಗಿ ನಿಧಾನವಾಗಿ ಹಂತವಾಗಿ ಕೊನೆಗೆ ಚರ್ಚ್ಗೆ ಹೋಗಲಿಕ್ಕೆ ಪ್ರಾರಂಭಿಸಿದ್ರು. And he began to prosper. ಸೊ ಆ ವ್ಯಕ್ತಿ ಯಾವಾಗ ಚರ್ಚ್ಗೆ ಹೋಗ್ಲಿಕ್ಕೆ ಪ್ರಾರಂಭಿಸಿದ್ರು, ದೇವರ ವಾಕ್ಯದ ಕಾಲ ಕಳೀತಾದ್ರು, ಈಗ ಹಂತವಾಗಿ ಅವರು ಸಮೃದ್ಧಿ ಆಗ್ಲಿಕ್ಕೆ ಪ್ರಾರಂಭಿಸಿದ್ರು. Became a pastor. ಸೊ ಆ ವ್ಯಕ್ತಿ ಕೊನೆಗೆ ಪ್ಯಾಸ್ಟರ್ ಆದ್ರು, ಸಭಾಪಾಲಕನಾದ್ರು. And began to minister to drug addicts and all those who are in addiction. ಸೊ ಯಾರೆಲ್ಲ ಈ ದುಶ್ಚಟಕ್ಕೆ ಡ್ರಗ್ಸ್ ಗೆ ಅಡಿಕ್ಟ್ ಆಗಿದಾರೋ, ದಾಸರಾಗಿದ್ದಾರೋ ಅವರಿಗೆ ಸೇವೆ ಮಾಡುವಂತ ಸೇವಕರಾದ್ರು. Now he became an excellent person in music ministry. ಈಗ ಆ ಸಹೋದರ ಈಗ ದೇವರಿಗಾಗಿ ಜೀವಿಸುವಂತಹ, ದೇವರಿಗಾಗಿ ಹಾಡುಗಳು ಹಾಡುವಂತಹ ಮ್ಯೂಸಿಕ್ ಮಿನಿಸ್ಟ್ರಿ, ಪವರ್ಫುಲ್ ಮ್ಯೂಸಿಕ್ ಮಿನಿಸ್ಟ್ರಿ ಹೊಂದಿದ್ದಾರೆ. Began to transform people's life in millions. ಸೊ ಈಗ ಮಿಲಿಯನ್ ಗಟ್ಟಲೆ ಜನರ ಜೀವಿತವನ್ನ ಬದಲಾಯಿಸುವ ವ್ಯಕ್ತಿಯಾಗಿದ್ದಾರೆ. Now how did he come out of the lust of the flesh? ಹಾಗಾದ್ರೆ ಆ ವ್ಯಕ್ತಿ ಹೇಗೆ ಶಾರೀರಿಕವಾದಂತಹ ಬಯಕೆಗಳಿಂದ ಹೊರಗಡೆ ಬಂದಿದ್ದು? The more you intake the word of God, ನೀವು ಎಷ್ಟು ಯಥೇಚ್ಛವಾಗಿ ದೇವರ ವಾಕ್ಯವನ್ನು ಒಳಗಡೆ ತೆಗೆದುಕೊಳ್ತೀರಿ. it's just like keeping a dirty bucket under a running tap. ಸೊ ಬಕೆಟ್ ಅಲ್ಲಿ ಜಸ್ಟ್ ಮಣ್ಣು ಮಿಶ್ರಿತವಾದಂತ ನೀರಿದೆ, ಅದನ್ನ ಒಂದು ಟ್ಯಾಪ್ ಇಟ್ಟು ಟ್ಯಾಪ್ ಅನ್ನು ಆನ್ ಮಾಡುವಾಗ it's just like a car full of dirt going to the service station. ಸೊ ಯಾವ ರೀತಿ ಒಂದು ಕಾರ್ ಸಂಪೂರ್ಣವಾಗಿ ಗಲೀಜಾಗಿದೆ, ಕೊಳೆಯಾಗಿದೆ, ಅದು ಸರ್ವಿಸ್ ಸ್ಟೇಷನ್ ಹೋದಾಗ By the air gun, what happens to the dirt? ಸೊ ಅಲ್ಲಿ ಆ ಸರ್ವಿಸ್ ಸ್ಟೇಷನ್ ಅಲ್ಲಿ ಅಲ್ಲಿರುವಂತಹ ಏರ್ ಗನ್, ವಾಟರ್ ಗನ್ ಉಪಯೋಗಿಸುವಾಗ ಏನಾಗ್ತದೆ? ಅದನ್ನ ಉಪಯೋಗಿಸುವಾಗ ಡಸ್ಟ್ ಎಲ್ಲ, ಕೊಳೆಯಲ್ಲ, ಎಲ್ಲ ಶುದ್ಧವಾಗ್ತದೆ. In the same way, when you are spending time in studying the word, praise, thanksgiving, worship, prayer, you are going to the service station of God, and you are now walking in the Spirit. You are in the Spirit. You are in God's service station. By the time you come back, you are completely changed inside out. ಸೊ ಅದೇ ರೀತಿ ನೀವು ದೇವರ ವಾಕ್ಯದಲ್ಲಿ ಹೆಚ್ಚಿನ ಸಮಯ ಕಾಲ ಕಳೆಯುವಾಗ, ದೇವರನ್ನ ಕೊಂಡಾಡುತ್ತಾ ಸ್ತುತಿ ಸ್ತೋತ್ರ ಸಲ್ಲಿಸುವಂತ ಒಳ್ಳೆಯ ಹಾಡುಗಳ ಮೂಲಕ ದೇವರೊಂದಿಗೆ ಕಾಲ ಕಳೆಯುತ್ತಾ ನೋಟ್ಸ್ ಮಾಡುತ್ತಾ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ನೀವು ಆತ್ಮದಲ್ಲಿ ನೀವು ಮುನ್ನಡೆಯಲಿಕ್ಕೆ ನೀವು ಸಹಾಯ ಮಾಡುವಂಥದ್ದು. ಯಾವ ರೀತಿ ಅಂದ್ರೆ, ನೀವು ದೇವರ ಸರ್ವಿಸ್ ಸ್ಟೇಷನ್ಗೆ ಹೋಗಿದ್ದೀರಿ, ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಇರುವಂತಹ ಎಲ್ಲ ಅಶುದ್ಧತೆ ಕಾರ್ಯಗಳು ಶುದ್ಧವಾಗಿ ಹಿಂದಿರುಗಿ ಬರುವಾಗ ನೀವು ಸಂಪೂರ್ಣವಾಗಿ ಹೊಸಬರಾಗಿ ಹೊಸ ಜೀವನ ಅನುಭವಿಸುವಂತ ಮಕ್ಕಳಾಗಿ ನೀವು ಅನುಭವಿಸುತ್ತೀರಿ. walking in the Spirit is abiding in the presence of God. ಸೊ ಆತ್ಮದಲ್ಲಿ ನಡೆಯುವುದು ಎಂಬುದರ ಅರ್ಥ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂಥದ್ದು ಎಂಬುದಾಗಿ. So right now, ಬರ್ಕೊಳ್ಳಿ, we must live according to God's word. We must live according to God's word. Instead of living
in opposition to it. We must live according to God's word instead of living in opposition to it. ಸೊ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದರ ಬದಲು ದೇವರ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸುವುದರ ಬದಲು ಆ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂತದ್ದಾಗಿದೆ. ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸಲೇಬೇಕು. Shani, have you eaten idli? What shape it is? Round. I ate idli. So, yeah. You are there. I ate idli which was triangle. Yeah. ಈಗ ನಾವೆಲ್ಲರೂ ಕೂಡ ಸಾಧಾರಣವಾಗಿ ನೋಡೋದಾದ್ರೆ ಇಡ್ಲಿ ಯಾವ ಶೇಪ್ ಅಲ್ಲಿ ಇರ್ತದೆ? ನಾವು ತಿನ್ನುವಂತ ಇಡ್ಲಿ ರೌಂಡ್ ಶೇಪ್ ಅಲ್ಲಿ ಇರ್ತದೆ. ಆದ್ರೆ ಪಪ್ಪ ತಿನ್ನೋದು ಇಡ್ಲಿ ಟ್ರಯಾಂಗಲ್, ತ್ರಿಕೋನಾಕಾರವಾಗಿರ್ತದೆ. I would have shown you, but we have finished it. At least I should have kept one for the people to see. ಇದೆಯಾ? ಇದೆ ಟ್ರಯಾಂಗಲ್ ಇಡ್ಲಿ ಇದೆ. Hallelujah. Hallelujah. So whenever I ask what's the shape of the idli, Ram. ಸೊ ಯಾವಾಗಲೂ ಕೇಳಿದ್ರೆ ಜಸ್ಟ್ ಎಲ್ಲರೂ ಹೇಳುವಂತದ್ದೇನು ಇಡ್ಲಿ ಯಾವ ಆಕಾರದಲ್ಲಿ ಇರ್ತದೆ ಎಂಬುದಾಗಿ ಕೇಳೋದಾದ್ರೆ ಎಲ್ಲರೂ ಹೇಳುವಂತದ್ದು ವೃತ್ತಾಕಾರದಲ್ಲಿದೆ, ರೌಂಡ್ ಆಗಿದೆ ಎಂಬುದಾಗಿ. In this house they took a chisel and they. ಸೊ ಆದ್ರೆ ಈ ಮನೆಯಲ್ಲಿ ಜಸ್ಟ್ ಪಪ್ಪ ಬೆಳಿಗ್ಗೆ ತಿಂದ ಇಡ್ಲಿ ತ್ರಿಕೋನಾಕಾರವಾಗಿತ್ತು. ಯಾಕಂದ್ರೆ ಅವ್ರು ರೌಂಡ್ ಇಡ್ಲಿನ ಮಾಡಿ ಚಾಣ ಮತ್ತು ಸುತ್ತಿಗೆ ತೆಗೆದುಕೊಂಡು ಅದನ್ನ ಒಡೆದು ಆ ಶೇಪ್ ತಂದಿದ್ದಾರೆ. ಹೌದಾ? ತೋರಿಸ್ತಾರೆ. Finding it difficult to believe. ನಿಜವಲ್ಲ ಇದು ನಂಬಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. Difficult to believe. See, triangle. Why is it triangle? ಯಾಕೆ ಇದು ತ್ರಿಕೋನಾಕಾರವಾಗಿದೆ? So mold is square, mold is triangle, mold is heart. ಯಾಕೆ ಅದು ತ್ರಿಕೋನಾಕಾರವಾಗಿದೆ ಅಂತಂದ್ರೆ ಅದರ ಬಟ್ಟಲು ತ್ರಿಕೋನಾಕಾರವಾಗಿರೋದ್ರಿಂದ. ಅಂದ್ರೆ ಅದರ ಬಟ್ಟಲು, ಅದರ ಅಚ್ಚು ವೃತ್ತಾಕಾರವಾಗಿದ್ರೆ ಅಚ್ಚು ಇಡ್ಲಿ ಕೂಡ ವೃತ್ತಾಕಾರವಾಗಿ ಬರ್ತದೆ. ಆದ್ರೆ ಅದರ ಅಚ್ಚು ತ್ರಿಕೋನಾಕಾರವಾಗಿದ್ರೆ ಅದ್ರಲ್ಲಿ ಹಾಕುವಂತ ಸಂಪಣ ಮೂಲಕ ತ್ರಿಕೋನಾಕಾರವಾಗಿ ಇಡ್ಲಿ ಹೊರಗಡೆ ಬರ್ತದೆ. ಅಚ್ಚು. Okay, achu. When the person is studying the word of God, his mind is getting achu of the word of God. ಸೊ ಒಂದು ವ್ಯಕ್ತಿ ದೇವರ ವಾಕ್ಯವನ್ನ ಹಗಲು ರಾತ್ರಿನದೇ ಧ್ಯಾನಿಸೋದಾದ್ರೆ ಧ್ಯಾನಿಸುವುದಾದ್ರೆ ಮೆಡಿಟೇಷನ್, ಧ್ಯಾನಿಸುವುದಾದ್ರೆ ಅಧ್ಯಯನ ಮಾಡೋದಾದ್ರೆ ಆ ವ್ಯಕ್ತಿಯ ಮನಸ್ಸು ದೇವರ ವಾಕ್ಯದ ಅಚ್ಚನಾತನ ಹೊಂದಿರ್ತಾನೆ ಎಂಬುದಾಗಿ. Why are you telling dance? Oh, you put it and you start dancing. Praise God. Praise God. So when a person is actually studying the word of God, his mold is changing from worldly mold to godly mold. So ಒಂದು ವ್ಯಕ್ತಿ ಹಗಲು ರಾತ್ರಿ ಏನದೆ ದೇವರ ವಾಕ್ಯವನ್ನ ಆತನು ಧ್ಯಾನಿಸುತ್ತಾ ಅಧ್ಯಯನ ಮಾಡುವುದಾದ್ರೆ. Joshua, sit down here. ಬರ್ತದೆ, ವಿಡಿಯೋ ಬರ್ತದೆ. ಓಕೆ. ಒಂದು ವ್ಯಕ್ತಿ ಹಗಲು ರಾತ್ರಿಯಂತೆ ದೇವರ ವಾಕ್ಯವನ್ನ ಸ್ಟಡಿ ಮಾಡೋದಾದ್ರೆ, ಅಧ್ಯಯನ ಮಾಡೋದಾದ್ರೆ, ಆ ವ್ಯಕ್ತಿಯ ಅಚ್ಚು ಅದು ಅಥವಾ ಬಟ್ಟಲು ಲೋಕದ ಬಟ್ಟಲಿನಿಂದ ಅಥವಾ ಲೋಕದ ಅಚ್ಚಿನಿಂದ ಸಂಪೂರ್ಣವಾಗಿ ಬದಲಾವಣೆಯಾಗಿ ದೇವರ ಪರಲೋಕದ ಅಚ್ಚಾಗಿ ಪರಲೋಕದ ಬಟ್ಟಲಾಗಿ ಮಾರ್ಪಾಡಾಗ್ತದೆ. Joshua's mold is what? Now the mold is changed from there to straight in front. So ಈಗ ಜಸ್ಟ್ ಮೊದಲು ಜಸ್ಟ್ ಮಮ್ಮಿ ಪಕ್ಕ ಕುಳಿತಿರುವಾಗ ಜೋಶುವನ ಮೋಲ್ಡ್, mummy also nice mold, like the hen, no mother hen, such a dodda bodda. ಇಷ್ಟು ದೊಡ್ಡ ಮಗ ಆಗಿದ್ರು ಕೂಡ ತಾಯಿಯ ಮೋಲ್ಡ್ ಏನಂದ್ರೆ ಆಯ್ತು, ಒಂದು ತಾಯಿ ಕೋಳಿ ತನ್ನ ಮರಿಗಳನ್ನ ರೆಕಾರ್ಡ್ ಇಟ್ಕೊಳ್ತಲ್ಲ, ಹತ್ರ ಬಾ ಅಂತ ಹೇಳಿ ತೆಗೆದುಕೊಳ್ತಾ ಇದ್ರು. ಈಗ ಅಲ್ಲಿಂದ ಜಾಗ ಚೇಂಜ್ ಮಾಡಿದ್ಮೇಲೆ ಈಗ ಮೋಲ್ಡ್ ಚೇಂಜ್ ಆಗಿದೆ, ಅಚ್ಚು ಚೇಂಜ್ ಆಗಿದೆ.
Mold change. Yes. Why Shiny not sitting there? ಯಾಕೆ ಶೈಲಿಯಲ್ಲಿ ಕೂತ್ಕೊಳ್ತಲ್ಲ? Because her mold is, I want the word of God. ಯಾಕೆಂದ್ರೆ ಅವಳ ಮನಸ್ಸು, ಅವಳ ಅಚ್ಚೇನಂತಂದ್ರೆ ನಾನು ದೇವರ ವಾಕ್ಯ ತುಂಬಿಸ್ಬೇಕೆಂಬುದಾಗಿ. Your mold is. Will there be growth? ಆ ರೀತಿ ಇದ್ರೆ ಖಂಡಿತ ಗ್ರೋತ್ ಆಗ್ಲಿಕ್ಕೆ, ಬೆಳೆಯಲಿಕ್ಕೆ ಸಾಧ್ಯ ಇದೆಯಾ? Praise God. Praise God. So is it by force? ಸೊ ಇದು ಈ ಕಾರ್ಯ ಆಗುವಂತದ್ದು ಒತ್ತಾಯಪೂರ್ವಕವಾಗಿನ? It's a choice. ಅದು ನಮ್ಮ ಆಯ್ಕೆಯಾಗಿದೆ. And the more you study, ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನ ಅಧ್ಯಯನ ಮಾಡ್ತೀರೋ, you begin to grow your passion. ಸೊ ನೀವು ನಿಮ್ಮ ಆ ಒಂದು ಉತ್ಸುಕತೆಯನ್ನ ಅಥವಾ ಪ್ಯಾಷನ್, ನಿಮ್ಮ ಅಭಿಲಾಷೆಯನ್ನ ನೀವು ಬಲಪಡಿಸ್ಕೊಳ್ತೀರಿ, ಇನ್ನು ಹೆಚ್ಚಿಗೆ ಮಾಡ್ಕೊಳ್ತೀರಿ. So the more the passion increases, ನಿಮ್ಮ ಆ ಒಂದು ಅಭಿಲಾಷೆ, ಆ ಒಂದು ಉತ್ಸುಕತೆ ಎಷ್ಟು ಹೆಚ್ಚೆಚ್ಚಾಗಿ ಅಧಿಕವಾಗ್ತದೋ, the passion can be walking in the flesh also and walking in the spirit. ಸೊ ಆ ಒಂದು ಅಭಿಲಾಷೆ ಅಥವಾ ಆ ಉತ್ಸುಕತೆ ಈವನ್ ಶರೀರಕ್ಕೆ ಅನುಸಾರವಾಗಿ ನಡೆಯೋದ್ರಲ್ಲಿ ಇರ್ತದೆ, ಅಥವಾ ಆತ್ಮದಲ್ಲಿ ನಡೆಯುವಂತ ಕಾರ್ಯದಲ್ಲೂ ಕೂಡ ಆ ಒಂದು ಅಭಿಲಾಷೆ ಇರ್ತದೆ. Best friend. ಸೊ ನನ್ನ ಇವರ ಒಳ್ಳೆಯ ಸ್ನೇಹಿತರಾಗಿದೆ. Old. ಸೊ ಹಳೆಯದಾಗಿ. Now what are we talking? Word of God or everything against the word of God? ಸೊ ಮೊದಲು ನಾವು ಹಿಂದೊಮ್ಮೆ ನಾವಿಬ್ರು ಕೂಡ ಫ್ರೆಂಡ್ ಆಗಿದ್ವಿ, ಲೋಕದಲ್ಲಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ನುಡಿಗಳನ್ನ ಹೆಚ್ಚಿಗೆ ಮಾತಾಡ್ತಾ ಇದ್ವಿ? So what will be the passion? ಲೋಕದ ನುಡಿಗಳು ಮಾತಾಡ್ತಾ ಇದ್ವಿ. ಆಗ ನಮ್ಮ ಅಭಿಲಾಷೆ ಏನಾಗಿತ್ತು? ಲೋಕದ್ದಾಗಿತ್ತು. But now the same person, both of us are sitting and studying the word of God. ಸೊ ಈಗ ಇಬ್ರು ಕೂಡ ದೇವರ ವಾಕ್ಯವನ್ನ ಕುಳಿತುಕೊಂಡು ದೇವರ ವಾಕ್ಯವನ್ನು ಹಗಲರಾತ್ರಿ ಅಧ್ಯಯನ ಮಾಡ್ತಾ ಇದ್ದೇವೆ. So he's saying, I'm going to Mangalore. ಸೊ ನಾನು ಹೇಳ್ತಾ ಇದ್ದೆ, ನಾನು ಮಂಗಳೂರಿಗೆ ಹೋಗ್ಬೇಕೆಂಬುದಾಗಿ. There's another priest calling at Sirsi. ಸೊ ಅಷ್ಟು ಮಾತ್ರ ಸಿರ್ಸಿಯಿಂದ ಇನ್ನೊಂದು ಗುರುಗಳು ಫೋನ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕೆಂಬುದಾಗಿ. We can't go two places at the same day. ನಾವು ಯಾವ ಕಾರಣಕ್ಕೂ ಒಂದೇ ದಿನದಲ್ಲಿ ಎರಡು ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. But we want to feed the people. ಆದ್ರೆ ನಾವು ಖಂಡಿತವಾಗಿಯೂ ಅಲ್ಲಿರುವಂತಹ ಜನರಿಗೆ ದೇವರ ವಾಕ್ಯ ಆಹಾರವನ್ನು ಒದಗಿಸಿಕೊಡೋಣ. You go to Mangalore, I'll go to Sirsi. ಆಗ ಇಬ್ರು ಒಟ್ಟಿಗೆ ಹೇಳಿದ್ವಿ, ಇಬ್ರು ಒಟ್ಟಿಗೆ ಒಂದೇ ಕಡೆ ಹೋದ್ರೆ ಆಗೋದಿಲ್ಲ, ಯಾಕೆ ಎರಡು ಕಡೆ ಹೋಗಿ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಿರ್ಸಿಗೆ ಹೋಗ್ತೇನೆ, ನೀವು ಮಂಗಳೂರಿಗೆ ಹೋಗಿ. After 4 days we meet. ಆಗ 4 ದಿನಗಳು ಆ ಒಂದು ಪ್ರಾರ್ಥನೆಗಳು ಮುಗಿಸಿ ಅದ ನಂತರ ಇಬ್ರು ಒಟ್ಟಿಗೆ ಸೇರಿದ್ವಿ. What happened in Sirsi? ಸೊ ಇವರು ಸಿರ್ಸಿಲಿ ಏನಾಯ್ತು, ಏನೆಲ್ಲ ದೇವರ ಮಹಿಮೆ ನೋಡ್ರು ಅದನ್ನ ಹಂಚ್ಕೊಳ್ತಾ ಇದಾರೆ. He tells me what happened in Mangalore. ಮಂಗಳೂರಲ್ಲಿ ಏನೆಲ್ಲ ಅದ್ಭುತ ಕಾರ್ಯಗಳಾಯ್ತು ಅದನ್ನ ನಾನು ಇವ್ರ ಹತ್ರ ಹಂಚ್ಕೊಳ್ತೇನೆ. This kind of fellowship, ಈ ರೀತಿಯ ಒಂದು ಅನ್ಯೋನ್ಯತೆಯ ಬಾಂಧವ್ಯದಿಂದ will the passion increase or die? ಆಗ ನಮ್ಮಲ್ಲಿರುವಂತ ಅಭಿಲಾಷೆ, ಆ ಪ್ಯಾಷನ್ ಹೆಚ್ಚಾಗ್ತದ, ಕಡಿಮೆ ಆಗ್ತದ, ಕುಗ್ಗಿ ಹೋಗ್ತದ. Some people come to suck all the passion out of you. ಕೆಲವೊಂದು ವ್ಯಕ್ತಿಗಳು ಬಂದು ನಿಮ್ಮಲ್ಲಿರುವಂತಹ ಆ ಅಭಿಲಾಷೆಯನ್ನ, ಆ ಒಂದು ದಾಹವನ್ನ ಸಂಪೂರ್ಣವಾಗಿ ಕಿತ್ತು ಬಿಸಾಕ್ಲಿಕ್ಕೆ ಬರ್ತಾರೆ. And some people come to boost your passion. ಸೊ ನಿಮ್ಮ ಆ ಒಂದು ಅಭಿಲಾಷೆಯನ್ನ ಇನ್ನ ಅಧಿಕವಾಗಿ ಬೂಸ್ಟ್ ಮಾಡ್ಲಿಕ್ಕಾಗಿ ನಿಮ್ಮ ಬಳಿಗೆ ಬರ್ತಾರೆ. So the mold. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಎಂಬ ಅಚ್ಚು ತುಂಬಾ ಮುಖ್ಯವಾದದ್ದು. The mold is set up by the word of God. ನಿಮ್ಮ ಮನಸ್ಸು ಎಂಬ ಅಚ್ಚು ದೇವರ ವಾಕ್ಯದಿಂದ ಸೆಟ್ ಆಗಬೇಕು. ದೇವರ ವಾಕ್ಯವನ್ನು ಸೆಟ್ ಮಾಡ್ಕೊಳ್ಬೇಕು. When I set my mind on the word of God, when I set my mind on the word of God, when I set my mind on the word of God, I will not act contrary to it. I will not act contrary to it. ನಾನು ನನ್ನ ಮನಸ್ಸನ್ನು ದೇವರ ವಾಕ್ಯದ ಮೇಲೆ ಸೆಟ್ ಮಾಡಿಕೊಂಡಾಗ ಬರ್ಕೊಳ್ಳಿ ಮೇಲೆ. ಓಕೆ, ಸೆಟ್ ಮಾಡಿಕೊಂಡಾಗ ಕೇಂದ್ರೀಕೃತ ಮಾಡಿಕೊಳ್ಳುವಾಗ, ಓಕೆ, ನಾನು ಎಂದಿಗೂ ಆ ವಾಕ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವುದಿಲ್ಲ. Have you ever set an alarm? Yes. What? Have you set an alarm? Alarm, yeah. Everybody will say alarm. Okay. In Hindi, alarm.
ನಾವೆಲ್ಲರೂ ಕೂಡ ಜಸ್ಟ್ ಮೊಬೈಲ್ ಆಗಿರ್ಬೋದು ಅಥವಾ ಗಡಿಯಾರದಲ್ಲಾಗಿರ್ಬೋದು ಅಲಾರಾಮ್ ಸೆಟ್ ಮಾಡ್ತಾರೆ. Correct? Will it go on? So in the same way, a person who has set his mind on the word of God, he will all the time be focused on doing what is set on his mind. ಸೊ ಯಾವ ರೀತಿ ಒಂದು ಅಲಾರಾಮ್ ಅನ್ನ ನಾವು ಸೆಟ್ ಮಾಡಿದಾಗ ಅದು ತಕ್ಕಂತೆ ಕಾರ್ಯನಿರ್ವಹಿಸೋದು, ಆ ಸಮಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸೋದು, ಅದೇ ತರ ಒಂದು ವ್ಯಕ್ತಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ತನ್ನ ಮನಸ್ಸನ್ನ ಸೆಟ್ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿ ಅದೇ ರೀತಿ ಕಾರ್ಯವನ್ನ ಮಾಡುವ ವ್ಯಕ್ತಿ ಆಗಿರ್ತಾರೆ. So setting your mind on the word is abiding in the presence of God. ಸೊ ನಿಮ್ಮ ಮನಸ್ಸನ್ನ ದೇವರ ವಾಕ್ಯದೊಂದಿಗೆ ಸೆಟ್ ಮಾಡಿಕೊಳ್ಳುವಂಥದ್ದು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿರುವಂತದ್ದಾಗಿದೆ. So what will the enemy do? ಆದ್ರೆ ಶತ್ರು ಏನ್ ಮಾಡ್ತಾನೆ? He knows that this person is in the presence of God. ಸೊ ಗೊತ್ತು ಶತ್ರುವಿಗೆ ಈ ವ್ಯಕ್ತಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ಅವನು ಗೊತ್ತಿದೆ. He'll use trouble. ಆತನು ತೊಂದರೆಗಳನ್ನ ಕೊಡೋದ್ರ ಮೂಲಕ ಜಸ್ಟ್ ಪ್ರಯತ್ನಿಸ್ತಾನೆ. Emotional turmoil. ಸೊ ಭಾವನಾತ್ಮಕವಾಗಿ ನಿಮ್ಮನ್ನ ಪ್ರಚೋದಿಸ್ತಾನೆ. Heaviness. ಅನೇಕ ವಿಧದ ಭಾರಗಳನ್ನು ಹೊರಿಸ್ತಾನೆ. Rejection, pain. ತಿರಸ್ಕಾರಗಳನ್ನ, ನೋವಿನ ಕಾರ್ಯಗಳನ್ನು ತರ್ತಾನೆ. Sickness and disease. ರೋಗ ಅಸ್ವಸ್ಥತೆಗಳನ್ನು ತರ್ತಾನೆ. Broken relationships. ಸೊ ನಿಮ್ಮ ಸಂಬಂಧಗಳನ್ನ ಮುರಿದಾಕ್ತಾನೆ. Why is he doing that? ಯಾತಕ್ಕಾಗಿ ಆ ಶತ್ರು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ? To distract us. ಯಾಕಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಗಲಿಬಿಲಿ ಮಾಡ್ಲಿಕ್ಕಾಗಿ. That we change the setting. ನಾವು ನಮ್ಮ ಸೆಟ್ಟಿಂಗ್ ಅನ್ನ, ನಮ್ಮ ಮನಸ್ಸಿನ ಸೆಟ್ಟಿಂಗ್ ಅನ್ನ ಬದಲಾಯಿಸಿಕೊಂಡು, which was set on the word of God. ಮೊದಲು ಯಾವುದು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಸೆಟ್ ಆಗಿದೆಯೋ ಆ ಮನಸ್ಸನ್ನ, now the setting is on all kinds of distraction. ಸೊ ನಮ್ಮ ಸೆಟ್ಟಿಂಗ್ ಅನ್ನ, ನಮ್ಮ ಮನಸ್ಸಿನ ಸೆಟ್ಟಿಂಗ್ ಅನ್ನ ಬದಲಾಯಿಸಿ ನಮ್ಮ ಗಮನವನ್ನ ಸುತ್ತಮುತ್ತಲಿರುವಂತಹ ಈ ತೊಂದರೆಗಳ ಕಡೆ ಗಮನ ಕೊಡುವಂತೆ ಮಾಡ್ತಾನೆ. Now is that person walking in the flesh or walking in the spirit? ಹಾಗಾದ್ರೆ ಈ ವ್ಯಕ್ತಿ ತನ್ನ ದೇವರ ವಾಕ್ಯದ ಕಡೆ ಇರುವಂತಹ ತನ್ನ ಮನಸ್ಸಿನ ಸೆಟ್ಟಿಂಗ್ ಅನ್ನ ಬದಲಾಯಿಸಿಕೊಂಡು ಸುತ್ತಮುತ್ತಲು ಬರುವಂತಹ ಈ ರೀತಿಯ ಪರಿಸ್ಥಿತಿಗಳ ಕಡೆ ತನ್ನ ಗಮನವನ್ನ, ತನ್ನ ಮನಸ್ಸನ್ನು ಸೆಟ್ ಮಾಡ್ಕೊಳ್ಳೋದಾದ್ರೆ ಆ ವ್ಯಕ್ತಿ ಆತ್ಮದಲ್ಲಿ ಮುನ್ನಡಿತಾ ಇದಾನ ಅಥವಾ ಶರೀರಕ್ಕೆ ಅನುಸಾರ ಮುನ್ನಡಿತಾ ಇದಾನ? Praise God. Praise God. Thank you, Jesus. Thank you, Jesus. So tell me. So ದಯವಿಟ್ಟು ಬ್ರದರ್ಸ್ ಜಸ್ಟ್ ಚಾಟ್ ನೋಡಿ ಯೂಟ್ಯೂಬ್ ಅಲ್ಲಿ ಕರೆಕ್ಟ್ ಹೋಗ್ತಾ ಇದೆಯಾ? ಪ್ರೈಸ್ ಗಾಡ್. ಸೊ ಹಾಗಾದ್ರೆ ನೀವು ಉತ್ತರ ಕೊಡ್ಲಿಲ್ಲ. ಈಗ ಇಂಥ ವ್ಯಕ್ತಿ ದೇವರ ವಾಕ್ಯದ ಕಡೆ ಇರುವಂತಹ ತನ್ನ ಮನಸ್ಸನ್ನ ಇದುವರೆಗೂ ಸೆಟ್ ಮಾಡ್ಕೊಂಡಿದ್ದ, ಆದ್ರೆ ಈಗ ಆತನ ಸುತ್ತಮುತ್ತಲಿರುವಂತಹ ಈ ರೀತಿಯ ನಕಾರಾತ್ಮಕವಾದ ಪರಿಸ್ಥಿತಿಗಳ ಕಡೆ ಆತನ ತನ್ನ ಮನಸ್ಸನ್ನ ಸೆಟ್ ಮಾಡ್ಕೊಳ್ಳೋದಾದ್ರೆ ಆ ವ್ಯಕ್ತಿ ಆತ್ಮಿಕವಾಗಿ ಮುನ್ನಡಿತಾ ಇದೀನ ಅಥವಾ ಶಾರೀರಿಕವಾಗಿ ಮುನ್ನಡಿತಾ ಇದ್ದಾನ? So what do you see on the screen? Yes or no? Google Play. Huh? Google Play, it says yes or no. Google Play is saying yes or no. Okay, it's saying yes or no. That is what you can see on the screen. No, it isn't. No, that is what came on the screen. But what came here, it did not pick up Google's distraction. It is continuing with the camera. ಸೊ ಇಲ್ಲಿ ಏನ್ ನಡೀತಾ ಇದೆಯೋ ಅದು ಅಲ್ಲಿ ಬರುವಂತ ಯಾವುದೇ ಮೆಸೇಜ್ ತೆಗೆದುಕೊಳ್ತಲ್ಲ, ಇಲ್ಲಿ ಝೂಮ್ ಅಲ್ಲಿ ಏನ್ ಬೇಕೋ ನಡ್ಕೊಂಡು ಹೋಗ್ತದೆ. It has disregarded. ಸೊ ಅದ್ರ ಕಡೆ ಅದನ್ನ ಸಂಪೂರ್ಣ ತಿರಸ್ಕಾರ ಮಾಡಿದೆ. It has rejected. ಅದನ್ನ ಸಂಪೂರ್ಣವಾಗಿ ಬದಿಗೊತ್ತಿದೆ. It's not showing what is on the screen. ಸೊ ಅಲ್ಲೇನು ತೋರಿಸ್ತಾ ಇದೆಯೋ ಅದು ಇಲ್ಲಿ ಈ ಝೂಮ್ ಅಲ್ಲಿ ತೋರಿಸ್ತಾ ಇಲ್ಲ. But Zoom is only picking up the camera, not yes and no, anything coming in. So Zoom message also coming, it won't come. Yeah. Just Zoom ಏನ್ ತೆಗೆದುಕೊಳ್ತದೆ ಅಂದ್ರೆ ಜಸ್ಟ್ ಕ್ಯಾಮ್ರಾದಲ್ಲಿ ಏನ್ ಬರ್ತಾ ಇದೆಯೋ ಆ ವಿಡಿಯೋ ಮಾತ್ರ ತೆಗೆದುಕೊಳ್ತದೆ, ಆಡಿಯೋ ಮಾತ್ರ ತೆಗೆದುಕೊಳ್ತದೆ. ಬೇರೆ ಏನೇ ಮೆಸೇಜ್ ಬಂದ್ರು ಕೂಡ ತೆಗೆದುಕೊಳ್ಳೋದಿಲ್ಲ. So tell me, my mobile is walking in the spirit. ಹಾಗಾದ್ರೆ ನನ್ನ ಮೊಬೈಲ್ ಜಸ್ಟ್ ಅದಕ್ಕೆ ಯಾವ್ದನ್ನ ಸೆಟ್ ಮಾಡಲಾಗಿದೆ ಝೂಮ್ ಪ್ರಕಾರ, ಅದ್ರ ಪ್ರಕಾರ ಆತ್ಮದಲ್ಲಿ ನಡೀತಾ ಇದೆಯಾ? The mobile is set only this camera, no matter what comes, not to take it on the screen. ಸೊ ಮೊಬೈಲ್ ಅನ್ನ ಈಗಾಗಲೇ ಸೆಟ್ ಮಾಡಲಾಗಿದೆ. ಮೊಬೈಲ್ ಕ್ಯಾಮ್ರಾ ಜಸ್ಟ್ ಝೂಮ್ ಗೆ ಏನ್ ಬೇಕು ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಈಗಾಗಲೇ ಸೆಟ್ ಆಗಿದೆ. But the screen is showing yes, no, SMS, WhatsApp, this all on the screen. ಸೊ ಆದ್ರೆ ಅದರ ಮುಂಭಾಗದಲ್ಲಿ ನೋಡೋದಾದ್ರೆ ಅಲ್ಲಿ ಜಸ್ಟ್ ಅದು ಎಸ್ ಆರ್ ನೋ ಅಂತ ಕೇಳ್ತಾ ಇದೆ, ಅಥವಾ ಬೇರೆ ಬೇರೆ ಮೆಸೇಜ್ಗಳು ಬರ್ತದೆ, ಅಥವಾ ಕಾಲ್ ಬರೋದು ಎಲ್ಲ ಕಾರ್ಯಗಳನ್ನ ತೋರಿಸ್ತದೆ, ಸ್ಕ್ರೀನ್ ತೋರಿಸ್ತದೆ. Now which one are we? ಸೊ ಈಗ ಇದೆರಡರಲ್ಲಿ ನಾವು ಯಾರಾಗಿದ್ದೇವೆ? Study of the word, one application. ಸೊ ನಾವು ದೇವರ ವಾಕ್ಯವನ್ನ ಅಧ್ಯಯನ ಮಾಡೋದಾದ್ರೆ ಅಲ್ಲಿ ಇರೋದು ಒಂದೇ ಒಂದು ಅಪ್ಲಿಕೇಶನ್, ಒಂದೇ ಒಂದು ಆಪ್. Set on that.
ಸೊ ಆ ಒಂದು ಕಾರ್ಯದ ಕಡೆ ನಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಳ್ಳುವುದು. Suddenly brother Nobby is telling me something. ಸೊ ಆಗ ಸಡನ್ ಆಗಿ ನಾಬಿ ಬ್ರದರ್ ಏನೋ ಒಂದು ವಿಷಯ ಹೇಳಿದ್ರು. Sister is saying something else. ಸೊ ಆಗ ಇನ್ನೊಂದು ಸಹೋದರಿ ಇನ್ನೊಂದು ಏನೋ ವಿಷಯವನ್ನು ಹೇಳಿದ್ರು. She is giving me the world news. ಸೊ ಆಗ ಇನ್ನೊಬ್ರು ಸಹೋದರಿ ಯಾವ್ದು ಲೋಕದ ನ್ಯೂಸ್ ಅನ್ನು ನೀಡಿದ್ರು, Mysore news. ಸೊ ಈ ಸಹೋದರಿ ಮೈಸೂರು ನ್ಯೂಸ್ ಅನ್ನು ಹೇಳಿದ್ರು. This is the next door news. ಸೊ ಇವರು ಪಕ್ಕದ ಮನೆ ನ್ಯೂಸ್ ಹೇಳಿದ್ರು. But the person is set on the Lord is saying all news, no news. ಸೊ ಆಗ ಒಂದು ವ್ಯಕ್ತಿ ತನ್ನ ಗಮನವನ್ನ ಪ್ರಭುವಿನ ಮೇಲೆ ಸೆಟ್ ಮಾಡ್ಕೊಂಡಿದ್ರೆ ಆ ವ್ಯಕ್ತಿ ಹೇಳ್ತಾನೆ, ನನ್ಗೆ ಯಾವುದೇ ಈ ನ್ಯೂಸ್ ಗಳ ಬಗ್ಗೆ ನನಗೆ ಆಸಕ್ತಿ ಇಲ್ಲ. All that was there on the screen. ಸೊ ಎಲ್ಲವೂ ಕೂಡ ಮುಂದೆ might be even there now on the screen. ಈಗಲೂ ಅಲ್ಲಿ ಇರಬಹುದು ಒಂದು ವೇಳೆ. But what is my mobile broadcasting? ಆದ್ರೆ ಮೊಬೈಲ್ ಯಾವುದನ್ನ ಜಾಸ್ತಿ ಸ್ವೀಕಾರ ಮಾಡ್ಕೊಳ್ತಾ ಇದೆ? In the same way, what is saying, she is saying, what am I broadcasting? ಸೊ ಅವರು ಈ ರೀತಿ ಒಂದೊಂದು ರೀತಿಯಲ್ಲಿ ಈ ರೀತಿ ನಮ್ಗೆ ಹೇಳುವಾಗ ನಾವು ಬಾಯಿಂದ ಯಾವ ರೀತಿಯ ನುಡಿಗಳನ್ನ ಬ್ರಾಡ್ಕಾಸ್ಟ್ ಮಾಡ್ತೇವೆ ಅದು ತಕ್ಕಾಗಿನ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿ. ಲೇಟೆಸ್ಟ್ ನ್ಯೂಸ್ ಮೈಸೂರಲ್ಲಿ ಏನೇನು ಆಗ್ತದೆ ಆ ನ್ಯೂಸ್ಗಳ, ವರ್ಲ್ಡ್ ನ್ಯೂಸ್, ಲೋಕದ ನ್ಯೂಸ್, ಇಡೀ ಪ್ರಪಂಚದ ನ್ಯೂಸ್, ಗುಡ್ ನ್ಯೂಸ್. ಆದ್ರೆ ಇನ್ನೊಬ್ರು ದೇವರ ವಾಕ್ಯ ನುಡಿತಾ ಇದ್ದಾರೆ. That is what is happening in our life. ಅದೇ ರೀತಿಯಾಗಿದೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವ ನಾವು ಕೂಡ ಅನೇಕ ಕಾರ್ಯಗಳು ಅನೇಕವಾದ ಲೈವ್ ಸ್ಟ್ರೀಮಿಂಗ್ ನಮ್ಮ ಬಾಯಿಂದ ಬ್ರಾಡ್ಕಾಸ್ಟ್ ಮಾಡುವಂತಹ ಕಾರ್ಯ ನೋಡ್ತೇವೆ. ಇಂಟರ್ನೆಟ್ ಕನೆಕ್ಷನ್, ಕಿಂಗ್ಡಮ್ ಕನೆಕ್ಷನ್, God's kingdom connection, kingdom of darkness connection. ಸೊ ಈವನ್ ಇಂಟರ್ನೆಟ್ ಕನೆಕ್ಷನ್, ವೈಫೈ ಕನೆಕ್ಷನ್ ಬಂದು ದೇವರ ರಾಜ್ಯದೊಂದಿಗೆ ಸಂಪರ್ಕ ಕಲ್ಪಿಸಿಕೊಳ್ಳುವಂಥದ್ದು ಅಥವಾ ದುರಾತ್ಮನ ಸಾಮ್ರಾಜ್ಯದೊಂದಿಗೆ ಸಂಪರ್ಕ ಕಲ್ಪಿಸಿಕೊಳ್ಳುವಂಥದ್ದು. ನೆಟ್ವರ್ಕ್ ಗುಡ್. ಸೊ ನಾವ್ ಹೇಳ್ತೇವೆ ಮೊಬೈಲ್ ಆನ್ಲೈನ್ ಸೊ ಮೊಬೈಲ್ ನಲ್ಲಿ ಅಲ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿದೆ ಅಂತ ಹೇಳುವಾಗ ಎಲ್ಲಾ ಲೈನ್ ಗಳು ಕರೆಕ್ಟ್ ಆಗಿರ್ತದೆ. ಸೊ ಆದ್ರೆ ಜಸ್ಟ್ ಒಂದು ಲೈನ್ ಬರ್ತದೆ ಹೋಗ್ತದೆ. When that line ಹೋಗ್ತಾರೆ, kingdom of darkness line full. ಸೊ ಖಂಡಿತವಾಗಿಯೂ ಜಸ್ಟ್ ಯಾವಾಗ ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರ ಸಾಮ್ರಾಜ್ಯದಿಂದ ಮನಸ್ಸನ್ನ ಸೆಟ್ ಮಾಡ್ಕೊಂಡಿರ್ತೀವೋ ಆಗ ಜಸ್ಟ್ ಒಂದು ಲೈನ್ ಆ ಕಡೆ ಹೋಗ್ತಾ ಬರ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅಂಧಕಾರ ಸಾಮ್ರಾಜ್ಯದೊಂದಿಗೆ ನಾವು ಆ ವೈಫೈನ ನಾವು ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ದೀವಿ ಎಂಬುದಾಗಿ. ಸರಿಯಾ? ಸೊ ಮೈಂಡ್ ಇಸ್ ಸೆಟ್. ಸೊ ನಮ್ಮ ಮನಸ್ಸು ವಾಟ್ ವಾಸ್ ದ ಮೈಂಡ್ ಸೆಟ್ ದೇರ್? ಇಲ್ಲಿರುವಾಗ ನಿನ್ನ ಮನಸ್ಸು ಯಾವ ತರ ಸೆಟ್ ಆಗಿತ್ತು? Now what is the setting? Difference? ಅಲ್ಲಿ ವ್ಯತ್ಯಾಸ ಇದೆಯಾ? Yes. Want to go back? Sure, you can go back. Now setting change. Now your choice. I showed you the difference. ಈಗ ನಿನಗೆ ಎರಡು ಸ್ಥಳಗಳ ವ್ಯತ್ಯಾಸವನ್ನ ತೋರ್ಪಡಿಸಿದ್ದೇವೆ. ಈಗ ನಿನ್ನ ಆಯ್ಕೆ ಇದೆ. ಆ ಜಾಗಕ್ಕೆ ಹೋಗಿ ಸೆಟ್ ಆಗ್ಬೇಕಾ ಅಥವಾ ಈ ಜಾಗದಲ್ಲಿ ಹೊಸ ಸೆಟ್ಟಿಂಗ್ ಮಾಡ್ಕೊಂಡಿದ್ಯಾ ಅಲ್ಲೇ ಕುತ್ಕೊಳ್ಬೇಕಾ? Mummy full of love. One wing is up. Come Joshua, come. ಒಂದು ರೆಕ್ಕೆ ಓಪನ್ ಆಗಿದೆ. ಬಾ ಜೋಶುವ ಅದು ಕೋಳಿ ಮರಿ. Oh, Jesus bari. ಹದ್ದು. Are you understanding what I'm saying? So distractions are going to be there. ಖಂಡಿತವಾಗಿಯೂ ಪ್ರಿಯರೇ ಗಲಿಬಿಲಿ ಪಡಿಸುವಂತ ಕಾರ್ಯಗಳು ಸುತ್ತಮುತ್ತಲೂ ಇವೆ. And those who are gone into distraction, they will broadcast by their words distraction. So ಯಾರು calling self distraction. ಜಸ್ಟ್ ಯಾರು ಆ ಗಲಿಬಿಲಿ ಕಡೆ ಗಮನವನ್ನು ಕೇಂದ್ರೀಕರಿಸ್ತಾರೋ ಅದರ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾರೋ ಅಂತವರು ಅವರ ಬಾಯಿ ತೆಗೆದು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಗಲಿಬಿಲಿಯ ನುಡಿಗಳನ್ನೇ ಬ್ರಾಡ್ಕಾಸ್ಟ್ ಮಾಡ್ತಾರೆ, ನುಡಿತಾರೆ. ಆ ನುಡಿಗಳು ಅವರ ಜೀವನದಲ್ಲಿ ತಮ್ಮ ಸ್ವಯಂ ವಿನಾಶವನ್ನ ತರ್ತಾರೆ. Holy Spirit spoke to you only to give us such a good example. ಸೊ ಖಂಡಿತವಾಗಿ ಪವಿತ್ರಾತ್ಮರು ನೀವು ತಿಳಿಸಿದ್ದು ಜಸ್ಟ್ ಆ ಯಾವ್ದು ಪ್ಲೇ ಸ್ಟೋರ್ ಎಸ್ ಆರ್ ನೋ ಎಂಬುದಾಗಿ ಅದನ್ನ ಬರ್ತಾ ಇದೆ, ಅದನ್ನ ಹೇಳು ಎಂಬುದಾಗಿ ಹೇಳಿರುವಂತದ್ದು. ಪ್ರೈಸ್ ಗಾಡ್. ಸರಿಯಾ? ಹೌದಾ? So now where is the mindset on Baba Joshua? Suppose if you sit here, he can't recognize even his voice also. For this thing, you gave that example. Yeah. He wouldn't have told me. Yes. So God only told me, bring him here. Praise God. Now mommy is still showing, not 1 week, 2 weeks. No mommy, no wings. ಈಗ ಜಸ್ಟ್ ಇದ್ರ ಮೂಲಕ ಪವಿತ್ರ ತಮ್ಗೆ ಏನ್ ಕಲ್ಸ್ಕೊಟ್ರು ಅದನ್ನ ನೀವು ತಿಳ್ಕೊಳ್ಳೋದಾದ್ರೆ ಈವನ್ ಮಮ್ಮಿ ಮೊದ್ಲು
ಕರೆಯದಿದ್ರು ಕೂಡ ಹೋಗ್ತದೆ. ಈಗ 2 ರೆಕ್ಕೆಗಳಂತಿರೋದು ಬಾ ಬಾ ಅಂತ ಕರೆದ್ರು ಕೂಡ ಇಲ್ಲ ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ. Mommy's love is good. ಮಮ್ಮಿಯ ಪ್ರೀತಿ ಒಳ್ಳೆ ಪ್ರೀತಿನೇ. But mommy's love which is leading you to the flesh, go there and sit. ಸೊ ಖಂಡಿತವಾಗಿಯೂ ಬ್ಯೂಟಿಫುಲ್ again. Mommy's love is good. ಮಮ್ಮಿಯ ಪ್ರೀತಿ ಖಂಡಿತ ಒಳ್ಳೇದು. But mommy has to push the bird from out of the nest. ಆದ್ರೆ ತಾಯಿ ಆಗಿರುವಂತಹ ಆ ಪ್ರೀತಿ ತೋರುವಂತಹ ಆ ಮರಿಗಳನ್ನ ಖಂಡಿತ ಗೂಡಿನಿಂದ ಹೊರಗಡೆ ಕಳಿಸಲೇಬೇಕು. Because the bird knows now the wings have come. The bird, this bird has to learn to flap his own wing. ಸೊ ಯಾಕಂದ್ರೆ ಆ ತಾಯಿ ಪಕ್ಷಿಗೆ ಚೆನ್ನಾಗಿ ಗೊತ್ತಿರ್ತದೆ ಏನಂತಂದ್ರೆ ಹೌದು ಈ ಒಂದು ಸಣ್ಣ ಮರಿ ತನ್ನ ರೆಕ್ಕೆಗಳ ಬಡಿಯನ್ನು ಸ್ವಲ್ಪ ನಾನು ಹೊರಗಡೆ ಪುಷ್ ಮಾಡಿದ್ರೆ ಅದು ಕಲ್ತ್ಕೊಳ್ತದೆ. ಆಗ ಖಂಡಿತವಾಗಿಯೂ ಅದು ತನ್ನಷ್ಟಾನೆ ಹಾರಾಡಬಹುದು ಎಂಬುದಾಗಿ. ಮಮ್ಮಿ ಲವ್. ಓಕೆ 24 years Joshua. ಈಗ ಮಮ್ಮಿ ಯಥೇಚ್ಛ ಮಗನ ಪ್ರೀತಿ ಮಾಡ್ತಿದ್ರೆ ಈಗ 24 ವರ್ಷದ ಹುಡುಗನಾಗಿದೆಯಾ. ಅಗೇನ್ ಮಮ್ಮಿ ಮತ್ತೆ ಈಗ ಮಮ್ಮಿ ಎಂಬುದಾಗಿ ಮಮ್ಮಿ ಬಳಿಗೆ ಹೋಗಿ ಅಂಟ್ಕೊಳ್ತಾ ಇದೆಯಾ. What will happen to your future? ಆಗ ನಿನ್ನ ಭವಿಷ್ಯ ಹೇಗಿರ್ತದೆ? ಮಮ್ಮಿ You know how it will be when the bird is small. No, the bird will bring the food and the babies will me. 24 years of the me. 30 years me. Got married again, going there me. Wife will say I got married to a husband or a son. There are so many who are 30, 40 still me. ಸೊ ಯಾಕಂದ್ರೆ ಚಿಕ್ಕವರೇ ಆಗಿರುವಾಗ ಒಂದು ಪಕ್ಷಿ ನೋಡಬಹುದು, ಅದು ಯಾವಾಗಲೂ ಮೀ ಅಂತ ಕರೆಯುವಾಗ ಆ ತಾಯಿ ಪಕ್ಷಿ ಅದರ ಬಾಯಲ್ಲಿ ತಂದು ಆಹಾರ ಹಾಕ್ತಾ ಇರ್ತದೆ. ಬಟ್ ಆದ್ರೆ ಈವನ್ ಅದೇ ತರ ಈಗ ಆರಂಭದಲ್ಲಿ ಹೌದು ಚಿಕ್ಕ ಮಕ್ಕಳಿರುವಾಗ ಮೀ ಮಮ್ಮಿ ಮೀ ಅಂತ ಹೇಳುವಂಥದ್ದು ಕಾಮನ್. ಅದೇ ಒಂದು 20-25 ವರ್ಷ ಅಥವಾ 30 ವರ್ಷ ಆದ್ಮೇಲೆ ಕೂಡ ಮೀ ಎಂಬುದಾಗಿ ಹೇಳೋದಾದ್ರೆ ಮದುವೆ ಮಾಡ್ಕೊಂಡಂತಹ ಹೆಂಡತಿ ಕೂಡ ಯೋಚನೆ ಮಾಡ್ತಾಳೆ, ನಾನು ಗಂಡನೊಂದಿಗೆ ಮದುವೆ ಆಗಿದ್ದೇನಾ ಅಥವಾ ಮಗನೊಂದಿಗೆ ಮದುವೆ ಆಗಿದ್ದೇನೆ ಎಂಬುದಾಗಿ. ನಾನು ಡ್ಯಾಡಿ ಒನ್ ವಿಂಗ್ ಮಮ್ಮಿ ಒನ್ ವಿಂಗ್. Just you want that life? So the next time the wing come, no, I am ready to fly. ಸೊ ಮುಂದಿನ ಸಲ ಡ್ಯಾಡಿ ಆಗ್ಲಿ ಮಮ್ಮಿ ಆಗ್ಲಿ ಬಾ ಅಂತ ಕರೆಯುವ ಇಲ್ಲ ನಾನು ಹಾರಾಡೋದನ್ನ ಕಲ್ತ್ಕೊಳ್ಬೇಕು, ಹಾರಾಡ್ತಾನೆ ಎಂಬುದಾಗಿ ಹೇಳ್ಬೇಕು. ಚಿಲ್ಡ್ರನ್ಸ್ ಮಿನಿಸ್ಟ್ರಿ. ಸೊ ಈಗ ಮಕ್ಕಳಿಗೋಸ್ಕರ ಮಕ್ಕಳ ಮತ್ತು ಯುವತಿಯರ ಪ್ರಾರ್ಥನೆ ಕೂಡ ನಡೀತಾ ಇದೆ. There are so many small children. ಅಲ್ಲಿ ಅನೇಕ ಚಿಕ್ಕ ಮಕ್ಕಳಿದ್ದಾರೆ. They already learned to fly. ಚಿಕ್ಕ ಮಕ್ಕಳು ಕೂಡ ಈಗಾಗಲೇ ಅತ್ಯುತ್ತಮವಾಗಿ ಹಾರಾಡುವಂತ ಕಾರ್ಯ ಕಲ್ತಿದ್ದಾರೆ. But parents are still me. ಆದ್ರೂ ಕೂಡ ಅವರ ತಂದೆ ತಾಯಿಗಳು ಇನ್ನೂ ಕೂಡ ಜಸ್ಟ್ ಮೀ ನನ್ನ ಮಗು ಎಂಬುದಾಗಿ ದೊಡ್ಡ ವ್ಯಕ್ತಿಗಳು ಕೂಡ ಇನ್ನೂ ಕೂಡ ನಾನೇ ಎಂಬುದಾಗಿ ಹೇಳ್ತಿದ್ದಾರೆ. Shiny, you are in the children's ministry leading. Okay, when you see the parents calling dad for helpline, can't you see they are still me? Don't know anything from the word. Yeah. So their mind is not set on God's word. Their mind is set on their problems. ಯಾಕಂದ್ರೆ ಈವನ್ ಆ ಶೈನಿ ಆ ಮಗಳು ಹೌದು ಯುವಕ ಯುವತಿಯರ ಆ ಒಂದು ಮಕ್ಕಳ ಪ್ರಾರ್ಥನೆ ಕೂಡ ನಡೆಸ್ಕೊಡ್ವಾಗ ಚಿಲ್ಡ್ರನ್ ಹೌದು ಮಕ್ಕಳ ಪ್ರಾರ್ಥನೆ ಕೂಡ ನಡೆಸ್ಕೊಡುವಾಗ ಚಿಕ್ಕ ಮಕ್ಕಳು ಇರುವಾಗ ಆ ಮಕ್ಕಳು ಕೂಡ ಪರರಿಗಾಗಿ ಪ್ರಾರ್ಥಿಸುವಂತ ಕಾರ್ಯಕ್ಕೆ ಹೋಗ್ತಾ ಇದಾರೆ. ಆದ್ರೆ ನಾವು ಸೇವೆ ಮಾಡುವಂತ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಕೂಡ ಅಷ್ಟು ವರ್ಷ ಕಾಲ ಕಳೆದಿದ್ರು ಕೂಡ ಅವರು ಈಗಲೂ ಕೂಡ ಫೋನ್ ಮಾಡಿ ಹೇಳುವಂತದ್ದು ಬರೀ ಮೀ ನನಗೆ ಹುಷಾರಿಲ್ಲ, ನನಗಾಗಿ ಪ್ರಾರ್ಥಿಸಿ, ನನಗೆ ಬೇಕು ಅದು ಬೇಕು ಇದು ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆಂದ್ರೆ ಅವ್ರು ಅಷ್ಟು ವಯಸ್ಸು ಬೆಳೆದಿದ್ರು ಕೂಡ ಯಾವ ಕಾರಣಕ್ಕೂ ಅವರ ಮನಸ್ಸು ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರ ವಾಕ್ಯದ ಮೇಲೆ ಸೆಟ್ ಆಗಿಲ್ಲ. ಇನ್ನು ಕೂಡ ತಮಗಿರುವ ಸಮಸ್ಯೆಗಳ ಕಡೆನೆ ತಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಆ ರೀತಿ ವ್ಯಕ್ತಿಗಳು I remember in those days I used to preach on radio. ಸೊ ಕೆಲವು ವರ್ಷಗಳ ಹಿಂದೆ ಆ ದಿನಗಳಲ್ಲಿ ರೇಡಿಯೋದಲ್ಲಿ ಪ್ರಬೋಧನೆ ಮಾಡ್ತಾ ಇದ್ರೆ ರೇಡಿಯೋ ಚಾನೆಲ್ ಅಲ್ಲಿ. And I used to give Skype ID as a chat. ಸೊ ಅವರೇನು ಚಾಟ್ ಮಾಡ್ಬೇಕಾದ್ರೆ ಸ್ಕೈಪ್ ಅಪ್ಲಿಕೇಶನ್ ಐಡಿ ಕೊಡ್ತಾ ಇದ್ರು. And I had a big group. You could make group on Skype ಅಲ್ಲಿ ದೊಡ್ಡ ಗ್ರೂಪ್. As I'm preaching, the chat would come on the Skype. Yeah. ಸೊ ಇವರು ಆ ಆನ್ಲೈನ್ ರೇಡಿಯೋದಲ್ಲಿ ಪ್ರಬೋಧನೆ ಮಾಡುವಾಗ ಆ ಕಡೆಯಿಂದ ಅವ್ರೇನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ಇದ್ರೆ ಚಾಟ್ ಎಲ್ಲ ಬರ್ತಾ ಇದ್ದು ಸ್ಕೈಪ್ ಐಡಿಯಲ್ಲಿ. So some would write down the petitions. ಸೊ ಕೆಲವರು ಅಲ್ಲಿ ಅವರ ಕೋರಿಕೆಗಳನ್ನ ಟೈಪ್ ಮಾಡಿ ಕಳಿಸಿದ್ದಾರೆ. So one person wrote, I've got problem in my marriage. ಸೊ ಒಂದು ವ್ಯಕ್ತಿ ಅದರಲ್ಲಿ ಚಾಟ್ ಮಾಡಿ ಮೆಸೇಜ್ ಕಳಿಸಿದ್ದಾರೆ, ನನಗೆ ನನ್ನ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದೆ ಎಂಬುದಾಗಿ. So that person, the other person who was on the chat saw that number, did a private chatting with him.
ಸೊ ಆಗ ಇನ್ನೊಂದು ವ್ಯಕ್ತಿ ಆ ಗ್ರೂಪ್ ಅಲ್ಲಿ ಇದ್ದಂತಹ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಜಸ್ಟ್ ಈ ಒಂದು ಮೆಸೇಜ್ ನೋಡಿದ ತಕ್ಷಣ ಆ ವ್ಯಕ್ತಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಚಾಟ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. In 2 weeks the marriage got restored. ಸೊ 2 ವಾರದಲ್ಲಿ ಅವರ ದಾಂಪತ್ಯ ಜೀವನ ಸರಿ ಆಯಿತು. So now the person who is happy, he writes to him, tell me what do you do, what is your profession. ಸೊ ತದನಂತರ ಜಸ್ಟ್ ಆ ಸ್ಕೈಪ್ ಐಡಿಯಲ್ಲಿ ಆ ಒಂದು ಚಾಟ್ ಮೂಲಕ ಸಮಸ್ಯೆನ ಪರಿಹಾರ ಮಾಡಿಕೊಂಡಂತ ವ್ಯಕ್ತಿ ಜಸ್ಟ್ ಆ ಕಡೆಯಿಂದ ಅವರು ಮತ್ತೆ ಚಾಟ್ ಮಾಡಿದ್ದಾರೆ. ಜಸ್ಟ್ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಸರಿಯಾಗಿದೆ, ಈಗ ನೀನ್ ಏನು ಕೆಲಸ ಮಾಡ್ತಾ ಇದೀಯ. So he said today was the first day of the school. ಸೊ ಆ ವ್ಯಕ್ತಿ ಬರೆದಿರುವಂತದ್ದು ಇವತ್ತು ನನ್ನ ಈ ವರ್ಷದ ಆರಂಭದ ಶಾಲೆಯ ದಿನ ಪ್ರಾರಂಭವಾಗಿದೆ ಎಂಬುದಾಗಿ. So which subjects you teach? ಆಗ ಈ ಕಡೆಯಿಂದ ಚಾಟ್ ಮಾಡಿದ್ರು, ಹೌದು ನೀವು ಯಾವ ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ತೀರಿ ಶಾಲೆಯಲ್ಲಿ? Which standard children do you teach? ನೀವು ಯಾವ ತರಗತಿಯ ಮಕ್ಕಳಿಗೆ ಟೀಚ್ ಮಾಡ್ತೀರಿ? The person on the other side who said, I don't teach, I'm in standard 7. ಸೊ ಆಗ ಈ ಕಡೆಯಿಂದ ಜಸ್ಟ್ ಅಲ್ಲಿ ಟೈಪ್ ಮಾಡಿ ಕಳಿಸ್ತಿರೋ ವ್ಯಕ್ತಿ ಹೇಳ್ತಿರುವಂತದ್ದು, ನಾನು ಟೀಚ್ ಮಾಡುವ ಟೀಚರ್ ಅಲ್ಲ, ನಾನು 7ನೇ ಕ್ಲಾಸ್ ತರಗತಿಯಲ್ಲಿ ಓದುವಂತ ವಿದ್ಯಾರ್ಥಿ ಆಗಿದ್ದೇನೆ. And that is the story of Gary Boy. ಸೊ ಈ ಘಟನೆ ಗ್ಯಾರಿ ಬಾಯ್ ಎಂಬುದಾಗಿ ಇಡುವಂತ ಆಸ್ಟ್ರೇಲಿಯಾ in Kuwait. ಕುವೈತ್ ಇರುವಂತ ಹುಡುಗನ ಕಥೆ ಆಗಿದೆ. He used to do my all camera editing. I think in my life, no, when all were youth children, they all came for video editing. Pradeep, Sylvester, yes. And all those who are doing video editing and all, they all flew up. So and their life is on the world. ಯೋಚನೆ ಮಾಡಿ, 7ನೇ ತರಗತಿಯ ಹುಡುಗ ಒಂದು ಕುಟುಂಬವನ್ನ ದಾಂಪತಿಗಳ ಸಮಸ್ಯೆನ 2 ವಾರದಲ್ಲಿ ಪರಿಹಾರ ಮಾಡಿರುವಂತ ವ್ಯಕ್ತಿ. ಯಾಕೆ ಅಷ್ಟು ಬೇಗ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಪಪ್ಪ ಎಲ್ಲೇ ಹೋಗಿ ಪ್ರಬೋಧನೆ ಮಾಡಿದ್ರು ಕೂಡ ಆ ವಿಡಿಯೋಗಳನ್ನ ಆ ಹುಡುಗನ ತೆಗೆದುಕೊಂಡು ಎಡಿಟಿಂಗ್ ಮಾಡುವಂತದ್ದು. ಯಾಕಂದ್ರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಫುಲ್ ಟೀಚಿಂಗ್ ಕೇಳಬೇಕು, ಎಡಿಟಿಂಗ್ ಮಾಡುವಂತದ್ದು. ಸೊ ಇಮೇಲ್ ಎವ್ರಿ ಡೇ ಇಮೇಲ್ ಅಲ್ಲಿ ಪ್ರತಿದಿನ ಒಂದೊಂದು ಮೆಸೇಜ್ ನ ಕಳಿಸುವಂತದ್ದು, ಈ ಟೀಚರ್ ಸಂಬಂಧಪಟ್ಟ ಟೈಪ್ ಮಾಡಿ. ಸೊ ಆ ರೀತಿ ವಿಶೇಷವಾಗಿ ನಮ್ಮ ಮಿನಿಸ್ಟ್ರಿ, ಪಪ್ಪರ ಮಿನಿಸ್ಟ್ರಿಯಲ್ಲಿ ಯಾರೆಲ್ಲ ಯೂತ್ಸ್ ಎಲ್ಲ ಬಂದು ಎಡಿಟಿಂಗ್ ಮಾಡೋದು, ಏನಾದ್ರು ಒಂದು ಹೆಲ್ಪ್ ಮಾಡಿ ಪ್ರಾರಂಭಿಸಿದ್ರು, ಅವರೆಲ್ಲರೂ ಕೂಡ ಇವತ್ತು ಆ ಲೆವೆಲ್ ಇಂದ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರದೀಪಣ್ಣ ಆಗಿರ್ಬೋದು, ಅಥವಾ ಸಿಲ್ವೆಸ್ಟರ್ ಅಂತೇಳಿ ಚೆನ್ನೈ, ಇವನ್ ಗ್ಯಾರಿ ಬಾಯ್, ಎಲ್ಲರೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಿರುವಂತವ್ರು. So when you are all the time doing something in the kingdom of God, your mind is changing and getting into new settings. ಸೊ ನೀವು ದೇವರ ಸಾಮ್ರಾಜ್ಯದಲ್ಲಿ ಏನಾದ್ರೂ ಒಂದು ಕಾರ್ಯವನ್ನ ನೀವು ಪ್ರೀತಿಯಿಂದ ಮಾಡೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸು ದೇವರ ಸಾಮ್ರಾಜ್ಯಕ್ಕೆ ಅನುಗುಣವಾಗಿ ವಾಕ್ಯವನ್ನು ಸೆಟ್ ಆಗುತ್ತೆ. So good in this, no softwares, put him on the YouTube, not Kannada, English. Kannada finish, come to English under my team. Papa team, small team, a big team. Come on. Praise God. Done, no? Praise God. He's doing everything very fast. Yeah, that's what I'll put him in the. There is one more boy, I think 10 years old, who is teaching everybody video editing. Video editing. No, video editing. What is his name? Rahul. 10-year-old boy. Yes. I saw his name the other day, but I didn't know. He is the teacher of all everybody. Yes, from Chennai. So I have seen only children doing the ministry. Hey, come on, you join, huh? Sure, huh? No salary. Salary comes from heaven. Praise God. So write down. Negative emotional battles. Negative emotional battles cause us to worry and struggle to break free by using our own strength, instead of depending on God. Instead of depending on God.
So what happens with this distraction that comes? The devil wants you to depend on your own strength. So now you're no longer walking in the spirit, you're walking in the flesh. So when a person is worried, it's a proof he's already on his journey of self-destruction. So ನಮ್ಮ ಸುತ್ತಮುತ್ತಲು ಬರುವಂತಹ ಗಲಿಬಿಲಿ ಪಡಿಸುವಂತಹ ಪರಿಸ್ಥಿತಿಗಳು ನಮ್ಗೆ ಏನನ್ನ ಮಾಡ್ಲಿಕ್ಕೆ ಬಂದಿವೆ? ನಾವು ಯಾವ ಕಾರಣಕ್ಕೂ ದೇವರ ಶಕ್ತಿಯ ಮೇಲೆ ದೇವರ ಮೇಲೆ ಅವಲಂಬಿಸಿಕೊಳ್ಳದಂತೆ ನಾವು ನಮ್ಮ ಶಕ್ತಿಯ ಮೇಲೆ ಅವಲಂಬಿಸಿಕೊಂಡು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವುಗಳ ಜೊತೆ ಯುದ್ಧವನ್ನು ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತವೆ. ನಾವ್ ಯಾವಾಗ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ನಾವು ಯುದ್ಧವನ್ನು ಮಾಡ್ಲಿಕ್ಕೆ ಹೋಗ್ತೀವೋ ಆಗ ನಾವೇ ನಮ್ಮ ಕೈಯಾರೆ ಸ್ವಯಂ ವಿನಾಶವನ್ನ ಪಡೆದುಕೊಳ್ತೇವೆ. Can you see a mother? She has got tears in her eyes. You know why the tears are in the eyes? But she can see the promotion of her son even before you took admission in the college. Praise God. ಯಾಕೆ ತಾಯಿಯ ಕಣ್ಣಲ್ಲಿ ನೀರು ಬರ್ತದೆ ಅಂತಂದ್ರೆ ತನ್ನ ಮಗುವಿಗೆ ಕಾಲೇಜ್ಗೆ ಹೋಗುವಂತ ಮೊದಲೇ ದೇವರ ರಾಜ್ಯದಲ್ಲಿ ದೊಡ್ಡ ಪ್ರಮೋಷನ್ ಸಿಕ್ಕಿದೆ ಎಂಬುದಾಗಿ. She loves you very much. ಸೊ ತಾಯಿಯು ನಿನ್ನನ್ನು ಯಥೇಚ್ಛ ಪ್ರೀತಿ ಮಾಡ್ತಾರೆ. And for you joining the team, she knows my son will change so much. Thank you. Praise God. That's called love. Your one decision has brought so much of peace in your mother's heart. ಸೊ ನಿನ್ನ ಒಂದೇ ಒಂದು ನಿರ್ಧಾರವು ನಿನ್ನ Your one decision. ನಿನ್ನ ಒಂದೇ ಒಂದು ನಿರ್ಧಾರವು Is it affecting your father? That's why Is it affecting your sister? If you only realize that one decision of yours, your sister is crying, how much they love you. But you know what the world will say? I want to live my life the way I want. But they are crying only because of one thing. They have experienced the kingdom life and they are saying, Joshua, you're not understanding what you have missed. God gave you life even though you were dead. Correct? Now, what are you going to do with this life? Destroy it or build it up? That's your sister. Look at her. They are not saying, oh, what a big job he got. They are saying, if he takes that admission in this video editing, we already know he's another Gary boy, he's another Sylvester, he's another Rahul who's going to make a difference in so many people's lives. Amen. How come your dad also broke down? ಸೊ ಯಾಕೆಂದ್ರೆ ಯಾಕೆ ಒಂದು ಭಾವನಾತ್ಮಕವಾಗಿ ನಾನು ಹೋಗ್ತದೇನೆ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಗೆಲ್ರಿಗೂ ಗೊತ್ತಿದೆ ಜೋಶುವನನ್ನ ಸಂಪೂರ್ಣವಾಗಿ ಸತ್ತು ಹೋದಂತಹ ಮಗುವಾಗಿಂತ ಆ ಮಗುವನ್ನ ದೇವರು ಜೀವಂತವಾಗಿ ಎಬ್ಬಿಸಿರುವಂತದ್ದು. ಆದ್ರೆ ಅನೇಕ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಈಗ ತಾನೇ ಪಪ್ಪ ಹೇಳಿದ್ರು, ನೀನು ಯೂಟ್ಯೂಬ್ ಅಲ್ಲಿ ಇಡೀ ಗ್ಲೋಬಲ್ ಇಡೀ ಪ್ರಪಂಚದಾದ್ಯಂತ ಪ್ರಕಟವಾಗುವಂತಹ, ಅದು ಕೂಡ ದೇವರ ರಾಜ್ಯದಲ್ಲಿ ಯೂಟ್ಯೂಬ್ ಅಲ್ಲಿ ಯಾವುದೇ ಹಣಕಾಸಿಲ್ಲ, ಸಂಬಳ ಇಲ್ಲ, ಆದ್ರೂ ಕೂಡ ಅಲ್ಲಿ ನೀನು ಕೆಲಸ ಮಾಡ್ಲಿಕ್ಕಾಗಿ ನಾನು ನಿನ್ನ ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳುವಾಗ ಇವನ್ ತಾಯಿಯ ಕಣ್ಣಲ್ಲಿ ನೀರು, ನಮ್ಮ ಕಣ್ಣಲ್ಲಿ ನೀರು, ನನ್ನ ಮಗಳ ಕಣ್ಣಲ್ಲಿ ನೀರು ಬರ್ತಾ ಇರುವಂತದ್ದು. ಯಾಕೆಂದ್ರೆ ದೇವರು ಆ ಮಗನ್ನ ಉಳಿಸಿರುವಂತದ್ದೇ ತನ್ನ ರಾಜ್ಯದಲ್ಲಿ ತನಗೋಸ್ಕರ ಜೀವಿಸ್ಲಿಕ್ಕಾಗಿ. ಬಟ್ ಆದ್ರೆ ನಾವು ಇವನ್ ಆ ಪಕ್ಕದಲ್ಲಿ ಕುಳಿತಿರುವಂತಹ ಜೋಶುವನ ಅಕ್ಕನಿಗೆ ಅಂದ್ರೆ ನನ್ನ ಮಗಳಿಗೆ ಯಾಕೆ ಅಷ್ಟೊಂದು ಕಣ್ಣೀರು ಬರ್ತದೆ ಅಂತಂದ್ರೆ ನನ್ನ ತಮ್ಮನಿಗೆ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿದ್ರು ಕೂಡ, ಟಾಪ್ ಲೆವೆಲ್ ಉದ್ಯೋಗ ಸಿಕ್ಕಿದ್ರು ಕೂಡ ಆ ರೀತಿ ಕಣ್ಣೀರು ಬರ್ತಾ ಇಲ್ಲ, ಅಷ್ಟು ಆನಂದ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಯೂಟ್ಯೂಬ್ ನಲ್ಲಿ ದೇವರ ಸಾಮ್ರಾಜ್ಯದಲ್ಲಿ ಆತನು ತನ್ನನ್ನು ತೊಡಗಿಸ್ಕೊಳ್ಳುವಾಗ ಖಂಡಿತವಾಗಿಯೂ ಆತನು ಅನುದಿನವೂ ಆ ಒಂದು ಎಡಿಟಿಂಗ್ ಆಗಿರ್ಬೋದು, ಬೇರೆ ದೇವ್ರು ಯಾವ ಕಾರ್ಯವನ್ನು ಕೊಡ್ತಾರೋ ಅದ್ರ ಮೂಲಕ ಅವನು ಮುನ್ನಡೆದಾದ್ರೆ ಖಂಡಿತ ಆತನು ಕೂಡ ಒಂದು ಗ್ಯಾರಿ ಬಾಯ್ ಆಗ್ಬೋದು. ಯಾವ ರೀತಿ 7ನೇ ತರಗತಿ ಓದುವಂತ ಹುಡುಗ ಒಂದು ದಾಂಪತ್ಯ ಜೀವನವನ್ನು ಸರಿ ಮಾಡಿದ್ರು, ಅದೇ ರೀತಿ ಇಲ್ಲ ಒಂದು ಸಿಲಿಸ್ಟರ್ ಆಗ್ಬೋದು, ಮತ್ತೆ ದೇವರ ಸಾಮ್ರಾಜ್ಯದಲ್ಲಿ ಸೇವ್ ಮಾಡುವಂತ ಈವನ್ ನಮ್ಮ ಮೈಸೂರಿನ ಪ್ರದೀಪ್ ಬ್ರದರ್ ಎಷ್ಟೋ ಮೊದಲೆಲ್ಲ ಆರಂಭದಲ್ಲಿ ಅವರೇ ಎಡಿಟಿಂಗ್ ಮಾಡ್ತಾ ಇದ್ರು. ಇವತ್ತು ಯೂಟ್ಯೂಬ್ ಅಲ್ಲಿ ಪ್ರಾರಂಭದಲ್ಲಿ ಮೈಸೂರು ಯಾವ್ದೆಲ್ಲ ವಿಡಿಯೋಗಳಿದೆಯೋ ಅದರ ಹಿಂದೆ ಬ್ರದರ್ ಆಲ್ವಿನ್ ಪ್ರಬೋಧನೆ ಮಾಡಿ ನೋಡಿ ಎಂಬುದಾಗಿ ಹೇಳ್ಬೋದು. ಅದ್ರ ಹಿಂದೆ ಹಗಲು ರಾತ್ರಿನದೇ ಪ್ರೈಸ್ ಗಾಡ್ ಪ್ರದೀಪ್ ಬ್ರದರ ಶ್ರಮ ಇದೆ, ಅದು ಕೂಡ ಗಾಡ್ಸ್ ಗ್ರೇಸ್, ದೇವರ ಕೃಪೆಯಿಂದಾಗಿ. I used to wake him up in the middle of the night, 1 o'clock, 2 o'clock. Sister, wake him up. I'm urgent. I want it now. But never. He's always ready. Even night also,
yesterday night. 3 o'clock, 3:30 I was with him, Yeah. discussing things. So even ರಾತ್ರಿನೂ ಕೂಡ just praise God, just ನಮ್ಮ ಪ್ರದೀಪ್ ಬ್ರದರ್ ಪಾಪ ಏನೋ ಜಸ್ಟ್ ಕೆಲವೊಂದು ಕಾರ್ಯಗಳನ್ನ ಡಿಸ್ಕಷನ್ ಮಾಡುವಾಗ ಅವ್ರು ಬೆಡ್ಗೆ ಹೋಗಿದ್ದು 3:30. So Father, we thank you for Joshua. ಅಪ್ಪ ತಂದೆ, ವಿಶೇಷವಾಗಿ ಈ ಜೋಶುವ ಎಂಬ ನಿಮ್ಮ ಪ್ರೀತಿಯ ಮಗನಿಗಾಗಿ ಸ್ತೋತ್ರ. As he does that editing on the YouTube ನಲ್ಲಿ ಜಸ್ಟ್ ಆ ಎಲ್ಲ ವಿಡಿಯೋಗಳನ್ನ ಎಡಿಟಿಂಗ್ ಮಾಡುವಾಗ, thank you Lord that more and more time is spent abiding in your presence. ಹೆಚ್ಚೆಚ್ಚಾಗಿ ನಿಮ್ಮ ಪ್ರಸನ್ನತೆಯಲ್ಲಿ ಆತನು ನೆಲೆಗೊಳ್ಳುವುದಕ್ಕಾಗಿ ಸ್ತೋತ್ರ. And I thank you Lord that he is no longer going to depend on his own strength. ಯಾವ ಕಾರಣಕ್ಕೂ ಯಾವುದೇ ಏರಿಯಾದಲ್ಲೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ತನ್ನ ಸ್ವಂತ ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸಿಕೊಳ್ಳದಂತೆ, but be filled with your strength. ಸೊ ನಾವೆಲ್ಲರೂ ಕೂಡ ಯಾವ ರೀತಿ ನಿಮ್ಮ ಆ ಒಂದು ಶಕ್ತಿ ಸಾಮರ್ಥ್ಯದೊಂದಿಗೆ ನಾವು ತುಂಬಿಸಿದೀವೋ ಅದೇ ತರ ಅವರನ್ನು ಕೂಡ ತುಂಬಿಸಿದಿರಿ. And walk in the path of the light. ಸೊ ಬೆಳಕಿನ ಹಾದಿಯಲ್ಲಿ ಮುನ್ನಡೀತಾ ಇದ್ದೇವೆ, depending on God. ಅದೇ ರೀತಿ ಆ ಮಗನು ಕೂಡ ಬೆಳಕಿನ ಹಾದಿಯಲ್ಲಿ ಮುನ್ನಡೆಯುತ್ತಾ ನಿಮ್ಮ ಮೇಲೆ ಅವಲಂಬಿಸಿಕೊಂಡು ಮುನ್ನಡೆಯುವಂತಹ ನಿಮ್ಮ There are ಮಗನಾಗಿ so many ಮುನ್ನಡೆಯಲಿ. parents who are crying for their children. ಸೊ ಅನೇಕ ಈ ಒಂದು ವಿಡಿಯೋದಲ್ಲಿರುವಂತಹ ಪ್ರತಿಯೊಂದು ಅನೇಕ ಕುಟುಂಬಗಳು ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಕಣ್ಣೀರಿಡ್ತಾ ಇದ್ದಾರೆ. And we declare right now in the name of Jesus, ಈ ನಿಮಿಷದಲ್ಲಿ ನಾವು ಯೇಸುವಿನ ನಾಮದಲ್ಲಿ ಪ್ರಕಟಪಡಿಸ್ತಾ ಇದ್ದೇವೆ, every demonic force that is obstructing them and blocking them to be abiding in the presence of God. ಸೊ ಆ ಮಕ್ಕಳ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಲು ತಡೆ ಹಿಡಿದಿರುವಂತಹ ದುರಾತ್ಮನ ಕಾರ್ಯಗಳನ್ನ ಶಕ್ತಿಯನ್ನ ನಾಶಗೊಳಿಸ್ತಾ ಇದ್ದಾವೆ. We break that power right now in the name of Jesus. ಯೇಸುವಿನ ನಾಮದಲ್ಲಿ ಆ ದುರಾತ್ಮನ ಪ್ರತಿಯೊಂದು ಶಕ್ತಿಯನ್ನ ಯೇಸುವಿನ ಮುರಿದಾಗ್ತಾ ಇದ್ದಾವೆ. We speak to those demonic forces in the name of Jesus. Leave those children right now in the name of Jesus and come out of them in Jesus' name. ಯೇಸುವಿನ ನಾಮದಲ್ಲಿ ಆ ದುರಾತ್ಮನ ಶಕ್ತಿಯನ್ನ ನಾಶಗೊಳಿಸೋದು ಮಾತ್ರವಲ್ಲ, ಆ ಮಕ್ಕಳ ಜೀವಿತದಲ್ಲಿ ಇದುವರೆಗೂ ಉಪದ್ರವ ಕೊಡುತ್ತಿದ್ದಂತಹ ದುರಾತ್ಮನೆ ಯೇಸು ನಾಮದಲ್ಲಿ ನಾವು ನುಡಿತಾ ಇದ್ದೇವೆ. ಈ ಕ್ಷಣದಲ್ಲಿ ಯೇಸು ನಾಮದಲ್ಲಿ ಆ ಮಕ್ಕಳ ಜೀವಿತ ಹೊರಗೆ I declare these children are walking in the spirit. ಯೇಸು ನಾಮದಲ್ಲಿ ನಾವು ಪ್ರಕಟಪಡಿಸೋದವೆ ಈ ಮಕ್ಕಳು ಆತ್ಮದಲ್ಲಿ ನಡೆಯುವಂತ ಮಾರ್ಗದಲ್ಲಿ ಮುನ್ನಡೆಯುವಂತಾಗಲಿ. No longer fulfilling the lust of the flesh. ಯಾವ ಕಾರಣಕ್ಕೂ ಅವರು ಈ ರೀತಿ ಮುನ್ನಡೆಯುವಾಗ ಶಾರೀರಿಕವಂತ ಈ ಲೋಕದ ಯಾವುದೇ ಕಾರ್ಯಗಳಲ್ಲಿ ಅವರು ಯಾವ ಕಾರಣ ಬೀಳದಂತೆ ಮುನ್ನಡೆಯುವಂತಹ ಕಾರ್ಯವನ್ನು. Thank you so much for this anointing. ಅಪ್ಪ ತಂದೆಯೇ, ವಿಶೇಷವಾಗಿ ಈ ವಿಶೇಷವಾದ ಅಭಿಷೇಕಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. That they are no longer relying on their own strength. ಯಾವ ಕಾರಣಕ್ಕೂ ಅವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಅವಲಂಬಿಸಿಕೊಳ್ಳದೆ, but they can boldly and confidently say, ಅವರು ದೃಢತೆಯಿಂದ ವಿಶ್ವಾಸದೊಂದಿಗೆ ಅವರು ನಂಬಿ ನುಡಿಯುವಂತಾಗ್ಲಿ, that I can do all things through Jesus Christ who strengthens me from within. ಸೊ ನನ್ನ ಒಳಗಿನಿಂದ ನನ್ನನ್ನು ಬಲಪಡಿಸುವಂತ ಯೇಸು ಕ್ರಿಸ್ತರ ಶಕ್ತಿ ಸಾಮರ್ಥ್ಯದ ಮೂಲಕ ನಾನು ಎಲ್ಲವನ್ನ ಸಾಧಿಸ್ತೇನೆ ಎಂಬುದಾಗಿ ಅದನ್ನ ದೃಢವಾಗಿ ನುಡಿಯುವಂತಾಗ್ಲಿ. Thank you Lord that even though there are so many distractions coming from the world, ಸೊ ಈ ಲೋಕದಲ್ಲಿ ನಾನಾ ವಿಧವಾದ ಪ್ರಚೋದನೆಗಳು, ನಾನಾ ವಿಧವಾದ ಗಲಿಬಿಲಿ ಕಾರ್ಯಗಳು ಈ ಲೋಕದಿಂದ ಬಂದರೂ ಕೂಡ, thank you that their mind is set on you by the power of the Holy Spirit, by the power of the word. ಸೊ ಹೌದು, ಈ ಮಕ್ಕಳ ಮನಸ್ಸು ಪವಿತ್ರಾತ್ಮರ ಶಕ್ತಿಯೊಂದಿಗೆ ಪವಿತ್ರಾತ್ಮ ಭರಿತವಾದ ವಾಕ್ಯದ ಮೇಲೆ ಅವರ ಮನಸ್ಸು ಸೆಟ್ ಆಗಿರುವುದಕ್ಕಾಗಿ they will not be moved by the distractions. ಸೆಟ್ ಮಾಡಿಕೊಂಡಿರುವುದರಿಂದ ಯಾವ ಕಾರಣಕ್ಕೂ ಅವರ ಮನೋಭಾವನೆಗಳಿಗೆ ಅನುಗುಣವಾಗಿ ಪ್ರಚೋದನೆಗಳಿಗೆ ಅನುಗುಣವಾಗಿ ಮುನ್ನಡೆಯದೆ, but continue with the attraction that comes from the word of God. ಸೊ ದೇವರ ವಾಕ್ಯದ ಮೂಲಕ ಬರುವಂತಹ ಆಕರ್ಷಣೆಗೆ ಪ್ರೇರಿತರಾಗಿ ಮುನ್ನಡೆಯುವಂತಾಗ್ಲಿ. And walk the journey of prosperity, success and victory, not only for their lives, but leading others too into this life. ಸೊ ತಮ್ಮ ಜೀವಿತದಲ್ಲಿ ಸಮೃದ್ಧಿಯ, ಏಳಿಗೆಯ, ಯಶಸ್ಸಿನ ಆ ಮಹಾ ಜಯಶಾಲಿಯ ಹಾದಿಯಲ್ಲಿ ಇವರು ಮುನ್ನಡೆದು ಮಾತ್ರವಲ್ಲ, ಇವರ ಮುಖಾಂತರ ಅವರು ಸುತ್ತಮುತ್ತಲು ತಮ್ಮ ಸ್ನೇಹಿತರನ್ನ ತಾವು ಭೇಟಿ ಮಾಡೋ ಪ್ರತಿ ಮಕ್ಕಳನ್ನು ಕೂಡ ಈ ಹಾದಿಯಲ್ಲಿ ಮುನ್ನಡೆಸಲು ಇವರು ಒಂದು ಮಾರ್ಗದರ್ಶಿಯಾಗಿ ಜೀವಿಸುವಂತಾಗಲಿ. Thank you for teaching us that abiding in the presence of God, ಹೌದು ಅಪ್ಪ ತಂದೆಯೇ, ಈ ಒಂದು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದರ ಬಗ್ಗೆ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. gives us great pleasure to be with you. ಸೊ ನಾವು ನಿಮ್ಮೊಂದಿಗೆ ಕಾಲ ಕಳೆಯಲು, ನಿಮ್ಮೊಂದಿಗೆ ಇಷ್ಟೊತ್ತು ಕಾಲ ಕಳೆಯಲು ನೆಲೆಗೊಳ್ಳಲು ಒಂದು ಬಯಕೆ ನಮ್ಮನ್ನು ಉತ್ಪತ್ತಿ ಮಾಡಿದ್ದಕ್ಕಾಗಿ ಸ್ತೋತ್ರ. That leads to life of prosperity and success. ಆ ಒಂದು ನಿಮ್ಮಲ್ಲಿ ನಿಮ್ಮ ಪ್ರಸನ್ನತೆ ನೆಲೆಗೊಳ್ಳುವಂತದ್ದು ನಮ್ಮನ್ನ ಏಳಿಗೆಗೂ, ಯಶಸ್ಸಿಗೂ, ಮಹಾ ಜಯಶಾಲಿಗೂ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ. Thank you Lord that all the children are enjoying this pleasure with you. ಸೊ ಎಲ್ಲ ಮಕ್ಕಳು ಕೂಡ ನಿಮ್ಮೊಂದಿಗೆ ಈ ಒಂದು ಸಂತೋಷವನ್ನ, ಈ ಒಂದು ಬಯಕೆಯನ್ನ ಅವರು ಸಂಪೂರ್ಣವಾಗಿ ಅನುಭವಿಸುತ್ತಿರುವುದಕ್ಕಾಗಿ. Thank you Lord that the children are filled with joy in the name of Jesus. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ, ಪ್ರತಿಯೊಂದು ಕುಟುಂಬದಲ್ಲಿ ಮತ್ತು ಒಂದೊಂದು ಮಕ್ಕಳು ಕೂಡ ಈ ಆನಂದವನ್ನು ಅನುಭವಿಸುತ್ತಿರುವುದಕ್ಕಾಗಿ ಸ್ತೋತ್ರ. Thank you for answering our prayer. ನಮ್ಮ ಪ್ರಾರ್ಥನೆಗೆ ಪ್ರಭು ಯೇಸುವಿನ ನಾಮದಲ್ಲಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್.
Amen. Praise God. Praise God. What's the last line you wrote? Negative battles cause us to worry. Okay, right on. We can become so distracted. We can become so distracted that we may not feel like we can become distracted. We can become so distracted that we may not feel like doing, that we may even not feel like doing what we know to do. What we know to do. For example, Adam and Eve knew that they were not supposed to eat the fruit of the tree. So ಏದೆನ್ ತೋಟದಲ್ಲಿ ಆದ ಮತ್ತು ಹವ್ವಳಿಗೆ ಅವರಿಗೆ ಗೊತ್ತಿತ್ತು ಈ ಮರದ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ ಮರದ ಹಣ್ಣನ್ನು ತಿನ್ನಕೂಡದು ಎಂಬುದಾಗಿ. They knew that they were not supposed to eat the fruit of that particular tree. So ಆ ಒಂದು ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬುದಾಗಿ ಅವರು ಗೊತ್ತಿತ್ತು. But Satan gave them such distraction and such temptation and so much of greed and lust that they fell into the trap. So ಆದರೆ ಸೈತಾನನು ಆ ಮರದ ಹಣ್ಣನ್ನೇ ತಿನ್ನುವಂತೆ ಪ್ರಚೋದನೆ ಕೊಟ್ಟಿದ್ದು ಮಾತ್ರವಲ್ಲ, ಅವರಲ್ಲಿ ದುರಾಸೆನ ಉತ್ಪತ್ತಿ ಮಾಡಿದ ಮಾತ್ರವಲ್ಲ, ಅದರ ಬಯಕೆಯನ್ನ ದುರಾಸೆಯನ್ನ ಅದನ್ನ ಪಡ್ಕೊಳ್ಬೇಕೆಂಬ ಆ ಬಯಕೆಯನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಅನುಗುಣವಾಗಿ ಕಾರ್ಯ ಮಾಡಿದ್ರಿಂದ ಅವರೇ ತಮ್ಮ ವಿನಾಶವನ್ನ ಅವರಿಗೆ ಮಾತ್ರವಲ್ಲ ಅವರ ಸಂತತಿಗೆ ತಂದುಕೊಂಡ್ರು. They ended up in disobedience. ಅವರು ಕೊನೆಗೆ ಅವಿಧೇಯರಾಗಿ ನಡೆದರು, destroying the present and the future. ಸೊ ಅವರು ತಮ್ಮ ಆಗಿನ ಭವಿಷ್ಯವನ್ನ ಮತ್ತು ಅವರ ಮುಂದಿನ ಭವಿಷ್ಯವನ್ನ ಸಂಪೂರ್ಣ ಹಾಳು ಮಾಡಿಕೊಂಡ್ರು. They were totally abiding in the presence of God. ಅವರು ಮೊದಲು ಸಂಪೂರ್ಣವಾಗಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ರು. Distraction took them out of the presence of God. ಆದರೆ ಗಲಿಬಿಲಿ ಪಡಿಸುವಂತ ಕಾರ್ಯವು ಅವರನ್ನ ದೇವರ ಪ್ರಸನ್ನದಿಂದ ಹೊರಗೆ ತೆಗೆದುಕೊಂಡು and every work of Satan began to manifest in their life. ಆಗ ಅವರ ಜೀವಿತದಲ್ಲಿ ದೇವರ ಪ್ರಸನ್ನತೆಯಿಂದ ಹೊರಗೆ ಬಂದಾಗ ಸೈತಾನನ ಪ್ರತಿಯೊಂದು ಕಾರ್ಯಗಳು ಅವರ ಜೀವನದಲ್ಲಿ ಕಾರ್ಯಗತಗೊಂಡವು. So right on, despite our feelings, or current circumstances, we must continue to obey. We must continue to obey God. We must continue to obey God. Despite our feelings or current circumstances, we must continue to obey God. ನಮ್ಮ ಈಗಿನ ಪರಿಸ್ಥಿತಿಗಳು ಅಥವಾ ನಮ್ಮ ಮನೋಭಾವನೆಗಳ ಬದಲಾಗಿ ನಾವು ನಿರಂತರವಾಗಿ ದೇವರಿಗೆ ವಿಧೇಯರಾಗುವುದನ್ನು ಮುನ್ನಡೆಸಿಕೊಂಡು ಹೋಗಬೇಕು. ವಿಧೇಯತೆ ತೋರುವುದನ್ನ ಮುನ್ನಡೆಸಿಕೊಂಡು ಹೋಗಬೇಕು. Praise God. Praise God. So obedience is a must. ಸೊ ಹಾಗಾಗಿ ವಿಧೇಯತೆ ಎನ್ನುವಂಥದ್ದು ಇರಲೇಬೇಕಾಗಿರುವಂಥದ್ದು. So all this opposition that comes into our life, so from our own people, in the relatives, in the job, with our colleagues, with our friends, why is Satan doing all this? So that he can distract you from obeying God's word. ಸೊ ನಮ್ಮ ಕುಟುಂಬದಲ್ಲಿರುವಂತ ನಮ್ಮ ಪ್ರೀತಿ ಪಾತ್ರ ಮೂಲಕ ಆಗಿರ್ಬೋದು, ನಮ್ಮ ಸಂಬಂಧಿಕರ ಮೂಲಕ, ಸ್ನೇಹಿತರ ಮೂಲಕ, ಅಥವಾ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿರುವಂತ ಮೇಲಧಿಕಾರಿಗಳ ಮೂಲಕ ಅಥವಾ ನೆರೆಹೊರೆಯವರ ಮೂಲಕ ಎತ್ತಕ್ಕೆ ದುರಾತ್ಮನ ಈ ರೀತಿಯ ತೊಂದರೆಗಳನ್ನು ತರ್ತಾ ಇದ್ದಾನೆ ಅಂತಂದ್ರೆ ನಮ್ಮನ್ನ ದೇವರ ಪ್ರಸನ್ನತೆ ನೆಲೆಕೊಂಡು ನಮ್ಮನ್ನ ಗಲಿಬಿಲಿ ಮಾಡಿ ಅಲ್ಲಿಂದ ಹೊರಡೆ ಕರ್ಕೊಂಡು ಹೋಗ್ಲಿಕ್ಕಾಗಿ. So studying the word, setting your mind on the word, obeying the word, all this time that you spend with the Lord, you are abiding in the presence of God. ಸೊ ದೇವರ ವಾಕ್ಯವನ್ನ ಅಧ್ಯಯನ ಮಾಡುವಂಥದ್ದು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಿಮ್ಮ ಮನಸ್ಸಿನ ಆಲೋಚನೆ ಬದಲಾಯಿಸಿಕೊಂಡು ನಿಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಳ್ಳುವಂಥದ್ದು, ದೇವರ ವಾಕ್ಯದ ಪ್ರಕಾರ ಕಾರ್ಯವನ್ನ ಕೈ ನೋಡುವಂಥದ್ದು. ಈ ಎಲ್ಲಾ ಕಾರ್ಯಗಳು ಮಾಡುವಾಗ ನೀವು ದೇವರ ಪ್ರಸನ್ನತೆ ಮುನ್ನಡಿತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ದೇವರೊಂದಿಗೆ ಮುನ್ನಡಿತಾ ಇದ್ದೀರಿ, ದೇವರ ಪ್ರಸನ್ನತೆ ನೆಲೆಗೊಂಡಿದ್ದೀರಿ ಎಂಬುದಾಗಿ. Dada spends all the time with the word. Only word. Dada went to meet somebody. ಸೊ ಈಗ ನಾನು ದೇವರ ವಾಕ್ಯದಲ್ಲಿ ನಾನು ಹೆಚ್ಚಿನ ಸಮಯ ಹಗಲು ರಾತ್ರಿ ಕಾಲ ಕಳೀತಾ ಇದ್ದೇನೆ. He was praying over that person. ನಾನು ಈಗ ಯಾರನ್ನೋ ಒಬ್ಬರನ್ನ ಭೇಟಿ ಮಾಡ್ಲಿಕ್ಕೆ ಹೋದೆ, ಆಗ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿದೆ. He had fever. ಸೊ ಆ ವ್ಯಕ್ತಿಗೆ ಜ್ವರ ಇತ್ತು. Next day he came to know that that patient had COVID. ಸೊ
ಆಗ ಮುಂದಿನ ಮಾರನೇ ದಿನ ಗೊತ್ತಾಯ್ತು ಆ ವ್ಯಕ್ತಿಗೆ ಕೋವಿಡ್ ಇತ್ತು ಎಂಬುದಾಗಿ. ನನಗೆ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಸೊ ಆ ಸಂದರ್ಭದಲ್ಲಿ ಜಸ್ಟ್ ಆ ವ್ಯಕ್ತಿಗೆ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ತನಕ ಗೊತ್ತಿಲ್ಲ ಅವ್ರು ಕೋವಿಡ್ ಇದೆ ಎಂಬುದಾಗಿ. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಕೆಮ್ತಾ ಇದಾರೆ, ಆದ್ರೂ ಕೂಡ ನಾರ್ಮಲ್ ಕಾಫ್ ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಆದ್ರೆ ಅವರ ಪತ್ನಿ ಹೇಳಿದ್ದು ಇಲ್ಲ ಇಲ್ಲ ಇವರಿಗೆ ಕೋವಿಡ್ ಇದೆ ಎಂಬುದಾಗಿ. ಆ ಕ್ಷಣ ಮನೇಲಿ ಯಾರು ಕೂಡ ಗೊತ್ತಿಲ್ಲ, ಅವತ್ ನಿದ್ರೆ ಬರ್ತಾ ಇಲ್ಲ, ಜಸ್ಟ್ ಊಟ ತಿಂದಿದ್ದಾನೆ, ಊಟ ಗಂಟ್ಲಿ ಮೇಲೇ ಇದೆ, ಇಲ್ಲೇ ಇದೆ ಊಟ, ಒಳಗಡೆ ಹೋಗ್ತಾ ಇಲ್ಲ, ಹೋಲ್ ನೈಟ್. ಸೊ ಆ ರೀತಿ ಪರಿಸ್ಥಿತಿ ಇದೆ. ಹೋಲ್ ನೈಟ್ ಅಷ್ಟು ಫಿಯರ್ ಗ್ರಿಪ್ ಮಾಡಿದೆ. ನಾನಾ ವಿಧವಾದ ಕಾರ್ಯಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತದೆ, ಜ್ವರ, ಹೈ ಫೀವರ್ ಬಂದಿದೆ. ಹೈ ಫೀವರ್. When you did not get fear of COVID? ಯಾರಿಗೂ ಕೂಡ ಗೊತ್ತಿಲ್ಲ ಮನೆಯಲ್ಲಿ. So it affected you. Yeah. So the whole night was he in the presence of God? ಹಾಗಾದ್ರೆ ಈಗ ನಾನು ಇಡೀ ದಿನ ದೇವರ ಪ್ರಸನ್ನದಲ್ಲಿ ಇದ್ದೇನಾ ರಾತ್ರಿ ಎಲ್ಲ? That lady's one sentence. Always total as a different route. Yes. Full night driving. Yeah. So ಆ wrong journey. ಆ ಪತ್ನಿಯ ಅಂದ್ರೆ ಆ ಕುಟುಂಬದಲ್ಲಿದ್ದ ಪತ್ನಿಯ ಒಂದೇ ಒಂದು ನುಡಿ ಜಸ್ಟ್ ಇದುವರೆಗೂ ದೇವರ ಪ್ರಸನ್ನ ಕಾಲ ಕಳೆದಿದ್ರು ಕೂಡ ಜಸ್ಟ್ ಅದೊಂದೇ ಒಂದು ವರ್ಡ್ ಅದಕ್ಕೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಮುನ್ನಡೆಸದ. He is a very honest man. Because preacher don't like to confess all these things. ಯಾಕಂದ್ರೆ ಪ್ರಬೋಧಕರು ಖಂಡಿತವಾಗಿಯೂ ಅದನ್ನ ಯಾವ ಕಾರಣ ಹೇಳ್ಕೊಳ್ಳೋದಿಲ್ಲ. What will people think about me? ಯಾಕೆ ಹೇಳ್ಕೊಳ್ಳೋದ್ರೆ ನಾನು ಈ ರೀತಿಯನ್ನು ನನಗಾಗಿರೋದು ಹೇಳ್ಬಿಟ್ರೆ ಜಸ್ಟ್ ಜನರು ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ ಎಂಬುದಾಗಿ. When I came to know about COVID, I was in Dubai. ಸೊ ಇವರು ದುಬೈ ಇರುವಾಗ ಜಸ್ಟ್ ಕೋವಿಡ್ ವಿಷಯವನ್ನು ಹೇಳ್ತಾ ಇದಾರೆ. The house where I was staying, the husband got it. ಸೊ ಇವರು ಯಾವ ಜಾಗದಲ್ಲಿ ಇದ್ರು, ಯಾವ ಮನೇಲಿದ್ರು, ಅವರ ಮನೇಲಿರುವಂತ ಗಂಡನಿಗೆ because he had to pick up his workers who had positive, put them in the car and take them to the hospital. ಸೊ ಆ ಮನೆಯಲ್ಲಿರುವಂತ ಯಜಮಾನಿಗೆ ಕೋವಿಡ್ ಬಂದಿದೆ. ಯಾಕಂದ್ರೆ ಅವರು ತಮ್ಮ ಕಾರಲ್ಲಿ ಕೋವಿಡ್ ಬಂದಿರುವಂತ ವ್ಯಕ್ತಿಗಳನ್ನ ಪೇಷಂಟ್ಗಳನ್ನ ತೆಗೆದುಕೊಂಡು ಹಾಸ್ಪಿಟಲ್ ಸೇರಿಸ್ತಾ ಇದ್ರು, ಅಂತ ಪ್ರತಿದಿನ ಮಾಡ್ತಾ ಇದ್ರು. He had no fear. ಅವ್ರಿಗೆ ಯಾವುದೇ ಭಯ ಇರಲಿಲ್ಲ. Then he started getting. ಸೊ ಆಗ ಅದವರು ಕೋವಿಡ್ ಅಂದ್ರೆ ಭಯ ಇರಲಿಲ್ಲ, ಬಟ್ ಯಾವಾಗ ಇವರಿಗೆ ಬಂತು ಆಗ ಅವರು ಕೂಡ ಭಯಕ್ಕೊಳಗಾದ್ರು. So he was fighting at home. ಸೊ ಮನೆಯಲ್ಲಿ ಅದರೊಂದಿಗೆ ಹೋರಾಟ ಮಾಡ್ತಾ ಇದಾರೆ. Did not take a painkiller or any medicine. ಯಾವುದೇ ವಿಧವಂತಹ ಮಾತ್ರೆಗಳು ತೆಗೆದುಕೊಳ್ತಾ ಇಲ್ಲ, ಔಷಧಿ ಯಾವ್ದು ತೆಗೆದುಕೊಳ್ತಾ ಇಲ್ಲ. Would sit in the class. ಬಟ್ ಆದ್ರೆ ಅವರ ಮನೆಯಿಂದನೇ ಇದೇ ತರ ಜೂಮ್ ತರಗತಿ ಮಾಡುವಾಗ ಮುಂದೆ ಕೂತ್ಕೊಳ್ತಾ ಇದ್ರು ಅಷ್ಟೇ. ದೇವರ ವಾಕ್ಯ ಆಲಿಸ್ತಾ ಇದ್ರು. After 10 days he became all right. Absolutely all right. 10 ದಿನಗಳಾದ್ಮೇಲೆ ಯಾವುದೇ ಔಷಧಿ ಇಲ್ಲ, ಸರಿಯಾದ್ರು. Now the wife got it. ಈಗ ನೆಕ್ಸ್ಟ್ ಅವರ ಪತ್ನಿ ಬಂತು. And wife is a champion in taking medicines. Why you would say plenty of medicines. So ಅವರ ಪತ್ನಿ ಔಷಧಿ ತೆಗೆದುಕೊಳ್ಳೋದ್ರಲ್ಲಿ ತುಂಬಾ ಚಾಂಪಿಯನ್. Small thing she'll go to the hospital. ಸೊ ಸಣ್ಣ ತಲೆನೋವು ಬಂದ್ರು ಅಷ್ಟೇ, ವಿಷಯ ಬಂದ್ರು ಅಷ್ಟೇ, ಹಾಸ್ಪಿಟಲ್ ಹೋಗ್ತಾ ಇದ್ರು. But on that day, 10 days for teaching, and now the teaching is going on at home, she decided not to go to the hospital. ಸೊ ಆ 10 ದಿನಗಳ ಪ್ರಬೋಧನೆ ಮತ್ತು 10 ದಿನಗಳಿಂದ ತನ್ನ ಪತಿ ಕೂಡ ಸಂಪೂರ್ಣ ಗುಣ ಆಗಿರುವಂತದ್ದು, ಮತ್ತು ತದನಂತರ ಏನ್ ಪ್ರಬೋಧನೆ ಮಾಡ್ತಾ ಇದಾರೋ ಈಗ ಅವರು ಡಿಸೈಡ್ ಮಾಡಿದ್ದಾರೆ ನಾನು ಆಸ್ಪತ್ರೆಗೆ ಹೋಗೋದಿಲ್ಲ. She could not bear, so she took painkiller. ಸೊ ಆದ್ರೂ ಕೂಡ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಆದ್ರೂ ಕೂಡ ನೋವಿನ ಮಾತ್ರೆಯನ್ನ ನೋವಿಂದ ಬಿಡುಗಡೆ ಮಾಡುವಂತ ಮಾತ್ರೆ. 20 days COVID at home. ಸೊ ಮನೆಯಲ್ಲೇ 20 ದಿನಗಳ ಕಾಲ ಕೋವಿಡ್ ಅವ್ರ ಮೇಲೆ ಇತ್ತು. I would sit with them. ಸೊ ಈಗ ಅವ್ರ ಜೊತೆಲೆ ಇವರು ಜಸ್ಟ್ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅವ್ರು ಮಾಡುವುದು ಅಡಿಗೆನ ತಿಂತಾ ಇದಾರೆ. I would drink from their glass. ಅವರು ಏನು ನೀರು ಕುಡಿತಾರೆ ಇಟ್ಟಿದಾರೆ ಅದೇ ನೀರು ತೆಗೆದುಕೊಂಡು ಕುಡಿತಾ ಇದಾರೆ. And they would see me, nothing is happening. ಅವರು ಯೋಚನೆ ಮಾಡ್ತಿದ್ರೆ ಇವ್ರಿಗೆ ಏನು ಬರ್ಲಿಲ್ವಲ್ಲ ಎಂಬುದಾಗಿ. I would go to people's house who had COVID. ಸೊ ಇವರು ಕೋವಿಡ್ ಇರುವಂತಹ ಮನೆಗಳನ್ನ ಭೇಟಿ ಮಾಡುವಾಗ there's a doctor there, full family positive. ಸೊ ಆ ವೈದ್ಯರ ಕುಟುಂಬಕ್ಕೆ ಇವರು ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಯವರ ಅವರ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗೂ ಕೋವಿಡ್ ಅಟ್ಯಾಕ್ ಆಗಿದೆ. ಡಾಕ್ಟರ್ ಅವ್ರ ಕುಟುಂಬದವರು ಅವರೆಲ್ಲರೂ ಕೂಡ ಮನೆಯಲ್ಲಿದ್ರು ಕೂಡ ಎಲ್ಲರೂ ಮಾಸ್ಕ್ ಧರಿಸ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ಇವ್ರು ಹೋಗಿ ಜಸ್ಟ್ ಹಗ್ ಮಾಡಿ ಬಿಗಿಯಾಗಿ ತಪ್ಪಿಕೊಂಡು why do you fear? ಸೊ ಯಾತಕ್ಕೆ ನೀವು ಭಯ ಪಡ್ತಾ ಇದ್ದೀರಿ? That's a distraction. ಅದಾಗಿದೆ ನಿಮ್ಮನ್ನ ಗಲಿಬಿಲಿ ಪಡಿಸುವಂತ ಕಾರ್ಯ. I said watch me, tomorrow I'll be on the TV. ಸೊ ಖಂಡಿತವಾಗಿಯೂ ನೋಡಿ, tomorrow I'll be on the screen. ಸೊ ನಾನು ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ವಿಡಿಯೋದಲ್ಲಿ ನೋಡಿ. ನಾನು second day I went to meet them. ಸೊ 2ನೇ ದಿನ ಅವ್ರನ್ನ ಭೇಟಿ ಮಾಡಕ್ ಹೋದ್ರು. For 4 days I went to meet them. ಸೊ ಅವರ 4 ದಿನಗಳ ಕಾಲ ಹೋಗಿ ಭೇಟಿ ಮಾಡಿದ್ರು. But when they saw me, living without fear, and I was on the screen,
From the next day, the mask went, they all sat on the same table and studied. ಸೊ 3 days COVID po. ಸೊ 3-4 ದಿನಗಳಾದ್ಮೇಲೆ ಇವ್ರು ಬಂದು ಹೋಗುವಂತಂದ್ರೆ ಇವ್ರಲ್ಲಿ ಯಾವುದೇ ಭಯ ಇಲ್ಲ. ಆದ್ರೂ ಕೂಡ ಸ್ಕ್ರೀನ್ ಅಲ್ಲಿ ಇವರು ಮಾಮೂಲಿ ಯಾವ ರೀತಿ ಯಥಾವತ್ತಾಗಿ ಪ್ರಬೋಧನೆ ಮಾಡ್ತಾ ಅದೇ ತರ ಪ್ರಬೋಧನೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಆಗ 4 ದಿನಗಳಾದ್ರೂ ಕೂಡ ಈ ವ್ಯಕ್ತಿ ಭಯ ಪಡ್ತಾ ಇಲ್ಲ, ಈ ವ್ಯಕ್ತಿ ಏನು ಆಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ಅವರು ಕೂಡ ಜಸ್ಟ್ ಮಾಸ್ಕ್ ಅನ್ನೆಲ್ಲ ತೆಗೆದುಬಿಟ್ಟು ಡೈನಿಂಗ್ ಟೇಬಲ್ ಕೂತ್ಕೊಂಡು ಇವರೊಂದಿಗೆ ಊಟ ಮಾಡಿ ಕೊನೆಗೆ ದೇವರ ವಾಕ್ಯ So many people died not of COVID. So they died because of fear. Yes. ಅನೇಕ ಜನರು ಸತ್ತು ಹೋಗಿರುವಂತದ್ದು, ಮರಣ ಹೊಂದಿರುವಂತದ್ದು. ಈವನ್ ವೈದ್ಯರ ರಿಪೋರ್ಟ್ ಕೂಡ ಹೇಳ್ತದೆ ಏನಂತಂದ್ರೆ ಜನರು ಸತ್ತು ಹೋಗಿರುವಂತದ್ದು ಕೋವಿಡ್ ಇಂದಲ್ಲ, ಅದು ಕೋವಿಡ್ ಸಾಯಿಸುವಂತ ಮೊದಲೇ ಭಯದಿಂದಾಗಿ ಸತ್ತು ಹೋಗಿದ್ದಾರೆ ಎಂಬುದಾಗಿ. So the 10 spies did not die because of the giants. ಸೊ ಇಸ್ರೇಲ್ ಮಕ್ಕಳಲ್ಲಿ ಜಸ್ಟ್ 12 ಮಂದಿ ನಾಯಕರಲ್ಲಿ 10 ಮಂದಿ ನಾಯಕರು ಮಾರ್ಗ ಮಧ್ಯದಲ್ಲಿ ಸತ್ತು ಹೋಗಿದ್ದು ಯಾವ ಕಾರಣಕ್ಕೂ ಆ ವಾಗ್ದಾನ ನಾಡಿನಲ್ಲಿ ಇದ್ದಂತಹ ರಾಕ್ಷಸರ ನಿಮಿತ್ತವಾಗಿ ಅಲ್ಲ. But they died because of the fear of giants. ಸೊ ಅಲ್ಲಿದ್ದಂತಹ ರಾಕ್ಷಸರ ಮೇಲಿನ ಭಯದಿಂದಾಗಿ 10 ಮಂದಿ ನಾಯಕರ ಲೀಡರ್ಗಳಾಗಿದ್ರು ಕೂಡ ಅವರು ಸತ್ತು ಹೋದ್ರು. And those 10 leaders were full of fear. They gave to the whole congregation that same disease. ಸೊ ಯಾವಾಗ ಅಲ್ಲಿರುವಂತಹ ರಾಕ್ಷಸರುಗಳ ಮೇಲಿನ ಭಯವನ್ನ ಹೊಂದಿದಂತಹ 10 ಮಂದಿ ನಾಯಕರುಗಳು ಅಲ್ಲಿಂದ 2.5 ರಿಂದ 3 ಮಿಲಿಯನ್ ಜನರು ಇಸ್ರೇಲ್ ಮಕ್ಕಳಿದ್ರು, ಅವರಿಗೆ ಅದೇ ವೈರಸ್ ಹರಡಿದ್ರು. So now all the Israelites died. About 20 years, all of them died. ಸೊ 20 ವರ್ಷದ ಮೇಲ್ಮಟ್ಟದಲ್ಲಿರುವಂತ ಎಲ್ಲ ಇಸ್ರೇಲ್ ಮಕ್ಕಳೆಲ್ಲರೂ ಕೂಡ ಸಂಪೂರ್ಣವಾಗಿ ಆ ಭಯದಿಂದಾಗಿ ಮಾರ್ಗ ಮಧ್ಯದಲ್ಲಿ ಸತ್ತು ಹೋದ್ರು. Joshua and Caleb were walking in the spirit. ಆದ್ರೆ ಆ 12 ಮಂದಿ ನಾಯಕರಲ್ಲಿ ಬರೀ ಇಬ್ರು, ಯೆಹೋಶುವ ಮತ್ತು ಕಾಲೇಬ್, ಇವರಿಬ್ರು ಮಾತ್ರ ಆತ್ಮದಲ್ಲಿ ಆತ್ಮಿಕವಾಗಿ ಮುನ್ನಡೆತಾ ಇದ್ರು. Obeying the word of God. ದೇವರ ವಾಕ್ಯಕ್ಕೆ ವಿಧೇಯತೆ ತೋರ್ತಾ ಇದ್ರು. They survived. ಅವರು ಯಾವುದೇ ಕಾರಣಕ್ಕೂ ಆ ಒಂದು ಕಾರ್ಯ ಅವ್ರಿಗೆ ಸಂಭವಿಸಲಿಲ್ಲ, ಅವರು ಸಂಪೂರ್ಣವಾಗಿ ರಕ್ಷಣೆ ಹೊಂದಿದ್ರು. Praise God. Praise God. So there were thermometers, 10 spies. ಸೊ 10 ಮಂದಿ ನಾಯಕರುಗಳು ಥರ್ಮೋಮೀಟರ್ ನ ಮನಸ್ಥಿತಿಯನ್ನು ಹೊಂದಿದ್ರು. The wife told the thermometer reading of the husband, where you went to pray. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಪತ್ನಿ ಅವರ ಅಲ್ಲಿರುವ ಪರಿಸ್ಥಿತಿಯನ್ನ ಥರ್ಮೋಮೀಟರ್ ತರ ಹೇಳಿದ್ದಾರೆ. Did she say before you prayed or after she prayed? ಪ್ರೇಯರ್ ಮಾಡುವಾಗ. In between. So when you are setting the thermostat setting, she opened a thermometer. ನಾನು ಅಲ್ಲಿರೋ ವ್ಯಕ್ತಿಗಳನ್ನ ಥರ್ಮೋಸ್ಟಾಟ್ ರೀತಿಯಲ್ಲಿ ಸೆಟ್ ಮಾಡ್ಬೇಕಂತ ಹೋಗಿದ್ದೇನೆ. ಬಟ್ ಆದ್ರೆ ಅಲ್ಲಿರಂತ ಆ ಸಹೋದರಿ ತಮಗಿರುವಂತ ಥರ್ಮೋಮೀಟರ್ ನ ಮನಸ್ಥಿತಿಯನ್ನ ನುಡಿದ್ರು. The moment she finished, prayer finished, she became thermometer. ಪ್ರಾರ್ಥನೆ ಮುಗಿದ ತಕ್ಷಣ ಅಲ್ಲಿಂದ ಹೊರಗೆ ಬರುವಾಗಲೇ ಥರ್ಮೋಸ್ಟಾಟ್ ರೀತಿ ಸೆಟ್ಟಿಂಗ್ ಇದ್ದ ನನ್ನ ಸೆಟ್ಟಿಂಗ್ ಥರ್ಮೋಮೀಟರ್ ತರ ಪರಿವರ್ತನೆ ಆಗುತ್ತೆ. Full night battle with thermometer and thermostat. ಸೊ ಇಡೀ ರಾತ್ರಿ ನಾನು ಆ ಪರಿಸ್ಥಿತಿಯನ್ನ ಯಾವ ರೀತಿ ಎದುರಿಸಿದೆ, ಥರ್ಮೋಮೀಟರ್ ಆಗಿನ ಥರ್ಮೋಸ್ಟಾಟ್ ಆಗಿನ ಥರ್ಮೋಮೀಟರ್ ಆಗಿನ. Thermometer will tell you what is the current situation. ಸೊ ಥರ್ಮೋಮೀಟರ್ ಏನ್ ಹೇಳ್ತದೆ ಅಂತಂದ್ರೆ ನಿಮಗಿರುವಂತ ಪರಿಸ್ಥಿತಿಯನ್ನ ಅದು ಹೇಳ್ತದೆ. Thermostat will say, I know the current situation, but that's not what I'm interested in. My desire is to set up this temperature and will demand the compressor, keep it on till you get the temperature. ಸೊ ಆದ್ರೆ ಥರ್ಮೋಸ್ಟಾಟ್ ಹೇಳ್ತದೆ ನಾನು ಆಲ್ರೆಡಿ ಯಾವ ಲೆವೆಲ್ಗೆ ಸೆಟ್ ಆಗಿದೆಯೋ ಆ ಸೆಟ್ಟಿನ ಅನುಗುಣವಾಗಿ, ಆ ಸೆಟ್ಟಿಂಗ್ ಅನುಗುಣವಾಗಿ ಸುತ್ತಮುತ್ತಲ ಪರಿಸ್ಥಿತಿ ಏನೇಳಿದ್ರು ಕೂಡ ಯಾವ ಕಾರಣಕ್ಕೂ ಎಲ್ಲ ಪರಿಸ್ಥಿತಿಯನ್ನ ಸೆಟ್ ಆಗಿರುವಂತಹ ಪರಿಸ್ಥಿತಿಯ ಆ ಮಟ್ಟಕ್ಕೆ ನಾನು ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಹೇಳ್ತದೆ. Morning thermometer thermostat baba. ಸೊ ಮಾಡಿದಿನ ಬೆಳಿಗ್ಗೆ ಯಾವ ರೀತಿ ಸೆಟ್ಟಿಂಗ್ ಹೊಂದ್ಕೊಂಡೆ ಥರ್ಮೋಸ್ಟಾಟ್? Morning acha wife gave me good teaching. No, just when I sit with the Lord. So that's the time you realized your mistake. Yes. And you became a thermostat. Yes. That's why these three did not become thermometer. Yes. ಸೊ ಯಾಕಂದ್ರೆ ಜಸ್ಟ್ ಆ ಟೈಮ್ ನಾನು ಮಲ್ಲಿಗೆ ಹೋದ್ರೂ ಇದ್ರೆ ಬರ್ತಲ್ಲ, ತದನಂತರ ನಾನು ರೂಮ್ ಬಂದು ದೇವರ ವಾಕ್ಯ ಸ್ಟಡಿ ಮಾಡುವಾಗ ಜಸ್ಟ್ ಬೆಳಿಗ್ಗೆ ಆಗಷ್ಟರಲ್ಲಿ ಮತ್ತೆ ನನ್ನ ಆ ಒಂದು ತಪ್ಪಿನ ಅರಿವಾಯ್ತು. ತದನಂತರ ಮತ್ತೆ ಥರ್ಮೋಸ್ಟಾಟ್ ಆಗಿ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡ್ ಬಂದೆ. ಹಾಗಾಗಿ ಆ ಥರ್ಮೋಮೀಟರ್ ಮನಸ್ಥಿತಿ ಏನು ಹೊಂದಿದ್ನೋ ಅದು ಆ ಸಂದರ್ಭದಲ್ಲಿ ನನ್ನ ಪತ್ನಿಗಾಗ್ಲಿ ಇವ್ರ ಮಕ್ಕಳಿಗಾಗ್ಲಿ ಗೊತ್ತಿರಲಿಲ್ಲ ರಾತ್ರಿ. So write down about Alvin parable. We must spend our time doing the do's so that we'll not have time to do the don'ts.
will not have time to do the don'ts. ನಾವು ಯಾವುದನ್ನು ಮಾಡಬೇಕಾಗಿದೆಯೋ ನಾನು ಯಾವುದನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡಲು ನಾವು ಸಮಯವನ್ನ ಕಾಲ ಕಳೆಯುವುದಾದರೆ ನಾವೆಂದಿಗೂ ಮಾಡಬಾರದನ್ನ ಮಾಡುವುದಿಲ್ಲ. ನಾವೆಂದಿಗೂ ಮಾಡಬಾರದನ್ನ ಮಾಡುವುದಿಲ್ಲ. New Year, new resolution. New Year, I will not do this. I will not do this. Richard, yes. This year I take a resolution. No, I will not do this. Before the day got over, I did it. ಸೊ ಹೊಸ ವರ್ಷ ಬಂದ ತಕ್ಷಣ ಹೊಸ ವರ್ಷದಲ್ಲಿ ಅನೇಕರು ಆ ಒಂದು ವಾಗ್ದಾನ ಮಾಡ್ತವೆ. ಏನಂತಂದ್ರೆ ಈ ವರ್ಷ ನಾನು ಇದನ್ನ ಮಾಡೋದಿಲ್ಲ ಎಂಬುದಾಗಿ ವರ್ಷ ಪೂರ್ತಿ ನಾನು ಇದೇ ತರ ಈ ಕಾರ್ಯಗಳು ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ತೀವಿ. ಆದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಆ ದಿನ ಮುಗಿಯೋಷ್ಟರಲ್ಲೇ ಯಾವುದನ್ನ ಮಾಡಬಾರದು ಎಂಬುದಾಗಿ ಅಂತ ಇದ್ವೋ ಅದನ್ನೇ ಮಾಡ್ಬಿಟ್ಟಿರ್ತೇವೆ, ಹೆಚ್ಚಿಗೆ ಮಾಡಿರ್ತೇವೆ. Brother Dolphy, has it happened in your case? Not so many times. But now what has happened? What about you, Brother Dolphy? But did it remain? No. Now when you began to study the word of God, so ಈಗ ದೇವರ ವಾಕ್ಯವನ್ನ ಜಸ್ಟ್ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. You focused on what the word of God tells you to do. ಸೊ ದೇವರು ತನ್ನ ವಾಕ್ಯದಲ್ಲಿ ನೀವು ಯಾವುದನ್ನ ಮಾಡಬೇಕೆಂಬುದಾಗಿ ತಿಳಿಸಿದರೋ ಅದರ ಕಡೆ ಗಮನ ಕೇಂದ್ರೀಕರಿಸಿದಿರಿ. You have got no time for what you should not do. ಸೊ ನೀವು ಯಾವುದನ್ನ ಮಾಡಬೇಕಾಗಿಲ್ವೋ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಸಮಯನೇ ಇಲ್ಲ. You like cricket, brother? Fan of cricket? No. What TV program? Which is your favorite in the old days? ಹಳೆ ಜೀವನದಲ್ಲಿ ಯಾವುದು? Music. Okay, music. Live show going on. Your favorite singer is singing. So ನಿಮ್ಮ ಫೇವರೇಟ್ ಸಿಂಗರ್ ಹಾಡನ್ನ ಹೇಳ್ತಾ ಇದಾರೆ, ಲೈವ್ ಸ್ಟ್ರೀಮ್ ಬರ್ತಾ ಇದೆ. So are you in the bedroom or you have gone there in the auditorium? ಸೊ ಈಗ ಜಸ್ಟ್ ಆಗ ನೀವು ಬೆಡ್ರೂಮ್ ಅಲ್ಲಿ ಇರ್ತೀರಾ ಅಥವಾ ಜಸ್ಟ್ ಎಲ್ಲಿ ಸಿಂಗರ್ ಹಾಡು ಹೇಳ್ತಿದ್ರು ಆ ಜಾಗಕ್ಕೂ ಇರ್ತೀರಾ? Now you are so much interested that you are actually in the auditorium. That's your feeling. ಸೊ ನೀವು ಈವನ್ ಆ ಲೈವ್ ಸ್ಟ್ರೀಮ್ ಅನ್ನು ನೋಡುವಾಗ ನೀವು ಅದ್ರ ಮುಂದೆ ಕುಳಿತಿದ್ರು ಕೂಡ ನಿಮ್ಮ ಮನಸ್ಸು ಬೆಡ್ರೂಮ್ ಕಡೆ ಇರ್ತದ ಅಥವಾ ಜಸ್ಟ್ ನೀವು ಆಡಿಟೋರಿಯಂ ಒಳಗಡೆ ನೀವು ಅದನ್ನ ಎದುರು ಬದ್ರಾಗಿ ನೋಡ್ತಾ ಇದ್ದೀರಿ ಎಂಬುದಾಗಿ ಅನುಭವ ಆಗ್ತದ. ಸೊ ಆಗ ನಿಮ್ಮ ಪತ್ನಿ ನಿಮ್ಮನ್ನ ಕರೆದ್ರು. Can you hear her? No. ನೀವು ನಿಜವಾದ ಆ ಸ್ವರವನ್ನು ಕೇಳಿಸ್ಕೊಳ್ಳಿ. Especially people who are very interested in football and cricket, they are not sitting on the chair. They are already gone in the pitch, close to the goal, as if they are going to shoot. Yes. Cricket. You think we are batting? What about the bowler? Cricket. So is it? No, before. Yeah. Praise God. So any distraction at that time, will you allow any distraction to stop you from looking what you are looking? ಸೊ ನೀವು ಯಾವುದನ್ನ ಆ ಉತ್ಸುಕತೆಯಿಂದ ನೀವು ಅದನ್ನ ನೋಡ್ತಾ ಇದ್ದೀರಿ, ಜಸ್ಟ್ ಅದನ್ನ ನೋಡುವುದರ ಕಡೆ ಯಾವುದೇ ಸುತ್ತಮುತ್ತಲು ಯಾರೇ ನಿಮ್ಮನ್ನು ಕೂಗಿದ್ರು ಕೂಡ ನೀವು ಗಲಿಬಿಲಿ ಆಗ್ತಾ ಇದ್ರಾ? Cricket? Top line. And that time Cynthia is calling you. ಯಾರಾದ್ರೂ ಕರೆದ್ರೆ ನನಗೆ ಯಾರು ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ರಂತೆ. The same thing it is when you are attracted to the word of God and you are so much engrossed in the word of God. Now the devil is giving all kinds of calling. You are not even distracted in that. ಸೊ ಅದೇ ತರ ನೀವು ದೇವರ ವಾಕ್ಯದಲ್ಲಿ ನೀವು ಸಂಪೂರ್ಣವಾಗಿ ನೀವು ಕೇಂದ್ರೀಕೃತವಾಗೋದಾದ್ರೆ, ಅಷ್ಟು ಆಳವಾಗಿ ನೀವು ಅದ್ರ ಕಡೆ ಗಮನ ಕೊಡೋದಾದ್ರೆ, ಅದರಲ್ಲಿ ಮುನ್ನಡೆಯೋದಾದ್ರೆ ಖಂಡಿತವಾಗಿಯೂ ಸೈತಾನ ಸುತ್ತಮುತ್ತಲ ಪರಿಸ್ಥಿತಿಗಳು ತಂದಿಟ್ಬಿಟ್ಟು ಆ ಪರಿಸ್ಥಿತಿಗಳ ಮೂಲಕ ನಿಮ್ಮನ್ನ ಕರೆದ್ರು ಕೂಡ ಈಗ ತಾನೇ ಬ್ರದರ್ ಹೇಳಿದ ರೀತಿ ನನಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬೇಡ ಎಂಬುದಾಗಿ ಹೇಳಿದ ರೀತಿಯಲ್ಲಿ ನೀವು ಕೂಡ ಹೇಳ್ತೀರಿ, ಯಾವುದೇ ನೀವು ತಂದ್ರು ಕೂಡ ನಾನು ಯಾವ ಕಾರಣಕ್ಕೂ ಗಲಿಬಿಲಿ ಆಗೋದಿಲ್ಲ ಎಂಬುದಾಗಿ ಹೇಳ್ತೀನಿ. No attraction to the word. So all kinds of distraction. ಸೊ ಆದ್ರೆ ನೀವು ದೇವರ ವಾಕ್ಯದಿಂದ ಆಕರ್ಷಿತರಾಗದೆ ಹೋದ್ರೆ ಸುತ್ತಮುತ್ತಲು ಬರುವಂತಹ ಕಾರ್ಯಗಳಿಂದ ಆಕರ್ಷಿತರಾಗ್ತೀರಿ. Sometimes when I'm traveling, I can see adults also sitting and playing some games like this thing, stars and this and that.
Okay, they'll be sitting there and playing for hours. ಸೊ ಖಂಡಿತವಾಗಿಯೂ ಈವನ್ ಇವರು ಪ್ರಯಾಣ Not ಮಾಡೋ on money, just a entertainment game. Yeah. ಸೊ ಈವನ್ ಅನೇಕರು ಇವರು ಪ್ರಯಾಣ ಮಾಡುವಾಗ ನೋಡ್ತಾರೆ, ಈ ವಯಸ್ಸಾದವರು ಕೂಡ ಅವ್ರ ಮೊಬೈಲ್ ಅಲ್ಲಿ ನಾನಾ ವಿಧವಾದ ಗೇಮ್ಗಳನ್ನ, ಅದು ದುಡ್ಡು ಕಟ್ಕೊಂಡು ಫ್ರೀ ಗೇಮ್, ಅದಕ್ಕಾಗಿ ಟೈಮ್ ಪಾಸ್ ಗಾಗಿ ಆಡುವಂತ ಕಾರ್ಯ ನೋಡ್ತಾರೆ. Everybody takes my mobile. No game in your mobile. No, I want game. So even I've got a real game, playing using the word of God and killing so many sickness. Today the driver, arthritis, okay, he came and I said, are you sure you can get healed of arthritis? He said, yes. Okay, 1 minute. 2 minutes he's saying, are you all gone? Are you everything gone? So this game is better than that game, no? Yeah. ಸೊ ಇವ್ ಜಸ್ಟ್ ಯಾರಾದ್ರೂ ಇವ್ರ ಮೊಬೈಲ್ ತೆಗೆದುಕೊಂಡ್ರೆ ಇವರಲ್ಲಿ ಯಾವ ಗೇಮ್ ಇವ್ರು ಸ್ಟೋರ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಅವರೇ ಮೊಬೈಲ್ ಬಿಸಾಕ್ಬಿಡ್ತಾರೆ. ಇವನ್ ಮೈ ಮೊಬೈಲ್ ಆಲ್ಸೋ. ಸೊ ಯಾವ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಬಟ್ ಆದ್ರೆ ಇವ್ ನಾವು ಯಾವ ಗೇಮ್ ಅನ್ನು ಇಷ್ಟಪಡ್ತೇವೆ ಅಂತಂದ್ರೆ, ಪಾಪ ಹೇಳ್ತಿದಾರ, ದೇವರ ವಾಕ್ಯನ ಉಪಯೋಗಿಸಿಕೊಂಡು ಪ್ರತಿಯೊಂದು ಪರಿಸ್ಥಿತಿಗಳೊಂದಿಗೆ ಆ ಪಂದ್ಯವನ್ನು ಆಡುವಂತ ಕಾರ್ಯದಲ್ಲಿ ಉತ್ಸುಕರಾಗಿದ್ದಾರೆ. ಇವತ್ತು ಬೆಳಿಗ್ಗೆನೂ ಕೂಡ ಜಸ್ಟ್ ಒಂದು ಡ್ರೈವರ್ಗೆ ಸ್ಪಾಂಡಿಲಿಟಿಸ್ ಇತ್ತು, ಬಟ್ ಆದ್ರೆ ಥ್ಯಾಂಕ್ ಗಾಡ್ ಅರ್ಥೈಟಿಸ್. ಓಕೆ, ಮೂಳೆಗೆ ಸಂಬಂಧಪಟ್ಟದ ಫುಲ್ ಬಾಡಿ ಇಡೀ ಶರೀರ ತುಂಬಾ ಓಕೆ ಬೆಳಿಗ್ಗೆ ಎದ್ದೇಳಲಿಕ್ಕೂ ಕೂಡ ಆ ಡ್ರೈವರ್ಗೆ ಆಗ್ತಾ ಇರಲಿಲ್ಲ. ಬಟ್ ಆದ್ರೆ ಪಾಪ ಹೇಳಿದ್ರು, ಈಗ ದೇವರ ವಾಕ್ಯದ ಮೂಲಕ ಈ ಆಟ ಆಡೋಣ ಎಂಬುದಾಗಿ ಹೇಳುವಾಗ 2 ನಿಮಿಷದಲ್ಲಿ ಥ್ಯಾಂಕ್ ಗಾಡ್ ಆ ವ್ಯಕ್ತಿಗೆ ಇದ್ದಂತ ಎಲ್ಲಾ ವಿಧವಾದಂತಹ ಆ ಮೂಳೆಗೆ ಸಂಬಂಧಪಟ್ಟ ರೋಗಗಳೆಲ್ಲ ಬಿಡುಗಡೆ ಆಯ್ತು. ಆ ವ್ಯಕ್ತಿ ಸಂಪೂರ್ಣ ಗುಣ ಹೊಂದಿದ. It did not even take 2 minutes. ಇವನ್ 2 ನಿಮಿಷವೂ ತಗೊಳ್ಳಿಲ್ಲ. And as I was walking, I was saying, wow, this is so good. ಸೊ ಈವನ್ ಅಲ್ಲಿ ಇವ್ರು ಹೋಗುವಾಗಲೂ ಇದು ತುಂಬಾ ಒಳ್ಳೇದು, ಒಳ್ಳೆ ಗೇಮ್ ಆಡ್ಲಿಕ್ಕೆ ಒಳ್ಳೆ ಅವಕಾಶ ಎಂಬುದಾಗಿ ಇವ್ರು ಹೋಗುದು. Praise God. Praise God. So write down, remaining fixed. Remaining fixed or established. Remaining fixed or established in God's word. In God's word demonstrates our trust in Him. Demonstrates our trust in Him. Our trust in Him. ದೇವರ ವಾಕ್ಯದಲ್ಲಿ ನಿರಂತರವಾಗಿ ಅಂಟಿಕೊಳ್ಳುವುದು ಅಥವಾ ನೆಲೆಗೊಳ್ಳುವುದು ನಾವು ಆತನಲ್ಲಿ, ಅಂದ್ರೆ ದೇವರಲ್ಲಿ ನಮ್ಮ ದೃಢ ಭರವಸೆಯನ್ನು, ನಾವು ಆತನ ಮೇಲಿನ ದೃಢ ಭರವಸೆಯನ್ನು ವ್ಯಕ್ತಪಡಿಸುವುದಾಗಿದೆ. ಅಂದ್ರೆ ನಾವು ಅವರ ಮೇಲೆ ನಾವು ದೃಢ ಭರವಸೆ ಇಟ್ಟಿದ್ದೇವೆ ಎಂಬುದಾಗಿ ವ್ಯಕ್ತಪಡಿಸುವುದು. Okay, give me Psalm 16 verse 1. ಕೀರ್ತನೆ 16:1. Full is not coming. Finish. I'll send it again. Give me Psalms 16 verse 1. Just switch on the video for 2 minutes. No.
ಜಸ್ಟ್ ಎಲ್ಲರೂ ಒಂದು 5 ನಿಮಿಷ ಅನ್ಯ ಭಾಷೆ ಮಾತಾಡೋಣ. ಎಲ್ಲರೂ ಒಂದು ಮೈಕ್ ಆನ್ ಮಾಡ್ಕೊಳ್ಳೋಣ. ಮೈಕ್ ಆನ್ ಮಾಡ್ಕೊಂಡು ಒಂದು 5 ನಿಮಿಷ ಪ್ರತಿಯೊಬ್ರು ಕೂಡ ಅನ್ಯ ಭಾಷೆ ಮಾತಾಡೋಣ. ಹಾಲೆಲೂಯಾ ಹೂಲ ಕದಿಬ ಶಿಖರ ಬಲ ಕದರಿಕದ ಶಿಖರ ಬಲ ಕತರ 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 ಕರ ಬರ ಕಬರ ಪಾಪ Psalm 16 verse 1. Preserve me, O God, for in thee do I put my trust. Preserve me, O God, for in thee I put my trust. So, O ದೇವರೇ ನನ್ನನ್ನು ಕಾಪಾಡು, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ. Now David is saying to God, preserve me. So ದಾವೀದನು ಹೇಳ್ತಾ ಇದ್ದಾನೆ ದೇವರ ಬಳಿಯಲ್ಲಿ, ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ. Now David has got a prophecy that he is going to be the king of Israel. So
ಈಗಾಗಲೇ ದಾವೀದನು ಒಂದು ಪ್ರವಾದನೆಯನ್ನು ಸ್ವೀಕರಿಸಿಕೊಂಡಿದ್ದಾನೆ, ಆತನು ಮುಂದಿನ ರಾಜ, ಇಸ್ರೇಲ್ ಮಕ್ಕಳ ರಾಜ ಎಂಬುದಾಗಿ. And the king Saul is after David's blood. ಸೊ ಆದರೆ ಈಗಲೇ ಇಸ್ರೇಲ್ ರಾಜನಾಗಿರುವಂತಹ ಸೌಲನು ದಾವೀದನನ್ನ ಕೊಲೆ ಮಾಡ್ಲಿಕ್ಕಾಗಿ, ಆತನ ರಕ್ತ ಸುರಿಸಲಿಕ್ಕಾಗಿ ಆತನ ಹಿಂದೆ ಬೆನ್ನು ಬಿದ್ದಿದ್ದಾನೆ. He is running for his life. ಆದರೆ ಈಗ ದಾವೀದನು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗಿ ಅತ್ತಿತ್ತ ಓಡಾಡ್ತಾ ಇದ್ದಾನೆ. And David is running to God. ಸೊ ಈಗ ದಾವೀದನು ದೇವರ ಬಳಿಗೆ ಓಡಿ ಹೋಗಿ ಹೇಳ್ತಾ ಇದ್ದಾನೆ, And saying, preserve me, O God, save me, O God, defend me, O God, protect me, O God, for I trust in you. ಸೊ ಅವನು ಹೇಳ್ತಾ ಇದ್ದಾನೆ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ಹಾಗಾಗಿ ನೀವು ನನ್ನ ರಕ್ಷಿಸಿ, ನನ್ನನ್ನು ಕಾಪಾಡಿ, ನನ್ನ ಮೇಲೆ ದಯ ತೋರಿ, ನನ್ನನ್ನು ಸುರಕ್ಷಿತವಾಗಿರಿಸಿ ಎಂಬುದನ್ನು ಕೇಳ್ಕೊಳ್ತಾ ಇದ್ದಾನೆ. Do we have troubles in our life? ನಾವು ಕೂಡ ನಮ್ಮ ಜೀವನದಲ್ಲಿ ನಾನಾ ವಿಧವಾದ ಸಮಸ್ಯೆಗಳನ್ನು ಹೊಂದಿದ್ದೇವೆ. But are our troubles so severe like David's? ಸೊ ನಿಜವಾಗ್ಲೂ ಕೂಡ ದಾವೀದನು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗಿ ಅವನು ಒಂದು ಗುಹೆಯಿಂದ ಇನ್ನೊಂದು ಗುಹೆಗೆ ಅಲ್ದಾಡ್ತಾ ಇದ್ದಾನೆ. ಪ್ರತಿದಿನ ಯೋಚನೆ ಮಾಡಿ, ಇಡೀ ದೇಶವನ್ನ ಆಳುವಂತ ರಾಜ ತನ್ನ ದೊಡ್ಡ ಸೈನ್ಯದೊಂದಿಗೆ ಜಸ್ಟ್ ದಾವೀದನ ಹಿಂದೆ ಬಿದ್ದಿದ್ದಾನೆ. ಯೋಚನೆ ಮಾಡಿ, ಆ ರೀತಿಯ ಪರಿಸ್ಥಿತಿಯನ್ನ ನಮ್ಗೆ ಬಂದಿದೆಯಾ? Hallelujah. Hallelujah. So in our life, ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ when trouble comes, ಸಮಸ್ಯೆಗಳು ಬಂದೊದಗುವಾಗ who do you run to? ನಾವು ಯಾರ ಹಿಂದೆ ಅಥವಾ ಯಾರ ಬಳಿಗೆ ಓಡಿ ಹೋಗ್ತೇವೆ? When you are in trouble, where do you run, Baba? ಈಗ ಸಮಸ್ಯೆ ಬಂದಾಗ ಯಾರಿಗೆ ಫಸ್ಟ್ ಹೋಗಿ ಯಾರ ಬಳಿ ಹೇಳ್ತೀಯಾ ಅಥವಾ ಯಾರಿದೆ ಹೋಗ್ತೀಯಾ? Dada, mommy. ಯಾರ ಜೊತೆ? ಡ್ಯಾಡ್ ಹತ್ರನ ಮಮ್ಮಿ ಹತ್ರನ? ಮಮ್ಮಿ. Shani, where will you run? Dada, mommy. And when Dada is in trouble, where he'll run? Mama. And Mama, when she is in trouble, where will she run? Ha, Mama. Sariya. But how many of us will run to God? ಆದ್ರೆ ಅಂತ ಒಂದು ಪರಿಸ್ಥಿತಿಗಳ ಸಮಯದಲ್ಲೂ ಕೂಡ ಎಷ್ಟು ಮಂದಿ ಪ್ರಿಯರೇ ನಾವು ದೇವರ ಬಳಿಗೆ ಓಡಿ ಹೋಗ್ತೇವೆ? Honestly speaking, how many of us run to God? There is a कहावत in Hindi, जब सब दरवाजा बंद होता है, खुदा का दरवाजा खुल जाता है. सबसे बड़ा झूठ है. ಎಲ್ಲ ಬಾಗಿಲುಗಳು ಮುಚ್ಚಿ ಹೋದಾಗ ದೇವರ ಬಾಗಿಲು ತೆರೆಯಲ್ಪಡುತ್ತದೆ ಎಂಬುದಾಗಿ ಲೋಕದ ಗಾದಿಯಲ್ಲಿ ಲೋಕದ ಕಾರ್ಯ ನೋಡ್ತದೆ. ಆದರೆ ಅದು ಸುಳ್ಳಾದ ಕಾರ್ಯವಾಗಿದೆ. No, Hindi also. Okay, praise God. Might be it is there in Kannada also. ಅದು ಕೂಡ ಕನ್ನಡದಲ್ಲಿ ಇರಬಹುದು, ಗೊತ್ತಿಲ್ಲ. So, खुदा का दरवाजा हमेशा खुला रहता है. ದೇವರ ಬಾಗಿಲು ನಮಗೋಸ್ಕರ ಯಾವಾಗಲೂ ಕೂಡ ತೆರೆದಿರ್ತದೆ. But we don't run to him first. ಆದ್ರೆ ನಾವು ಆರಂಭದಲ್ಲೇ ಮೊದಲನೇದಾಗಿ ಅವರ ಬಳಿಗೆ ಓಡಿ ಹೋಗೋದಿಲ್ಲ. पहला दौड़ता है डॉक्टर के पास. ಸೊ ಮೊದಲು ಡಾಕ್ಟರ್ ಬಳಿಗೆ ಹೋಗಿ ಡಾಕ್ಟರ್ ಬಾಗಿಲು ತಡ್ತಾರೆ. पहला दौड़ता है लॉयर के पास. ಸೊ ಲಾಯರ್ ಬಾಗಿಲನ್ನ ತಡ್ತವೆ. पहला दौड़ता है बैंक मैनेजर के पास. ಸೊ ಮೊದಲನೇದಾಗಿ ಬ್ಯಾಂಕ್ ಮ್ಯಾನೇಜರ್ ಬಾಗಿಲು ತಡ್ತವೆ. When nobody gives any help, ಸೊ ಈ ಯಾವುದೇ ಬಾಗಿಲು ತಟ್ಟಿದ್ರು ಕೂಡ ಎಲ್ಲೂ ಕೂಡ ನಿಮಗೆ ಸಹಾಯ ಸಿಗದಿರುವಾಗ then you run to ತದನಂತರ ನಾವು ದೇವರ ಬಳಿಗೆ ಬರ್ತೇವೆ. husband, where you run? ರೈ ಬ್ರದರ್, ಎಲ್ಲಿಗೆ ಓಡ್ತೀರಿ ಸಮಸ್ಯೆ ಬಂದಾಗ? Wife. ಪತ್ನಿ ಬಳಿಗೆ ಓಡ್ತಾರೆ. Brother Richard ಬ್ರದರ್ ಕಾವಡಿ ಆನೆಸ್ಟಿ ಆನ್ಸರ್. He's an honest man. ಯಾ ಫ್ರೆಂಡ್ ಬಳಿಗೆ ಓಡ್ತಾರೆ. ಯಾ First you'll run to your friend. Yes, God. But what about David? ಆದ್ರೆ ಇಲ್ಲಿ ದಾವೀದ ಯಾರ ಬಳಿಗೆ ಓಡ್ತಾ ಇದ್ದಾನೆ? He's straight away running to God. ಆದ್ರೆ ಆತ ನೇರವಾಗಿ ಯಾರ ಬಳಿಗೆ ಹೋಗ್ತಾ ಇಲ್ಲ, ದೇವರ ಬಳಿಗೆ ಹೋಗ್ತಾ ಇದ್ದಾನೆ. And when trouble comes and comes and comes, and your friend is also not there, where do you hide? ಸೊ ಈಗ ನಿಮ್ಗೆ ಸಮಸ್ಯೆ ಬರ್ತದ. ಈಗ ಸಮಸ್ಯೆ ಬಂದಾಗ ಫ್ರೆಂಡ್ ಬಳಿಗೆ ಹೋಗ್ತಾ ಇದ್ರಿ, ಬಟ್ ಫ್ರೆಂಡ್ ಔಟ್ ಆಫ್ ಸ್ಟೇಷನ್, ಫ್ರೆಂಡ್ ಅಲ್ಲಿ ಇಲ್ವೇ ಇಲ್ಲ. ಅವಾಗ ಏನ್ ಮಾಡ್ತೀರಿ? ಯಾರ ಬಳಿಗೆ ಹೋಗಿ ಎಲ್ಲಿ ಹೋಗಿ ಔತ್ಕೊಳ್ತೇವೆ? Just put that Psalm 16 verse 1. ಸೊ ಕೀರ್ತನೆ 16:1 ಓಪನ್ ಮಾಡೋಣ ಬ್ರದರ್. Look at that. Preserve me, O God, for in thee do I put my trust. O my soul, thou hast said unto the Lord, thou art my Lord,
my goodness extended not to thee. ಸೊ ಓ ದೇವರೇ, ನನ್ನನ್ನು ಕಾಪಾಡು, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ನೀನೇ ನನ್ನ ಕರ್ತನು, ನನ್ನ ಒಳ್ಳೆತನ ನಿನಗೆ ಮಾತ್ರವಲ್ಲದೆ ಭೂಮಿಯಲ್ಲಿರುವ ಪರಿಶುದ್ಧರಿಗೂ ನನ್ನ ಸಂತೋಷವಾಗಿರುವ ಮುಖ್ಯಸ್ಥರಿಗೂ ಸೇರುತ್ತದೆಂದು ಓ ನನ್ನ ಮನಸ್ಸೆ ನೀನು ಕರ್ತನಿಗೆ ಹೇಳಿದ್ದಿ. Put that English, Papa. The Lord, you are my Lord, my goodness. You are my Lord, my goodness. Second one. Yeah. So how many of us really believe that Jesus Christ is your Lord? ಸೊ ಎಷ್ಟು ಮಂದಿ ನಿಜವಾಗ್ಲೂ ನಾವು ನಂಬ್ತೇವೆ ಯೇಸು ಕ್ರಿಸ್ತರು ನಮ್ಮ ಪ್ರಭು, ನಮ್ಮ ರಕ್ಷಕರು ಎಂಬುದಾಗಿ ಎಷ್ಟು ಮಂದಿ ನಂಬ್ತೇವೆ? So when you are praying, who is giving orders to whom? ಆದರೆ ಪ್ರಭು ಯೇಸುವನ್ನ ನಾವು ನಮ್ಮ ಯಜಮಾನರು, ನಮ್ಮ ಪ್ರಭು ಎಂಬುದಾಗಿ ನಾವು ಸ್ವೀಕಾರ ಮಾಡ್ಕೊಂಡಿದ್ದೇವೆ, ನಾವು ನಂಬ್ತೇವೆ. ಆದರೆ ನಮ್ಮ ಪ್ರಾರ್ಥನೆ ಸಮಯದಲ್ಲಿ ಯಜಮಾನಿಗೆ ಎಷ್ಟು ಮಂದಿ ಆರ್ಡರ್ ಮಾಡ್ತೇವೆ? In your petitions, who is telling what to do? ಸೊ ನೀವು ಕೋರಿಕೆಗಳನ್ನ ಅರ್ಪಿಸುವಾಗ ಯಾರು ಯಾರಿಗೆ ಯಾವುದನ್ನ ಮಾಡ್ಬೇಕೆಂಬುದಾಗಿ ಆರ್ಡರ್ ಕೊಡ್ತಾ ಇದಾರೆ? ಯಜಮಾನ ನಮ್ಗೆ ಹೇಳ್ತಿರುವಂತದ್ದು ಅಥವಾ ನಾವೇ ಯಜಮಾನಿಗೆ ಹೇಳ್ತಿರುವಂತದ್ದು? Today your brother gave a good answer. His visa is not coming. What did he say? Let God decide when to give me and how to give it, and he will give me on right time and take me on right time. Now, is he depending on anybody? On the immigration or consulate or anything? Now that shows that this person has got God on the first place than anybody else. ಸೊ ಖಂಡಿತವಾಗಿಯೂ ಅವರಿಗೆ ಒಂದು ವೀಸಾ ಬರಬೇಕು. ಆದರೆ ಥ್ಯಾಂಕ್ ಗಾಡ್ ಅವ್ರು ಕೇಳುವಾಗ ಅವ್ರು ಹೇಳಿದ್ರು, ಜಸ್ಟ್ ದೇವರ ಯೋಜನೆ ಯಾವಾಗಿದೆಯೋ ಅಥವಾ ಯಾವಾಗ ಅದು ನನಗೆ ಸಿಗಬೇಕೆಂಬುದಾಗಿ ಇದೆಯೋ ಆ ಟೈಮಲ್ಲಿ ಖಂಡಿತವಾಗಿಯೂ ಅದು ನನಗೆ ದೊರಕಲಿ ಎಂಬುದಾಗಿ ಅವರು ಸಂಪೂರ್ಣವಾಗಿ ನಂಬಿರುವಾಗ ಅವರು ದೇವರ ಮೇಲೆ ಡಿಪೆಂಡ್ ಆಗಿದ್ರೆ ಹೊರತು ಬೇರೆ ಯಾರ ಮೇಲೂ ಅಲ್ಲ. They said 15 working days. 15 working days are over, 20 working days are over. ಸೊ ಅವ್ರು ಹೇಳ್ತಾ ಇದಾರೆ ಈ ಒಂದು ಪ್ರಕ್ರಿಯೆ ಆಗ್ಲಿಕ್ಕಾಗಿ 15 ದಿನ ತೆಗೆದುಕೊಳ್ತದೆ, 20 ದಿನ ತೆಗೆದುಕೊಳ್ತದೆ, ಆದ್ರೂ ಪರವಾಗಿಲ್ಲ. Whatever God wills, he will do it. I'm not bothered about the visa. ಸೊ ಖಂಡಿತವಾಗಿಯೂ ದೇವರು ಏನನ್ನು ಮಾಡ್ಬೇಕೆಂಬುದಾಗಿ ಆ ಕಾರ್ಯದಲ್ಲಿ ಇದ್ದಾರೋ ನಾನು ಯಾವ ಕಾರಣಕ್ಕೂ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನು ಸಮಾಧಾನವಾಗಿದೆ. Has he made God his Lord? ಹಾಗಾದ್ರೆ ದೇವರನ್ನ ಅವರು ತನ್ನ ಯಜಮಾನರಾಗಿ ಪ್ರಭುವನ್ನಾಗಿ ಮಾಡಿಕೊಂಡಿದ್ದಾರ? ಎಸ್. Do you believe God is a good God? ಸೊ ನಂಬಿದ್ರೆ ದೇವರು ಒಳ್ಳೆ ದೇವರು ಎಂಬುದಾಗಿ is all the time thinking about doing good in your life? ಸೊ ಖಂಡಿತವಾಗಿಯೂ ಅವರು ಒಳ್ಳೆ ದೇವರಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಕೂಡ ಒಳ್ಳೆಯದನ್ನೇ ಮಾಡ್ಬೇಕೆಂಬುದಾಗಿ ಆಲೋಚನೆ ಮಾಡುವಂತ ದೇವರಾಗಿದ್ದಾರಾ? Why are you worried? ಹಾಗಾದ್ರೆ ನಾವೇ ಎತ್ತಕ್ಕಾಗಿ ಚಿಂತೆ ಮಾಡಬೇಕು? God is a good God. ದೇವರು ಒಳ್ಳೆ ದೇವರು. And his goodness follows you all the days of your life. ಸೊ ಅವರ ಒಳ್ಳೆತನ ನಿಮ್ಮ ಅನುದಿನದ ಜೀವನ ಪರ್ಯಂತ ನಿಮ್ಮ ಹಿಂಬಾಲಿಸ್ಕೊಂಡು ಬರ್ತದೆ. Why am I worried? ಯಾತಕ್ಕೆ ಮತ್ತೆ ನಾನು ಚಿಂತಾಕ್ರಾಂತನಾಗ್ತಾನೆ? Bank managers. Credit account 10 lakhs. Okay. Withdrawal is 2 lakhs. Will you tell your wife, "Ayo, 2 lakhs have to remove. Will it come? Will it not come? Will it come? Will it not come?" Ayo, she's a 2 lakh. Oh, bunny. Wife, come on, kneel down. Let's pray for 2 lakhs. It's in your account. ಸೊ ಯಾಕಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಈಗ 10 ಲಕ್ಷ ರೂಪಾಯಿ ದುಡ್ಡಿದೆ. ಈಗ ನಿಮಗೆ 2 ಲಕ್ಷ ರೂಪಾಯಿನ ನೀವು ಡ್ರಾ ಮಾಡಬೇಕು. ಆಗ ನೀವೇನಾದ್ರೂ ದೇವರ ಬಳಿಯಲ್ಲಿ ದೇವ ಆ 2 ಲಕ್ಷ ರೂಪಾಯಿ ಡ್ರಾ ಆಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಮೊಣಕಾಲುವಂಥದ್ದು, ಅಥವಾ ನಿಮ್ಮ ಕುಟುಂಬದಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥನೆ ಈ ಕಾರ್ಯ ಏನಾದ್ರು ಮಾಡ್ತೀರಾ? ಇಲ್ಲ. When you know his goodness follows you, extends for you, okay, then where's the question of worry? ಸೊ ದೇವರು ಒಳ್ಳೆಯವರು, ಅವರ ಒಳ್ಳೆಯತನ ನಿಮಗೆ ಈಗ ಮಾತ್ರವಲ್ಲ ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆಯಲ್ಲಿ ನಿಮ್ಮ ಹಿಂಬಾಲಿಸ್ಕೊಂಡು ಬರೋದಾದ್ರೆ, ಅದನ್ನ ನೀವು ನಂಬಿರೋದಾದ್ರೆ ಯಾತಕ್ಕಾಗಿ ಇವತ್ತು ಒಳ್ಳೇದಾಗ್ತದೋ ಆಗೋದಿಲ್ಲ ಎಂಬುದಾಗಿ ಚಿಂತಾಕ್ರಾಂತರಾಗ್ತೀರಿ. Are you depending on people of God? ನೀವು ದೈವ ಜನರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅವಲಂಬಿಸಿಕೊಂಡಿದ್ದೀರಾ? Okay, here's a prayer meeting going on. ಸೊ ಇಲ್ಲಿ ಪ್ರಾರ್ಥನಾ ಕೂಡ ನಡೀತಾ ಇದೆ. And one person has got solid gifts. ಸೊ ಒಂದು ವ್ಯಕ್ತಿ ಅತ್ಯುನ್ನತವಾದ ಮಟ್ಟದ ವರದಾನಗಳನ್ನು ಹೊಂದಿಕೊಂಡಿದ್ದಾನೆ. So what do you think? The people will be depending on that person or our own God?
ಸೊ ಹಾಗಾದ್ರೆ ಈಗ ಅಲ್ಲಿಗೆ ಪ್ರಾರ್ಥನಾ ಕೂಟಕ್ಕೆ ಬಂದಿರುವಂತಹ ಧ್ಯಾನಾರ್ಥಿಗಳು ಆ ವ್ಯಕ್ತಿ ಒಳ್ಳೆಯ ದೊಡ್ಡ ದೊಡ್ಡ ವರದಾನಗಳನ್ನ ಒಳ್ಳೆ ಅಭಿಷೇಕ ಹೊಂದಿರುವಂತಹ ವ್ಯಕ್ತಿಯ ಮೇಲೆ ಅವಲಂಬಿಸಿಕೊಂಡಿದ್ದಾರ ಅಥವಾ ದೇವರ ಮೇಲೆ ಅವಲಂಬಿಸಿಕೊಂಡಿರ್ತಾರ? ಯಾಕಂದ್ರೆ ಯಾಕೆ ಆ ವ್ಯಕ್ತಿಯ ಮೇಲೆ ಅಂತಂದ್ರೆ ಆ ವ್ಯಕ್ತಿ ವಿಶೇಷವಾದ ವರದಾನ ಹೊಂದ್ಕೊಂಡು ಅನೌನ್ಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಜನರು ಇವ್ರ ಮೇಲೆ ಅವಲಂಬಿಸಿಕೊಳ್ಳುವುದು. ಸೊ ಈಗ ಆ ವ್ಯಕ್ತಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಸೊ ಅವ್ರೇನ್ ಬಾಯ್ತಿ ನುಡಿದ್ರು ಅದನ್ನ ಆ ಕ್ಷಣವೇ ನಿಮ್ಮ ಶರೀರದಲ್ಲಿ ನೆರವೇರಿತು. Second time also same thing happened. ಸೊ ಖಂಡಿತವಾಗಿ ಎರಡನೇ ಸಲ ಪ್ರಾರ್ಥನೆ ಕೂಡ ಬಂದ್ರೆ ಆಗ ಏನೋ ಸಮಸ್ಯೆ ಇತ್ತು ಅಥವಾ ರೋಗ ಪ್ರಾಪರ್ಟಿ ಮ್ಯಾಟರ್ ಆಲ್ಸೋ ಇಟ್ ಹ್ಯಾಪನ್. ಸೊ ಅದಾದ್ಮೇಲೆ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ನುಡಿದಂತೆ ಮೂರನೇ ಸಲವೂ ಕೂಡ ನಿಮ್ಮ ಯಾವುದೋ ಆಸ್ತಿ ಪಾಸ್ತಿಯ ನಾಲ್ಕನೇ ಸಂದರ್ಭದಲ್ಲಿ ಮತ್ತೆ ಬಂದ್ರಿ, ಆಗ ಆ ವ್ಯಕ್ತಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು ಹೇಳಿದ್ರು, ನಿಮ್ಮ ಸಾಲ ಅದೇ ರೀತಿ ಪರಿಹಾರ ಆಯ್ತು. Fifth time relationship also got restored as he said. ಸೊ ಆ ವ್ಯಕ್ತಿ ಹೇಳಿದ ಪ್ರಕಾರ ನಿಮ್ಮ ಆ ಒಂದು ಬಾಂಧವ್ಯ, ನಿಮ್ಮ ಆ ಒಂದು ಸಂಬಂಧ ಕೂಡ ಚೆನ್ನಾಗಾಯ್ತು. Now whom will you trust more? ಆಗ ಈ ರೀತಿ ಆ ವ್ಯಕ್ತಿ ಹೇಳಿದ ರೀತಿಯಲ್ಲಿ ನಿಮ್ಮ ಜೀವನದ ಕಾರ್ಯ ಆಗಿರುವಾಗ ನೀವು ಯಾರ ಮೇಲೆ ಹೆಚ್ಚಿನ ಭರವಸೆ ಇಡ್ತೀರಿ? That person. So now it has become astrology. ಸೊ ಆಗ ಜಸ್ಟ್ ಅದು ನಮಗೆ ಜಸ್ಟ್ ಒಂದು ಶಾಸ್ತ್ರ ಹೇಳುವಂತ ಭವಿಷ್ಯ ಹೇಳುವಂತಹ ವ್ಯಕ್ತಿಯಾಗಿ ಮಾರ್ಪಡಿಸ್ಕೊಳ್ಳಲು ಸಾಧ್ಯ ಇದೆಯಾ? ಹಾರೋಸ್ಕೋಪ್, ಜ್ಯೋತಿಷ್ಯ ಕೇಳುವ ರೀತಿಯಲ್ಲಿ ಸಾಧ್ಯತೆ ಇದೆಯಾ? That is why people have got problem with me. ಸೊ ಅದಕ್ಕಾಗಿ ಜನರು ಪಾಪನ ಎಲ್ಲೇ ಹೋಗ್ಲಿ ಇವರೊಂದಿಗೆ ದೊಡ್ಡ ಸಮಸ್ಯೆಯನ್ನ ತರುವಂತದ್ದು. When they say pray over me, ಸೊ ಅವ್ರು ಬಂದ್ಬಿಟ್ಟು ಬ್ರದರ್ ನನಗಾಗಿ ಪ್ರಾರ್ಥನೆ ಕೇಳ್ಕೊಳ್ಳುವಾಗ I'll teach you how to pray. ಸೊ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾನು ನಿನಗೋಸ್ಕರ ಪ್ರೇಯರ್ ಮಾಡೋದಿಲ್ಲ, ಅದಕ್ಕೆ ಮುಂಚಿತವಾಗಿ ನಾನು ಹೇಗೆ ಪ್ರಾರ್ಥನೆ ನಿನಗೆ ಕಲ್ಸ್ಕೊಡ್ತೇನೆ. I'll teach you the word. ನಾನು ದೇವರ ವಾಕ್ಯವನ್ನ ಕಲ್ಸ್ಕೊಡ್ತೇನೆ. So that you don't chase me anymore. ಸೊ ಹಾಗಾಗಿ ನೀವು ಇನ್ನೆಂದಿಗೂ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ಬೇಕಾಗಿಲ್ಲ, ನನ್ನ ಹತ್ರ ಭಿಕ್ಷೆ ಬಿಡ್ಬೇಕಾಗಿಲ್ಲ. You go and chase God. ಸೊ ನೀವು ಇದೆಲ್ಲವನ್ನು ಕಲ್ತ್ಕೊಂಡು ಆ ವಾಕ್ಯದ ಮೂಲಕ ದೇವರನ್ನ ಹಿಂಬಾಲಿಸ್ಕೊಂಡು ಹೋಗಿ. How many ministers teach their congregation to chase God? ಸೊ ಹಾಗಾದ್ರೆ ಈ ಭೂಲೋಕದಲ್ಲಿ ಒಂದು ಎಷ್ಟು ಸೇವಾ ತಂಡಗಳು ದೇವರನ್ನ ಹಿಂಬಾಲಿಸ್ಕೊಂಡು ಹೋಗ್ಲಿಕ್ಕಾಗಿ ಕಲ್ಸ್ಕೊಡ್ತಾವೆ? And how many ministries will tell the congregation you have to come to me? ಸೊ ಎಷ್ಟು ಸೇವಾ ತಂಡಗಳು, ಪ್ರಾರ್ಥನಾ ತಂಡಗಳು ನೀವು ನನ್ನನ್ನು ಹಿಂಬಾಲಿಸ್ಕೊಂಡು ಬನ್ನಿ ಅಂತೇಳಿ ತಮ್ಮನ್ನ ತಾವು ಹೈಲೈಟ್ ಮಾಡ್ಕೊಳ್ತಾ ಇದಾರೆ? ಸರಿಯಾ ಇಲ್ಲ? Somebody has checked. Only Jason and Thomas are message. Because even I used to stand in the queue, no? So ಯಾಕಂದ್ರೆ ಇವರು ಕೂಡ ಹಿಂದೊಮ್ಮೆ ಇವರು ಕೂಡ ಪ್ರಬೋಧಕರು ಪ್ರಾರ್ಥನೆ ಮಾಡಬೇಕು ಅಂತ ಇವರು ಕೂಡ ಕ್ಯೂ ಅಲ್ಲಿ ಇದ್ದವರು. I was a person who would go, 7 people are there, I would go to all the 7. ಸೊ 7 ಜನ ಅಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಿಂತಿದ್ರೆ 7 ಜನರ ಹತ್ರ ಹೋಗಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. That was morning service. Then I would go again in that same service for the whole week morning, for the next week, and tell them to pray again. They would ask, why you come? That was morning. This is for evening service. No joke. Yeah. So I'm not joking. Yes. ಬೆಳಗಿನ Because the place was 45 kilometers far. I can't come next week, so I'm taking double dose of each one. 7 days, morning service, evening service. So ಹಾಗಾಗಿ And they would laugh at me. ಸೊ ಇವರು ಬೆಳಗಿನ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುವಾಗ ಅಲ್ಲಿ 6-7 ಜನ ಪ್ರಬೋಧಕರಿದ್ರೆ ಅಥವಾ 6-7 ಜನ ಅಲ್ಲಿ ಅಭಿಷೇಕ ಹೊಂದಿದ ವ್ಯಕ್ತಿಗಳಿದ್ರೆ 7 ಮಂದಿ ಹತ್ರ ಕೂಡ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. ತದನಂತರ ಸಂಜೆಯ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಸಂಜೆನೂ ಕೂಡ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. ಬಟ್ ಆಗ ಅವ್ರು ಕೇಳ್ತಾ ಇದ್ರು, ಬೆಳಗ್ಗೆ ತಾನು ನಿನಗೆ ಪ್ರೇಯರ್ ಮಾಡಿದ್ದೀನಲ್ಲ, ಪುನಃ ಯಾಕೆ ಸಂಜೆ ಸಮಯದಲ್ಲಿ ಬಂದೆ? ಇಲ್ಲ ನಾನು ಪದೇ ಇಲ್ಲಿ ಬರ್ಲಿಕ್ಕೆ ಆಗಲ್ಲ, ಇಲ್ಲಿಂದ ನನ್ನ ಮನೆಗೆ ಸುಮಾರು 45 ಕಿಲೋಮೀಟರ್ ದೂರ ಇದೆ, ಅದಕ್ಕೋಸ್ಕರ ಹೋಗುವಾಗಲೇ ಡಬಲ್ ಡೋಸ್ ಅಭಿಷೇಕ ಪಡ್ಕೊಂಡು ನಾನು ಹೋಗ್ಬೇಕಾಗಿದೆ ಎಂಬುದಾಗಿ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. Then I'll tell you what happened. ಅದಾದ್ಮೇಲೆ ಹೇಳ್ತಾರೆ ಏನಾಯ್ತು ಎಂಬುದು. One day the Lord asked me to record all the healing scriptures on a Walkman. I had a recorder Walkman. So in a cassette C90. Yeah. So ಮೊದಲು ಜಸ್ಟ್ ನಾವು ಕ್ಯಾಸೆಟ್ ಉಪಯೋಗಿಸೋದಲ್ಲ ಹಳೆ ಕಾಲದಲ್ಲಿ Walkman. ಆ ವಾಕ್ಮನ್ ಅಲ್ಲಿ ಜಸ್ಟ್ ಹೀಲಿಂಗ್, ಸ್ವಸ್ಥತೆ ಗುಣಪಡಿಸುವಂತಹ ವಾಕ್ಯಗಳನ್ನ ನಿನ್ನ ಬಾಯಿನಲ್ಲೇ ಅದನ್ನ ರೆಕಾರ್ಡಿಂಗ್ ಮಾಡ್ಕೋ. No, only preaching. No. Only the scripture on where Jesus is healing from your voice with my voice. So ಆಗ ಒಂದಿನ ಪ್ರಭು ಹೇಳಿದ್ರು, ಜನಗಳ ಹಿಂದೆ ಹೋಗಿ ನೀನು ಓಡ್ತಾ ಇದೆಯಾ, ಬದಲಾಗಿ ಬೈಬಲ್ ಅನ್ನೋದು ವಾಕ್ಯಗಳು ತೆಗೆದುಕೋ, ಎಲ್ಲೆಲ್ಲಿ ಗುಣಪಡಿಸುವ ವಾಕ್ಯಗಳಿವೆ, ಸ್ವಸ್ಥತೆಯ ವಾಕ್ಯಗಳಿವೆ, ಅದನ್ನ ತೆಗೆದುಕೊಂಡು ನೀನೇ ಬಾಯಿ ತೆಗೆದು ಆ ವಾಕ್ಯಗಳನ್ನ ನುಡಿಯುತ್ತಾ ನಿನ್ನ ಆ ಒಂದು ವಾಕ್ಮನ್ ಅಲ್ಲಿ ರೆಕಾರ್ಡ್ ಮಾಡ್ಕೊ. Put it in your ears. ಅದೇ ವಾಕ್ ರೆಕಾರ್ಡಿಂಗ್ ಆದ್ಮೇಲೆ ಅದೇ ಸ್ವರವನ್ನ ನಿನ್ನೆ ಕಿವಿಲಿ ಹಾಕೊಂಡು ಅದನ್ನ ಪದೇ ಆಲಿಸು. 10 minutes gone, 20 minutes gone.
by 20 minutes, and I would start vomiting. ಸೊ ಆಗ 10 ನಿಮಿಷ ಆ ವಾಕ್ಯಗಳು ಕೇಳ್ತಾ ಇದಾರೆ, ಇವರ ಸ್ವರ ಇವರೇ ಮಾಡಿಕೊಂಡಿರುವಂತ ಇವರ ವಾಕ್ಯ, ಓಕೆ, ದೇವರ ವಾಕ್ಯವನ್ನ ಇವರ ವಾಯ್ಸ್ ಮಾಡ್ಕೊಂಡ್ಬಿಟ್ಟದ್ದು. ಅದು 10 ನಿಮಿಷ 20 ನಿಮಿಷ ಕೇಳುವಾಗ ಸಡನ್ ಆಗಿ ಇವರಿಗೆ ಜಾಸ್ತಿ ಇಡೀ ಶರೀರ ಎಲ್ಲ ಶೇಕ್ ಪ್ರಾರಂಭ ಆಯ್ತು. ಯಾಕಂದ್ರೆ ಅಲ್ಲಿ ಬಿಡುಗಡೆ ಕಾರ್ಯ ನೆರವೇರ್ತಾರೆ. ಆಗ ಒಳಗಡೆ ಇರುವಂತ ಎಲ್ಲ ಕಚಡ ವಾಂತಿ ಮೂಲಕ ಹೊರಡ ಬರ್ತದೆ. ಬಟ್ ನೆವರ್ ಫುಡ್. ಆದ್ರೆ ಯಾವ ಕಾರಣಕ್ಕೂ ಇವರು ವಾಂತಿ ಮಾಡುವಾಗ ತಿಂದಿರೋ ಊಟ ಬರ್ತಲ್ಲ, ಬರೀ ಎಲ್ಲ ಸ್ಟಿಕ್ಕಿ ವೈಟ್ ಥಿಂಗ್ ವುಡ್ ಕಮ್ ಔಟ್. ಸೊ ಬಿಳಿ ಬಣ್ಣದ ಒಂದು ಅಂಟಾದಂತ ಕಾರ್ಯ ಕಫದ ರೀತಿಯಲ್ಲಿ ಬರ್ತದೆ. And it happened up to 6 months every day. ಪ್ರತಿದಿನ ಇವರು ಈ ಕಾರ್ಯವನ್ನ ಕೇಳಿಸ್ಕೊಳ್ಳುವಾಗ ಪ್ರತಿದಿನ 6 ತಿಂಗಳವರೆಗೆ ಇದೇ ತರ ಕಾರ್ಯ ಆಗಿದೆ. And when they would lay hands on me, ಆದ್ರೆ ಅವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ no manifestation. ಆದ್ರೆ ಯಾವ ಕಾರಣಕ್ಕೂ ಇವ್ರಿಗೆ ಈ ರೀತಿಯ ಯಾವುದೇ ಬಿಡುಗಡೆ ಕಾರ್ಯ ಕಾಣಲಿಲ್ಲ. I came to a conclusion. ಆಗ ಇವರು ದೃಢ ನಿರ್ಧಾರಕ್ಕೆ ಬಂದ್ರು, I don't need people to lay hands. I'm not saying there's no power. ಸೊ ಅದಕ್ಕೆ ನನ್ನ ತಲೆ ಮೇಲೆ ಯಾರು ಕೂಡ ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡೋದು ಬೇಡ. ಬಟ್ ಆದ್ರೆ ಇವ್ರು ಹೇಳ್ತಾ ಇಲ್ಲ ಜಸ್ಟ್ ಕೈ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಅದ್ಭುತವಾದ ಶಕ್ತಿ ಇಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. But getting the seed in my heart, so getting the seed in my heart and growing my own harvest is more powerful than somebody coming and giving me a jump start. ಸೊ ಈವನ್ ಅವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಲ್ಲಿ ಅದ್ಭುತವಾದ ಶಕ್ತಿ ಇದ್ರೂ ಕೂಡ ಆದ್ರೆ ಎಲ್ಲದಕ್ಕಿಂತಲೂ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವು ದೇವರ ಶಕ್ತಿಯಾಗಿದೆ. ಆ ದೇವರ ಶಕ್ತಿಯಾಗಿರುವಂತಹ ವಾಕ್ಯವನ್ನ ಬೀಜವನ್ನ ನಾನು ಹೃದಯದಲ್ಲಿ ಬಿತ್ತನೆ ಮಾಡಿಕೊಂಡು ಅದನ್ನ ಬೆಳೆಯಲಿಕ್ಕೆ ಅದರೊಂದಿಗೆ ಕಾಲ ಕಳೆಯುವಾಗ ಆಗ ಅದರಿಂದ ಹೊರಹೊಮ್ಮಿಸುವಂತಹ ಫಲಗಳು ನಾನು ಅನುಭವಿಸುವಾಗ ಯಾರು ಕೂಡ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋಕೆ ನಾನು ಹಂಬಲಿಸೋದಿಲ್ಲ. After that, never went in a queue to asking anybody to lay hands. ಈ ಒಂದು ಅನುಭವ ಆದ ನಂತರ ತದನಂತರ ಯಾವ ಕಾರಣಕ್ಕೂ ಕ್ಯೂ ನಿಂತುಕೊಂಡು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ಳುವುದ. Because as I began to feed on the word of God, ಸೊ ಇವರು ಯಾವಾಗ ದೇವರ ವಾಕ್ಯಗಳನ್ನ ತನಗೆ ತಾನು ಒದಗಿಸಿಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು, I realized God himself is laying hands on me. ಸೊ ದೇವರ ವಾಕ್ಯವೇ ದೇವರಾಗಿದ್ದಾರೆ. ಇವರು ದೇವರ ವಾಕ್ಯವನ್ನು ಅನ್ನೋದನ್ನು ಒದಗಿಸಿಕೊಡುವಾಗ ಇವರು ನಂಬಿದ್ದಾರೆ ದೇವರ ಅಭಯ ಹಸ್ತವೇ ನನ್ನ ಮೇಲೆ ಚಾಚಲ್ಪಟ್ಟಿದೆ ಎಂಬುದಾಗಿ. And Holy Spirit is setting me free. ಸೊ ಆಗ ದೇವರ ಆತ್ಮರು ಇವರನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ರು. Praise God. Praise God. And once I learned that, ಒಂದ್ಸಲ ಇದನ್ನ ಅವರು ಅರಿತುಕೊಂಡು ಕಲ್ತ್ಕೊಂಡ ನಂತರ I began to give one scripture, Luke 4:18 and 19. ಸೊ ಆಗ ಲೂಕನ ಸುವಾರ್ತೆ 4ನೇ ವಾಕ್ಯ 18-19 ಇವರು I will tell them, record it and hear it. ಸೊ ಆಗ ಇವ್ರು ಹೇಳಿದ್ರು ಜಸ್ಟ್ ಅದನ್ನೇ ಆ ವಾಕ್ಯವನ್ನೇ ನೀವು ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನೇ ಪದೇ ಪದೇ ಆಲಿಸಿ and speak with it. ಸೊ ಅದ್ರ ಜೊತೆಯಲ್ಲಿ ನೀವು ಕೂಡ ಅದೇ ವಾಕ್ಯ ನುಡಿರಿ. I found people coming out of suicidal tendency, depression, everything. ಸೊ ಈಗ ಅದನ್ನು ಯಾರೆಲ್ಲ ಅನುಸರಿಸಿದ್ರು ಅವರೆಲ್ಲರೂ ಕೂಡ ಅನೇಕ ದುಶ್ಚಟಗಳಿಂದ, ದುರಭ್ಯಾಸಗಳಿಂದ, ಆತ್ಮಹತ್ಯೆಯ ಕಾರ್ಯಗಳಿಂದ ಕೂಡ ಬಿಡುಗಡೆ I saw so many healings, so many miracles. ಸೊ ಆ ಒಂದೇ ಒಂದು ವಾಕ್ಯದ ಮೂಲಕ ಅನೇಕ ಅದ್ಭುತ ಕಾರ್ಯಗಳನ್ನ, ಬಿಡುಗಡೆ ಕಾರ್ಯಗಳನ್ನ ನೋಡಿದ್ದಾರೆ. That's the time I realized the word of God is a seed. ಆಗ ಇವರಿಗೆ ಗೊತ್ತಾಯ್ತು, ಇವರ ಅರಿವಿಗೆ ಬಂತು ದೇವರ ವಾಕ್ಯ ಎಂಬುದು ಒಂದು ಬೀಜವಾಗಿದೆ. When it is planted in the heart, ಸೊ ಆ ಬೀಜವು ಹೃದಯ ಎಂಬ ನೆಲದಲ್ಲಿ ನೆಟ್ಟಲ್ಪಟ್ಟಾಗ the seed will always produce its own kind. ಸೊ ಆ ಬೀಜವು ತನ್ನದೇ ಆದಂತಹ ತನಗೆ ತಕ್ಕದಾದಂತಹ ಫಲಗಳನ್ನ ಹೊರಹೊಮ್ಮಿಸುತ್ತದೆ. And that's when I learned not to depend on people. ಸೊ ಆಗ ಆ ರೀತಿಯಾಗಿದೆ, ನಾನು ಜನರನ್ನ ಹಿಂಬಾಲಿಸ್ಕೊಂಡು ಹೋಗುವಂತಹ, ಜನರನ್ನ ಅವಲಂಬಿಸಿಕೊಳ್ಳುವ ವ್ಯಕ್ತಿಯಾಗಿ ನಾನು ಜೀವಿಸಬಾರದು ಎಂಬುದಾಗಿ ಕಲ್ತಿದ್ದು. In the same way, when people come too close and depend on me, I tell them, enough, don't come, don't cross this border, go to God. ಸೊ ಅದಕ್ಕಾಗಿ ಯಾರೆಲ್ಲ ಇವರ ಬಳಿಗೆ ಇವ್ರ ಹತ್ತತ್ರಕ್ಕೆ ಬಂದು ಇವರೊಂದಿಗೆ ಅಂಟ್ಕೊಳ್ಳಿಕ್ಕೆ ಬರ್ತಾರೋ, ನೀವು ಪ್ರಾರ್ಥನೆ ಮಾಡಿ ಅಂತೇಳಿ ಇವ್ರ ಮೇಲೆ ಅವಲಂಬಿಸ್ಕೊಳಕ್ ಬರ್ತಾರೋ, ಅವ್ರಿಗೆ ಹೇಳ್ತಾರ ಇಲ್ಲ ಈ ಬಾರ್ಡರ್ ಲೈನ್ ಅನ್ನ ನೀವು ಯಾವ ಕಾರಣಕ್ಕೂ ದಾಟಿ ನನ್ನನ್ನ ಅವಲಂಬಿಸ್ಕೊಳ್ಬೇಡಿ, ದಯವಿಟ್ಟು ದೇವರ ಬಳಿಗೆ ಹೋಗಿ ಎಂಬುದಾಗಿ. You anchor your mind and teach yourself to anchor your mind on God's word and promises. ಸೊ ನೀವು ದೇವರ ವಾಕ್ಯದ ಮೂಲಕ, ದೇವರ ವಾಗ್ದಾನಗಳ ಮೂಲಕ ನಿಮ್ಮ ಮನಸ್ಸಿಗೆ ದೇವರ ವಾಕ್ಯದಲ್ಲಿ, ದೇವರ ವಾಗ್ದಾನದಲ್ಲಿ ನೆಲೆಗೊಳ್ಳಿಕ್ಕಾಗಿ ನೀವು ನಿಮ್ಮ ಮನಸ್ಸಿಗೆ ಕೆಲಸ ಕೊಡಬೇಕು. So write down. ಬರ್ಕೊಳ್ಳಿ. Who do you run to when trouble comes? Who do you run to when trouble comes? Who do you run to when trouble comes? Where do you hide? Where do you hide? Psalm 16 verse 1. ಕಷ್ಟ ಸಂಕಷ್ಟಗಳು ಬಂದಾಗ, ಕಷ್ಟ ಸಂಕಷ್ಟಗಳು
ಬಂದಾಗ ನೀವು ಯಾರ ಬಳಿಗೆ ಓಡಿ ಹೋಗ್ತೀರಿ? ಯಾರೇ ಬಳಿಗೆ ಓಡಿ ಹೋಗ್ತೀರಿ? ಎಲ್ಲಿ ಅವಿತುಕೊಳ್ಳುತ್ತೀರಿ? ಎಲ್ಲಿ ಅವಿತುಕೊಳ್ಳುತ್ತೀರಿ? Next, are you dependent on people? Are you more dependent on people? Are you more dependent on people than on God? Are you more dependent on people than God? Do you depend more on the world? Do you depend more on the world? ನೀವು ದೇವರಿಗಿಂತ ಮಿಗಿಲಾಗಿ ಜನರ ಮೇಲೆ ಅವಲಂಬಿತರಾಗಿದ್ದೀರಾ? ಜನರ ಮೇಲೆ ಅವಲಂಬಿತರಾಗಿದ್ದೀರಾ? ದೇವರಿಗಿಂತ ಮಿಗಿಲಾಗಿ ಲೋಕದ ಮೇಲೆ ಅವಲಂಬಿತರಾಗಿದ್ದೀರಾ? ದೇವರಿಗಿಂತಲೂ ಮಿಗಿಲಾಗಿ ಲೋಕದ ಮೇಲೆ ಅವಲಂಬಿತರಾಗಿದ್ದೀರಾ? So when you wrote these points, what do you think? Are you abiding in the presence of God? So ಈ ಪ್ರಶ್ನೆಗಳನ್ನ ನೀವು ಬರ್ಕೊಳ್ಳುವಾಗ ಜಸ್ಟ್ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಾ, ಹೌದಾ ಅಲ್ವೋ ಎಂಬುದಾಗಿ. In the presence or outside? We have to. But when worry comes and all this news comes, are we abiding in the word of God, Baba? Are we abiding in the presence of God? No. And if you're not abiding in the presence of God, will you find your way making prosperous? No. Are you going to have success? No. Now what will you have? Self-destruction. So ನಾವು ಈಗ ದೇವರ ಪ್ರಸನ್ನ ನೆಲೆಗೊಂಡಿರಬೇಕು. ಆದ್ರೆ ಸಮಸ್ಯೆಗಳು, ತೊಂದರೆಗಳು ಬರುವಾಗ, ಅನೇಕ ವಿಧವಾದ ಲೋಕದ ನ್ಯೂಸ್ಗಳು, ಲೋಕದ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಬರುವಾಗ, ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ದೇವರ ಪ್ರಸನ್ನ ನೆಲೆಗೊಳ್ತೇವಾ? ನೋ, ಬಾಯದ ಪ್ರಸನ್ನತೆಯಲ್ಲಿ ಕಾಲ ಕಳಿತೇವೆ. ಈ ರೀತಿ ನಾವು ಬಾಯದ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ಖಂಡಿತವಾಗಿಯೂ ನಾವು ಏಳಿಗೆಯ, ಯಶಸ್ಸಿನ ಅಥವಾ ಸಮೃದ್ಧಿಯ, ಜಯದ ಹಾದಿಯಲ್ಲಿ ಮುನ್ನಡೆತೇವ? ಇಲ್ಲ. ಅದಕ್ಕೆ ತದ್ವಿರುದ್ಧವಾದ ಹಾದಿಯಲ್ಲಿ ಮುನ್ನಡೆದು ನಮ್ಮ ಸ್ವಯಂ ವಿನಾಶಕ್ಕೆ ನಾವೇ ಕಾರಣಕರ್ತರಾಗ್ತವೆ. Remain to stay focused. Right on. Remain to stay focused. Remember to stay focused. Remember to stay focused on the word of God. Remember to stay focused on the word of God at all times. Focused on the word of God, not your spouse. Not mommy and daddy. ನೀವು ಎಲ್ಲಾ ಸಮಯದಲ್ಲಿಯೂ ದೇವರ ವಾಕ್ಯದ ಮೇಲೆ ಮಾತ್ರ ಗಮನವನ್ನು ಕೇಂದ್ರೀಕರಿಸಬೇಕೆಂಬುದನ್ನು ಜ್ಞಾಪಕದಲ್ಲಿಡಿ. ದೇವರ ವಾಕ್ಯದ ಮೇಲೆ ಕೇಂದ್ರೀಕರಿಸಬೇಕೆಂಬುದನ್ನು ಜ್ಞಾಪಕದಲ್ಲಿಡಿ. ನನ್ನ ಸಂಗಾತಿಯ ಮೇಲೆ ಅಲ್ಲ, ತಂದೆ ತಾಯಿಗಳ ಮೇಲೆ ಅಲ್ಲ, ಸ್ನೇಹಿತರ ಮೇಲೆ ಅಲ್ಲ. What do you think? We abide in the word of God, in the presence of God. ನಾವು ನಿಜವಾಗಿಯೂ ನಾವು ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸದೆ ಹೋದ್ರೆ, ನಾನು ಇತರ ಬೇರೆ ವ್ಯಕ್ತಿಗಳ ಮೇಲೆ ಅವಲಂಬಿಸಿಕೊಂಡಿದ್ರೆ ನಾನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀನಾ? ಇಲ್ಲ. Next line, throughout the Bible, we see a continual message. Throughout the Bible, we see a continual message. We are blessed. We are blessed. When we place our trust, we are blessed when we place our total trust in Him. We are blessed when we place our total trust in Him. ಇಡೀ ಬೈಬಲ್ನಲ್ಲಿ ನಾವು ನೋಡಬಹುದು,
ನಾವು ಸಂಪೂರ್ಣವಾಗಿ ನಮ್ಮ ಭರವಸೆಯನ್ನು ಆತನಲ್ಲಿ ಇಡುವಾಗ ನಾವು ಆಶೀರ್ವದಿತರಾಗಿದ್ದೇವೆ ಎಂಬುದನ್ನ ಕಾಣಬಹುದು. If we have not made progress in years, if we have not made progress in years, if we have not made progress in years, we are probably stagnant. We are probably stagnant. Distraction keeps us from moving forward in life. Distractions keep us from moving. Distraction keep us from moving forward in life. ನಾವು ಅನೇಕ ವರ್ಷಗಳ ಕಾಲ ದೀರ್ಘಕಾಲದವರೆಗೆ ಪ್ರಗತಿಯನ್ನು ಕಾಣದೆ ಹೋದಲ್ಲಿ ನಾವು ನಿಜವಾಗಿಯೂ ನಿಂತ ನೀರಿನಂತೆ ಇದ್ದೇವೆ ಎಂದು ನಿಶ್ಚಲವಾಗಿದ್ದೇವೆ ಎಂದು. ತೊಂದರೆಗಳು ನಮ್ಮ ಜೀವಿತದಲ್ಲಿ ಮುಂದೆ ಹೋಗದಂತೆ ಅಥವಾ ಮೇಲ್ಮಟ್ಟಕ್ಕೆ ಹೋಗದಂತೆ ನಮ್ಮನ್ನು ತಡೆ ಹಿಡಿದಿವೆ ಎಂದು. Ask yourself, ಬರ್ಕೊಳ್ಳಿ. have I been distracted emotionally? Have I been distracted emotionally by worrying about my circumstances, by worrying about my circumstances, or have I been trusting God, or have I been trusting God? ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಬಗ್ಗೆ ಚಿಂತಿಸುವುದರಿಂದ ಭಾವನಾತ್ಮಕವಾಗಿ ಗಲಿಬಿಲಿಗೊಳ್ಳುತ್ತಿದ್ದೇನಾ ಅಥವಾ ದೇವರಲ್ಲಿ ಭರವಸೆಟ್ಟು ಮುನ್ನಡೆಯುತ್ತಿದ್ದೇನಾ? ದೇವರಲ್ಲಿ ಭರವಸೆಟ್ಟು ಮುನ್ನಡೆಯುತ್ತಿದ್ದೇನಾ? The activities we do, ಬರ್ಕೊಳ್ಳಿ. the activities we do such as praying, the activities we do such as praying, reading the word, attending church,
and serving others also demonstrates a trust in God. ನಾವು ಮಾಡುವ ಕಾರ್ಯಚಟುವಟಿಕೆಗಳು ಅವು ಯಾವುವೆಂದರೆ ಪ್ರಾರ್ಥನೆ, ದೇವರ ವಾಕ್ಯವನ್ನು ಓದುವುದು, ದೇವಾಲಯಕ್ಕೆ ಹೋಗುವಂಥದ್ದು ಮತ್ತು ಪರರಿಗೆ ಸೇವೆಯನ್ನು ಮಾಡುವಂಥದ್ದು. ಇವುಗಳೆಲ್ಲವೂ ಕೂಡ ದೇವರಲ್ಲಿ ನನ್ನ ಭರವಸೆ ಇಟ್ಟಿದ್ದೇನೆ ಎಂದು ಭರವಸೆಯನ್ನು ಇಟ್ಟಿದ್ದೇನೆಂದು ಪ್ರದರ್ಶಿಸುವಂತದ್ದಾಗಿದೆ. When we don't obey God's word, ಬರ್ಕೊಳ್ಳಿ. when we don't obey God's word, we will eventually be led. Astray by the world or society. ಬರ್ಕೊಳ್ಳಿ ಕನ್ನಡದಲ್ಲಿ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯದೇ ಇರುವಾಗ, ನಾವು ಅಂತಿಮವಾಗಿ ಈ ಲೋಕದಿಂದ ಅಥವಾ ಸಮಾಜದಿಂದ ದಾರಿ ತಪ್ಪಿದವರಾಗಿ ಮುನ್ನಡೆಸಲ್ಪಡುತ್ತೇವೆ. The world's way, ಬರ್ಕೊಳ್ಳಿ. the world's way opposes God's way. The world's way opposes God's way and produces an empowerment to fail. And produces an empowerment to fail. ಈ ಲೋಕದ ಮಾರ್ಗವು ದೇವರ ಮಾರ್ಗವನ್ನು ವಿರೋಧಿಸುತ್ತದೆ. ಇದು ವಿಫಲಗೊಳ್ಳುವ ಸಬಲೀಕರಣವನ್ನು ಉಂಟು ಮಾಡುತ್ತದೆ.
My time is up. I have to take a train. So I stop over here. ಯಾಕಂದ್ರೆ ಈಗ ಪಾಪರಿಗೆ ಜಸ್ಟ್ ಟ್ರೈನ್ ಅಲ್ಲಿ ಹೋಗ್ಬೇಕಾಗಿದೆ, ಸೊ ಅದಕ್ಕೋಸ್ಕರ ಇಲ್ಲಿಗೆ ನಾವು ಇದನ್ನು ಮುಕ್ತಾಯಗೊಳಿಸೋಣ. So I had a great pleasure being with you. ಸೊ ಕಳೆದ 3 ದಿನಗಳಿಂದ ನಮ್ಮ ಜೊತೆಲಿ ಇರುವುದಕ್ಕಾಗಿ ಅವರಿಗೆ ತುಂಬಾ ಆನಂದವಾಗ್ತದೆ. We have all written down the truths. ಸೊ ನಾವೆಲ್ಲರೂ ಕೂಡ ಸತ್ಯಗಳನ್ನ ಬರ್ಕೊಂಡಿದ್ದೇವೆ. Let this truth abide in us. ಸೊ ಈ ಸತ್ಯವು ನಮ್ಮ ಒಬ್ಬೊಬ್ಬರಲ್ಲಿ ನೆಲೆಗೊಳ್ಳುವಂತಾಗಲಿ. This is the wisdom of God. ಇದು ದೇವರ ಜ್ಞಾನವಾಗಿದೆ. And this wisdom will bring solution to your situation. ಈ ಒಂದೊಂದು ಜ್ಞಾನವು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. And that's why we must keep doing what we know to do. ಸೊ ಅದಕ್ಕಾಗಿ ನಾವು ಯಾವುದನ್ನ ಮಾಡಬೇಕೆಂಬುದಾಗಿ ಈಗಾಗಲೇ ಬರ್ಕೊಂಡಿದ್ದೀವೋ ಅವುಗಳನ್ನ ಮಾಡುವಾಗ you will surely be a successful Christian. ಖಂಡಿತವಾಗಿಯೂ ನೀವು ವಿಜಯೋತ್ಸವದ ಜೀವಿತವನ್ನು ಅನುಭವಿಸುವಂತಹ ವಿಜಯಶಾಲಿಗಳಾಗಿರುವ ಕ್ರೈಸ್ತರಾಗಿ ಜೀವಿಸ್ತೀರಿ. So I pray and I believe that the incorruptible seed has been planted in your heart. ಸೊ ಕಲುಷಿತಗೊಳ್ಳದೆ ಇರುವಂತಹ ಈ ಒಂದು ಬೀಜವು ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. And I can see with my eyes of faith great harvest produced in your life. ಖಂಡಿತವಾಗಿಯೂ ಅದು ನಿಮ್ಮ ಜೀವಿತದಲ್ಲಿ ಅಲೌಕಿಕವಾದಂತಹ ಫಲಿತಾಂಶಗಳನ್ನ ಹೊರಹೊಮ್ಮಿಸುತ್ತದೆ ಎಂಬುದಾಗಿ ನಂಬಿದ್ದೇನೆ. Not stopping there. ಅಲ್ಲೇ ನೀವು ತಟಸ್ಥವಾಗಿ ನಿಂತುಕೊಳ್ಳುವಂತದಲ್ಲ. But I see you a mighty warrior, a great blessing to the nations through the resources that God has given you. ಅಲ್ಲಿಗೆ ನಿಮ್ಮ ಪಯಣ ತಟಸ್ಥವಾಗದೆ ಅಲ್ಲಿಂದ ನೀವು ನಿಮ್ಮ ಮುಖಾಂತರ ದೇವರ ಆಶೀರ್ವಾದಗಳು, ದೇವರು ನಿಮಗೆ ಕೊಟ್ಟಿರುವಂತಹ ಮೂಲ ಸಂಪನ್ಮೂಲಗಳು ನಿಮ್ಮ ಮೂಲಕ ಪರರಿಗೆ ಯಥೇಚ್ಛವಾಗಿ ತಲುಪಿ ದೇವರ ಆ ರಾಜ್ಯವನ್ನ ಕಟ್ಟಲ್ಪಡುವಂತ ಮಕ್ಕಳಾಗಿ ನೀವು ಮಾರ್ಪಾಡಾಗ್ತೀರಿ. Thank you Lord for revealing this powerful truth that is abiding in the presence of God. ಹೌದು ಅಪ್ಪ ತಂದೆಯೇ, ವಿಶೇಷವಾಗಿ ನಾವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂತಹ ಈ ಒಂದು ಅತ್ಯುತ್ತಮವಾದ ರಹಸ್ಯವನ್ನ ಸತ್ಯವನ್ನ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. You have called us, ನೀವು ನಮ್ಮನ್ನ ಕರೆದಿದ್ದೀರಿ and declared us ನಮ್ಮ ಬಗ್ಗೆ ಪ್ರಕಟಪಡಿಸಿದ್ದೀರಿ. prosperous and successful. ನಾವು ಸಮೃದ್ಧಿಯಾಗಿ, ಏಳಿಗೆಯಾಗಿ ಮತ್ತು ಜಯಶಾಲಿಗಳಾಗಿದ್ದೇವೆ all the days of our life. ನಮ್ಮ ಜೀವನ ಪರ್ಯಂತ as we too, like Joseph, ನಾವು ಕೂಡ ಜೋಸೆಫನಂತೆ make this strong decision to forgive everybody. ನಾವು ಎಲ್ಲರನ್ನ ಜೋಸೆಫ್ನ ಯಾವ ರೀತಿ ಕ್ಷಮಿಸಿದ್ನೋ ಅದೇ ರೀತಿ ನಾವು ಕೂಡ ಎಲ್ಲರನ್ನ ಕ್ಷಮಿಸಲು ದೃಢ ನಿರ್ಧಾರ ತೆಗೆದುಕೊಂಡಿದ್ದೇವೆ. Thank you and praise you for this. ಈ ಒಂದು ಕಾರ್ಯಕ್ಕಾಗಿ ನಾನು ನಿಮಗೆ ವಂದನೆಗಳ ಸ್ತೋತ್ರಗಳನ್ನು ಸಲ್ಲಿಸಿದ್ದೇವೆ. That our lives will never ever be the same again. ನಮ್ಮ ಜೀವಿತ ಯಾವ ಕಾರಣಕ್ಕೂ ಈಗಿರುವಂತಹ ಜೀವಿತದ ರೀತಿಯಲ್ಲಿ ಇರದೆ in Jesus' name. ಯಥೇಚ್ಛವಾದಂತಹ ಇನ್ನು ಮುಂದೆ ಬದಲಾವಣೆಗೊಂಡ ಜೀವಿತವನ್ನ ನಾವು ಅನುಭವಿಸ್ತೇವೆ ಎಂಬುದಾಗಿ ಯೇಸು ನಾಮದಲ್ಲಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. Amen. 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 So thank you, and those who are there, Secunderabad, I'm there for 3 days. Those who understand Hindi, you can definitely come to Pune in a place called Dawn. This is a live-in retreat for those who have no problem in staying in a hotel for 2 nights. And then again from the 13, 14, 15 and 16, we have got a live-in retreat in Secunderabad again for 4 days, and this will be in English. ಸೊ ಹಾಗಾಗಿ ಈಗ ಸಿಕಂದರಾಬಾದ್ಗೆ ಪಾಪ ಪಯಣ ಮಾಡ್ತಾ ಇದ್ದಾರೆ. ಸಿಕಂದರಾಬಾದ್ನಲ್ಲಿ 3 ದಿನಗಳ ಅಂದ್ರೆ 2 ರಾತ್ರಿ 3 ಹಗಲು, ಆ 3 ದಿನಗಳ ತಂಗು ಧ್ಯಾನ ಇದೆ. ಟ್ರಾನ್ಸ್ಲೇಷನ್ ಇನ್ ಇಂಗ್ಲಿಷ್ ತೆಲುಗು. ಸೊ ಅಲ್ಲಿ ಇಂಗ್ಲಿಷ್ ಮತ್ತು ತೆಲುಗು ಭಾಷೆಯಲ್ಲಿ ಅಲ್ಲಿ ಧ್ಯಾನ ಕೂಟ ಇರ್ತದೆ. ಲಿವ್ ಇನ್ ರಿಟ್ರೀಟ್ ಅಲ್ಲಿ ಯಾವ ಕಾರಣಕ್ಕೂ ಉಚಿತವಾದ ಪ್ರವೇಶ, ಯಾವುದಕ್ಕೂ ನೀವು 1 ರೂಪಾಯಿ ಕಾಣಿಕೆಯನ್ನು ಕೂಡ ಕೊಡಬೇಕಾಗಿಲ್ಲ. ಲಿವ್ ಇನ್ ಇಸ್ ಓನ್ಲಿ ಇನ್ ಇಂಗ್ಲಿಷ್. ಸೊ ಆದ್ರೆ ಮುಂದಿನ ವಾರ ಇರುವಂತ ಮುಂದಿನ ವಾರ ಇರುವಂತ 13 ರಿಂದ 17 ತನಕ ಏನಿದೆಯೋ ಆ ಒಂದು ಪ್ರಾರ್ಥನಾ ಕೂಟದಲ್ಲಿ, ಧ್ಯಾನ ಕೂಟದಲ್ಲಿ ತಂಗು ಧ್ಯಾನ ಅಲ್ಲಿ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತದೆ. ಅದಕ್ಕಾಗಿ ನೀವು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ದಯವಿಟ್ಟು ಜಸ್ಟ್ ನಿಮ್ಮನ್ನ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸೊ JCLM ನೀವು ಯಾರನ್ನ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮಾಹಿತಿ, ಹೆಲ್ಪ್ ಲೈನ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮಾಹಿತಿ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಂಬಂಧಿಕರು, ಸ್ನೇಹಿತರು ಯಾರಾದ್ರೂ ಅಲ್ಲಿ ಅಕ್ಕಪಕ್ಕ ಇದ್ರೆ ದಯವಿಟ್ಟು ಅವರು ಕೂಡ ತಿಳಿಸಿ, ಅವರು ಹೋಗಿ ನಿಮ್ಮಂತೆಯೇ ದೇವರ ವಾಕ್ಯವನ್ನ ಸತ್ಯವನ್ನ ಕಲ್ತ್ಕೊಳ್ಳಿ. Sunday, Monday and Tuesday you can come to Dawn. The station is DD. That's the initial for that station. It is in Hindi, total Hindi, and we can stay in the hotel. The hotel is not very expensive.
very, very cheap. I think 800 rupees for a day. ಸೊ ನೀವು ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಈ 3 ದಿನಗಳ ಪ್ರಾರ್ಥನಾ ಕೂಟಕ್ಕೆ, ಧ್ಯಾನ ಕೂಟಕ್ಕಾಗಿ ಡಾನ್ ಎಂಬ ರೈಲ್ವೆ ಸ್ಟೇಷನ್ ಹೆಸರು ಬಂದು ಡಿಡಿ, ಡಾನ್ ಎಂಬುದಾಗಿ, ಅಲ್ಲಿ DAUND ಡಿಡಿ. ಸೊ ಆ ಒಂದು ರೈಲ್ವೆ ಸ್ಟೇಷನ್ ಬಂದ್ರೆ ಅಲ್ಲಿಂದ ಕಾಲಳತೆ ದೂರದಲ್ಲೇ ಆ ಹೋಟೆಲ್ ಇದೆ. ಆ ಹೋಟೆಲ್ ಕೂಡ ತುಂಬಾ ಚೀಪ್ ಆಗಿ ಸಿಕ್ಕಿದೆ, ದಿನಕ್ಕೆ 800 ರೂಪಾಯಿ. So 3 days, so 2 nights, you 1600, that's all. So food will be free. So just ಅಲ್ಲಿ ಜಸ್ಟ್ 2 ರಾತ್ರಿಗೆ 2 ದಿನಕ್ಕೆ ಅಟ್ಲೀಸ್ಟ್ 1600 ರೂಪಾಯಿ ಖರ್ಚಾಗ್ತದೆ, ಪರವಾಗಿಲ್ಲ. ಅದೊಂದೇ ಖರ್ಚು. ಬಟ್ ಆದ್ರೆ ಅಲ್ಲಿ ಉಚಿತವಾಗಿ ನಿಮಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. Next week Secunderabad, that is a live-in retreat, it is only in English. ಆದ್ರೆ ಮುಂದಿನ ವಾರ ಇರುವಂತ 4 ದಿನಗಳ ಆ ತಂಗು ಧ್ಯಾನ ಬಂದು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತದೆ. I think there is only a capacity of 120. ಸೊ ಅಲ್ಲಿಯ ಒಂದು ಎಷ್ಟು ಜನರಿಗೆ ಅವಕಾಶ ಇದೆ ಅಂದ್ರೆ ಬರೀ ಕೇವಲ 100 ರಿಂದ 120 ಜನರಿಗೆ ಮಾತ್ರ. Praise God. ಅದಕ್ಕೆ ಮೊದಲೇ ಜಸ್ಟ್ ನೀವು ಬುಕ್ ಮಾಡಿದ್ರೆ ತುಂಬಾ ಒಳ್ಳೇದು. But you can definitely come and go. ಸೊ ನೀವು staying is 120, but you can come and go. Okay. ಅಲ್ಲಿ ಉಳಿದುಕೊಳ್ಳಲಿಕ್ಕೆ 120 ಮಂದಿಗೆ ಮಾತ್ರ ಅವಕಾಶ ಇದೆ. ಬಟ್ ಅದು ನೀವು ಬೆಳಿಗ್ಗೆ ಬಂದು ಸಂಜೆ ಹೋಗೋದಾದ್ರೆ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು, ಹೋಗ್ಬೋದು, ತೊಂದರೆ ಇಲ್ಲ. Okay, God bless you. Thank you very much. God bless you. And love you all from JCILM. So JCILM ಯೇಸು ಕ್ರಿಸ್ತರು ನಮ್ಮ ಪ್ರಭು ಜಸ್ಟ್ ಆ ತಂಡದಿಂದ ನಿಮ್ಮೆಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Love you very much. ಸೊ ನಾವು ನಿಮ್ಮನ್ನ ಯಥೇಚ್ಛ ಪ್ರೀತಿಸ್ತೇವೆ. Bye. Thank you. Bye bye. God bless you. Love you, Papa. Thank you so much. ಸೊ ಅದೇ ರೀತಿ ಜಸ್ಟ್ ಇಂದಿನ ಸಂಜೆಯ ಪ್ರಾರ್ಥನಾ ಕೂಟ ಎಂದಿನಂತೆ 5:45ಗೆ ಪ್ರಾರ್ಥನಾ ಕೂಟ ಇದೆ, ಅದರಲ್ಲಿ ಭಾಗವಹಿಸೋಣ. Bye. Bye bye. Thank you.